Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्यदेशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 ಹರೇ 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 ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಯ ರಿವಿಷನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण माता जी, दंडवत प्रणाम। हरे कृष्ण माताजी, प्रणाम. हरे कृष्ण माता जी। हरे कृष्ण माताजी. ಮಾತಾಜಿ ಒಂದ್ ಕ್ವಶನ್ ಮಾತಾಜಿ. ಮಾತಾಜಿ ಹಾ, ಮಾತಾಜಿ ಅವರು ದಂಡವತ್ ಪ್ರಣಾಮ್ ಅಂತ ಹೇಳ್ಬಾರ್ದ ಮಾತಾಜಿ? ಕೆಲವೊಬ್ರು ಹೇಳ್ತಾ ಇದ್ರು ಮಾತಾಜಿ ದಂಡವತ್ ಪ್ರಣಾಮ್ ಅಂತ ಹೇಳ್ಬಾರ್ದು, ಪ್ರಣಾಮಗಳು ಅಂತ ಹೇಳ್ಬೇಕು ಅಂತ ಹೇಳಿ. ದಂಡವತ್ ಅದು ನಾವ್ ಮಾಡೋದಿಲ್ಲ ಮಾತಾಜಿ. ಅಂದ್ರೆ ಹೌದು ಮಾತಾಜಿ, ಮಾತಾಜಿಗಳು ಪಂಚಾಂಗ ಮಾಡಕ್ಕಾಗಲ್ಲ. ಆ ಹ್ಮ್ ಹಾಗಾಗಿ ಪಂಚಾಂಗ ಪ್ರಣಾಮ್ಸ್ ಅಂತ ಹೇಳ್ತಾರಲ್ಲ, ಅದೇ ಪ್ರಣಾಮ್ಸ್ ಅಂತ ಹೇಳ್ತಾರೆ ಮಾತಾಜಿ. ಅದೇ ಕೆಲವೊಬ್ರು ಅಂದ್ರು ದಂಡವತ್ ಅಂತ ಹೇಳ್ಬಾರ್ದು, ಮಾತಾಜಿ ಅಂತ ಹೇಳ್ತಾ ಇದ್ರು ಮಾತಾಜಿ. ಅದಕ್ಕೆ ಒಂದ್ಸಲ ಕ್ಲಿಯರ್ ಮಾಡಿ. ಓಕೆ ಮಾತಾಜಿ, ಧನ್ಯವಾದಗಳು. ಸೊ 16 ಚಾಪ್ಟರ್ ವರ್ಗೂ ಆಗಿತ್ತಲ್ವಾ ರಿವಿಷನ್ ನಮ್ದು? ಹೌದು ಮಾತಾಜಿ, 17. ಸೊ 17th ಇಂದ ಸ್ಟಾರ್ಟ್ ಮಾಡ್ಬೇಕು. ಮೂರು ವಿಧದ ನಂಬಿಕೆಯನ್ನು ಹೆಸರಿಸಿ. 3 kinds of faith. ಶ್ರದ್ಧೆ, ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ ಮತ್ತೆ ತಾಮಸ ಶ್ರದ್ಧೆ. 2ನೇ ಶ್ಲೋಕದಲ್ಲಿ ಬರುತ್ತಂತೆ. ಅಷ್ಟೇ ಅನುವಾದದಲ್ಲಿ ಅಷ್ಟೇ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ, ಅಂದ್ರೆ ಆತ್ಮ ದೇಹಧಾರಿ ಅದ ಆತ್ಮ ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯ 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ ಮತ್ತೆ ತಾಮಸ. ಮಾರ್ಕ್ಸ್ ಹೆಚ್ಚಿಗೆ ಕೇಳಿದ್ರು ಅಂದ್ರೆ ನೀವು ಅದನ್ನ ಸ್ವಲ್ಪ ಏನಾಗಿ ಭಾವಾರ್ಥದಿಂದ ಹೇಳ್ಬೋದು. ಎರಡನೇದು ಆಹಾರವನ್ನು ಒಳ್ಳೆತನ ಅಂದ್ರೆ ಇಲ್ಲಿ ಸಾತ್ವಿಕ ಕ್ರಮದಲ್ಲಿ ತಿನ್ನುವುದರಿಂದ ಆಗುವ 6 ಫಲಿತಾಂಶಗಳನ್ನ ಪಟ್ಟಿ ಮಾಡಿ. 8ನೇ ಶ್ಲೋಕ.
ಸಾತ್ವಿಕ ಆಹಾರ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇರುತ್ತೆ ಅಂತ. ಅದರಲ್ಲಿ ಅನುವಾದ ಒಂದೇ ಕೊಟ್ಟಿದ್ದಾರೆ. ಅದರಲ್ಲಿ 6 ವಿಷಯಗಳನ್ನ ಹೇಳ್ಬೇಕು. ಆಯುಸ್ಸನ್ನ ಹೆಚ್ಚಿಸುತ್ತೆ, ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತೆ, ಬಲ, ಆರೋಗ್ಯ, ಸುಖ ಮತ್ತೆ ತೃಪ್ತಿಯನ್ನ ಕೊಡುತ್ತೆ, ಮತ್ತೆ ಹೃದಯಕ್ಕೆ ಪ್ರಿಯವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಬೆಳವಣಿಗೆಗೆ ಇಲ್ಲಿ ಆ ಒಂದು ಕ್ವಶನ್ಗೆ ಆನ್ಸರ್ ಬರೀಬಹುದು. ಹರೇ ಕೃಷ್ಣ. ನೀವು ಅದೇ ಬರ್ತಿದ್ದೀರಾ? ಹರೇ ಕೃಷ್ಣ. ಹಾ ಮಾತಾಜಿ. ಮನಸ್ಸಿಗೆ ಸ್ಥಿರತೆ ಮತ್ತು ಶುದ್ಧತೆಯನ್ನು ನೀಡುತ್ತೆ. ಓಕೆ, ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ದೇಹದ ತಪಸ್ಸು ಯಾವ 8 ವಸ್ತುಗಳನ್ನು ಒಳಗೊಂಡಿದೆ? ಆಸ್ಟಾರಿಟಿ ಆಫ್ ದಿ ಬಾಡಿ ಕನ್ಸಿಸ್ಟ್ ಆಫ್ ವಾಟ್ 8 ಐಟಮ್ಸ್? 14th ಶ್ಲೋಕ. ದೇಹದ ತಪಸ್ಸು ಅಂದ್ರೆ ಯಾವುದೆಲ್ಲ ಬರುತ್ತೆ ಅದರಲ್ಲಿ ಅಂತ. ದೇಹದ ತಪಸ್ಸು ಅಂತಂದಾಗ ಅದು ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಅನಿಸ್ಕೊಳ್ಳುತ್ತೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವಂತನು ಇಲ್ಲಿ ವಿವಿಧ ರೀತಿಗಳ ವ್ರತ ಮತ್ತು ತಪಸ್ಸುಗಳನ್ನು ವಿವರಿಸುತ್ತಾನೆ. ಮೊದಲು ಅವನು ದೇಹವು ಆಚರಿಸುವ ವ್ರತ ತಪಸ್ಸುಗಳನ್ನು ವಿವರಿಸುತ್ತಾನೆ. ದೇವರಿಗೆ, ದೇವತೆಗಳಿಗೆ, ಪರಿಪೂರ್ಣರು, ಅರ್ಹರೂ ಆದ ಬ್ರಾಹ್ಮಣರಿಗೆ, ಗುರುವಿಗೆ, ತಂದೆ ತಾಯಿ ಇರುವಂತಹ ಹಿರಿಯರಿಗೆ ಮತ್ತು ವೇದಗಳ ಜ್ಞಾನವಿರುವ ವ್ಯಕ್ತಿಗೆ ಗೌರವವನ್ನು ತೋರಿಸಬೇಕು ಅಥವಾ ತೋರಿಸಲು ಕಲಿಯಬೇಕು. ಅವರನ್ನು ಯೋಗ್ಯ ರೀತಿಯಲ್ಲಿ ಗೌರವಿಸಬೇಕು. ತನ್ನನ್ನು ಹೊರಗಡೆಯೂ ಒಳಗಡೆಯೂ ಶುದ್ಧಿ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಡತೆಯಲ್ಲಿ ಸರಳವಾಗಿರುವುದನ್ನು ಕಲಿಯಬೇಕು. ಧರ್ಮ ಗ್ರಂಥಗಳ ಆದೇಶವಿಲ್ಲದೆ ಏನನ್ನೂ ಮಾಡಬಾರದು. ವೈವಾಹಿಕ ಜೀವನದ ಹೊರಗೆ ಲೈಂಗಿಕ ರತಿಯನ್ನು ಮಾಡಬಾರದು. ಏಕೆಂದರೆ ಧರ್ಮ ಗ್ರಂಥವು ಮದುವೆಯಲ್ಲಿ ಮಾತ್ರ ಲೈಂಗಿಕ ರತಿಯ ಅನುಮತಿ ಕೊಡುತ್ತದೆ, ಬೇರೆ ರೀತಿಯಲ್ಲಿ ಅಲ್ಲ. ಇದಕ್ಕೆ ಬ್ರಹ್ಮಚರ್ಯ ಎಂದು ಹೆಸರು. ದೇಹದ ಮಟ್ಟಿಗೆ ಇವು ವ್ರತ ತಪಸ್ಸುಗಳು. ಯಾವುದೆಲ್ಲ 8 ಅಂತಂದ್ರೆ ಅಲ್ಲಿ ಪ್ರಭುವಿನ ಪೂಜೆ, ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ. 8 ಇದರ ಅನುವಾದದಲ್ಲಿ ಬರುತ್ತೆ. ಸ್ವಾಧ್ಯಾಯ ಅಭ್ಯಾಸನ ಕನ್ನಡ ಅರ್ಥವನ್ನು ನೀಡಿ. ಸ್ವಾಧ್ಯಾಯ ಅಭ್ಯಾಸನ ಅಂದರೆ ವೇದಾಧ್ಯಯನ ಅಭ್ಯಾಸವು ಅಂದ್ರೆ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು. ಅದೇ ಅಲ್ವಾ? ಹರೇ ಕೃಷ್ಣ. ಸ್ವಾಧ್ಯಾಯ ಅಭ್ಯಾಸನ ಅಂತಂದ್ರೆ ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನ ವಾಚನ ಮಾಡುವುದು, ಓದುವುದು. ಒಳ್ಳೆತನದ ಕ್ರಮದಲ್ಲಿ ದಾನದ 4 ಲಕ್ಷಣಗಳನ್ನ ಪಟ್ಟಿ ಮಾಡಿ. ಅಂದ್ರೆ ಸಾತ್ವಿಕ ಗುಣದಲ್ಲಿ ಮಾಡುವ ದಾನದ 4 ಲಕ್ಷಣಗಳನ್ನ ಪಟ್ಟಿ ಮಾಡಿ. ಶ್ಲೋಕ 20. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನ ಸಾತ್ವಿಕ ದಾನ ಅಂತಂದು ಕರೀತಾ ಇದ್ದಾರೆ. ಭಾರತದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ವಿವೇಚನೆ ಇಲ್ಲದೆ ದಾನ ಮಾಡಲು ಹೇಳಿಲ್ಲ. ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಆದ್ದರಿಂದ ಯಾತ್ರಾ ಸ್ಥಳಗಳಲ್ಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣಗಳಂತಹ ಸಮಯದಲ್ಲಿ, ತಿಂಗಳಿನ ಕೊನೆಯಲ್ಲಿ, ಇಲ್ಲವೇ ಯೋಗ್ಯ ಬ್ರಾಹ್ಮಣನಿಗೆ ಅಥವಾ ವೈಷ್ಣವನಿಗೆ ಅಂದ್ರೆ ಭಕ್ತನಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ಇಂತಹ ದಾನಗಳನ್ನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನವನ್ನು ಕೊಡುವುದು ಉಂಟು. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆಯಾಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ ವೇದ ಸಾಹಿತ್ಯವು ವಿವೇಚನೆ ಇಲ್ಲದ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ. ಕೇಳ್ತಾ ಇರುವಂತ ವ್ಯಕ್ತಿ ಅವನು ಬಡವನ ಒಂದೇ ಕಾರಣಕ್ಕಾಗಿ ಇಲ್ಲಿ ದಾನ ಮಾಡೋದನ್ನ ಇಲ್ಲಿ ಅವ್ರು ರೆಕಮೆಂಡ್ ಮಾಡ್ತಾ ಇಲ್ಲ.
ಅದಕ್ಕೆ ಬದಲಾಗಿ ಸರಿಯಾದ ಯೋಗ್ಯ ವ್ಯಕ್ತಿಗೆ, ವೈಷ್ಣವನಿಗೆ, ಭಕ್ತನಿಗೆ, ಬ್ರಾಹ್ಮಣನಿಗೆ, ದೇವಸ್ಥಾನಕ್ಕೆ ಸರಿಯಾದ ಸಂದರ್ಭಗಳಲ್ಲಿ ಅದನ್ನ ಕೊಡುವಾಗ ಪರಿಪೂರ್ಣತೆಯಿಂದ ಇದರಿಂದ ನನ್ಗೇನು ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಿರ ಮಾಡುವಂತ ದಾನವನ್ನ ಸಾತ್ವಿಕ ದಾನ ಅಂತ ಕರಿತಾ ಇದ್ದಾರೆ. ಆರನೇದು ಕ್ವಶನ್, ಓಂ ತತ್ಸತ್ ಎಂಬ 3 ಪದಗಳು ಏನನ್ನು ಸೂಚಿಸುತ್ತವೆ? 13ನೇ ಶ್ಲೋಕ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದಸೂತ್ರಗಳನ್ನು ಹೇಳುವಾಗ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. 3 ಪದಗಳು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನೀವು ಈ ಭಾವಾರ್ಥದಲ್ಲಿ ಹುಡುಕಿ ಬರೀಬೇಕಾಗುತ್ತೆ. ಓಂ ಅಂತಂದ್ರೆ ಭಗವಂತನ ನಿರಾಕಾರ, ಬ್ರಹ್ಮನ ಅಂದ್ರೆ ಭಗವಂತನ ನಿರಾಕಾರ ರೂಪದ ಹೆಸರು. ಅಂದ್ರೆ ತಪಸ್ಸು, ಯಜ್ಞ, ದಾನ, ಆಹಾರವನ್ನು ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳು 3 ವರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ಆಗಲೇ ವಿವರಿಸಲಾಗಿದೆ. ಆದರೆ ಮೊದಲನೇ ವರ್ಗವಾಗಲಿ, ಎರಡನೇ ವರ್ಗವಾಗಲಿ ಅಥವಾ ಮೂರನೇ ವರ್ಗವಾಗಲಿ ಅವೆಲ್ಲ ಐಹಿಕ ಪ್ರಕೃತಿ ಸೋಂಕಿನಿಂದ ಬದ್ಧವಾಗಿದೆ. ಓಂ ತತ್ಸತ್ ದೇವೋತ್ತಮ ಪರಮಪುರುಷ ಶಾಶ್ವತವಾಗಿರುವ ಪರಮಪ್ರಭುವನ್ನು ಉದ್ದೇಶಿಸಿ ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳಾಗುತ್ತವೆ. ಧರ್ಮ ಗ್ರಂಥಗಳ ಆದೇಶದಲ್ಲಿ ಇಂತಹ ಗುರಿಯನ್ನು ಸೂಚಿಸಿದೆ. ಓಂ ತತ್ಸತ್ ಈ 3 ಪದಗಳ ವಿಶೇಷವಾಗಿ ದೇವೋತ್ತಮ ಪರಮಪುರುಷನಾದ ಪರಮಸತ್ಯವನ್ನು ಸೂಚಿಸುತ್ತವೆ. ಓಂ ಎನ್ನುವ ಪದವು ಎಲ್ಲಾ ವೇದ ಸ್ತೋತ್ರಗಳಲ್ಲಿ ಕಾಣುತ್ತದೆ. ಅಂದ್ರೆ ದೇವತೆಗಳನ್ನ ಕುರಿತು ಯಾವುದೇ ಒಂದು ಮಂತ್ರವನ್ನ ಹೇಳೋದಕ್ಕೆ ಅದರ ಮೊದಲು ಓಂನಿಂದ ಪ್ರಾರಂಭ ಆಗುತ್ತೆ. ಧರ್ಮಗ್ರಂಥಗಳ ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮಸತ್ಯವನ್ನು ಪಡೆಯಲಾರ. ಅವನಿಗೆ ಅಲ್ಪಕಾಲದ ಒಂದಿಷ್ಟು ಫಲ ದೊರೆಯುತ್ತದೆ, ಆದರೆ ಬಾಳಿನ ಕಟ್ಟಕಡೆಯ ಗುರಿ ಲಭ್ಯವಾಗುವುದಿಲ್ಲ. ಇದರ ನಿರ್ಣಯವೇನೆಂದರೆ ದಾನ, ಯಜ್ಞ ಮತ್ತು ತಪಸ್ಸುಗಳನ್ನು ಸತ್ವಗುಣದಲ್ಲಿ ಮಾಡಬೇಕು. ರಾಜಸವಾಗಿ ಅಥವಾ ತಾಮಸವಾಗಿ ಮಾಡಿದಾಗ ನಿಶ್ಚಯವಾಗಿಯೂ ಅವು ಗುಣಮಟ್ಟವು ಕ್ಷೀಣಿಸುತ್ತದೆ. ಓಂ ತತ್ಸತ್ 3 ಪದಗಳನ್ನು ಪರಮಪ್ರಭುವಿನ ಪಾವನ ನಾಮದ ಓಂ ತದ್ ವಿಷ್ಣು ಎನ್ನುವುದರೊಂದಿಗೆ ಉಚ್ಚರಿಸುತ್ತಾರೆ. ವೇದದ ಒಂದು ಸ್ತೋತ್ರವನ್ನು ಪರಮಪ್ರಭುವಿನ ಪಾವನ ನಾಮವನ್ನು ಹೇಳಿದಾಗಲೆಲ್ಲ ಓಂ ಅನ್ನು ಸೇರಿಸುತ್ತಾರೆ. ಇದು ವೇದ ಸಾಹಿತ್ಯದ ಸೂಚನೆ. ಈ 3 ಪದಗಳನ್ನು ವೇದಗಳ ಸ್ತೋತ್ರಗಳಿಂದ ತೆಗೆದುಕೊಂಡಿದೆ. ಓಂ ಇತಿ ಏತದ್ ಬ್ರಹ್ಮಣೋ ನೇದಿಷ್ಟಾಂ ನಾಮ. ಋಗ್ವೇದ ಎನ್ನುವುದನ್ನು ಮೊದಲನೆಯ ಗುರಿಯನ್ನು ಸೂಚಿಸುತ್ತದೆ. ತತ್ ತ್ವಂ ಅಸಿ ಛಂದೋಪನಿಷತ್ತು ಎನ್ನುವುದು ಎರಡನೆಯ ಗುರಿಯನ್ನು ಸೂಚಿಸುತ್ತದೆ. ಸತ್ ಏವ ಸೌಮ್ಯ ಛಂದೋಪನಿಷತ್ತಿನ 6.2.1 ಎನ್ನುವುದು ಮೂರನೆಯ ಗುರಿಯನ್ನು ಸೂಚಿಸುತ್ತದೆ. ಇದನ್ನು ಸೇರಿಸಿದಾಗ ಓಂ ತತ್ಸತ್ ಆಗುತ್ತದೆ. ಹಿಂದೆ ಮೊದಲನೇದಾಗಿ ಸೃಷ್ಟಿಯಾದ ಜೀವಿ ಬ್ರಹ್ಮನು ಯಜ್ಞಗಳನ್ನು ಮಾಡಿದಾಗ ಈ 3 ಶಬ್ದಗಳನ್ನು ಅವನು ದೇವೋತ್ತಮ ಪರಮಪುರುಷನನ್ನು ಸೂಚಿಸಿದನು. 3 ಶಬ್ದಗಳಿಂದ ಅವನು ದೇವೋತ್ತಮ ಪರಮಪುರುಷನನ್ನು ಸೂಚಿಸಿದನು. ಆದುದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಿದೆ. ಆದುದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ಈ ಕಾರಣಕ್ಕಾಗಿ ಯಾವ ಕರ್ಮವನ್ನೇ ಆಗಲಿ ಓಂ ತತ್ಸತ್ಗಾಗಿ, ಇದರ ದೇವೋತ್ತಮ ಪರಮಪುರುಷನಿಗಾಗಿ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯು ಸಲಹೆ ಮಾಡುತ್ತದೆ. ಈ 3 ಪದಗಳೊಡನೆ ಮನುಷ್ಯರು ತಪಸ್ಸು, ದಾನ, ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯ ಲೌಕಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆ. ಅದು ಮನುಷ್ಯನು ಮರಳಿ ಮನೆಗೆ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡುತ್ತದೆ. ಇಂತಹ ಆಧ್ಯಾತ್ಮಿಕ ರೀತಿಯಲ್ಲಿ ಕರ್ಮವನ್ನು ಮಾಡುವುದರಲ್ಲಿ ಶಕ್ತಿಯ ಹಾನಿ ಇಲ್ಲ. ಆಕ್ಚುಲಿ ಆ 3 ಪದಗಳು ಏನನ್ನ ಸೂಚಿಸುತ್ತೆ ಅನ್ನೋದು ಪ್ರಶ್ನೆ ಅಂತಂದ್ರೆ, ಮೊದಲನೇದಾಗಿ ಓಂ ಅನ್ನುವಂಥದ್ದು ಭಗವಂತನ ನಿರಾಕಾರ ಸ್ವರೂಪದ ಹೆಸರು. ಮತ್ತೆ ತತ್ ಅಂತಂದ್ರೆ ಯಾವುದೇ ಐಹಿಕ ಇಚ್ಛೆಗಳನ್ನ, ಆಸಕ್ತಿಗಳನ್ನ ಇಟ್ಕೊಳ್ದಿರ ಭಗವಂತನ ಸುಪ್ರೀತಿಗಾಗಿ ಮಾಡುವಂತಹ ಕಾರ್ಯಗಳನ್ನ ತತ್ ಅಂತ ಹೇಳ್ತಾ ಇರುವಂತದ್ದು. ಸತ್ ಅಂತಂದ್ರೆ ಅದರಿಂದ ಬರುವಂತಹ ಫಲಗಳು ಅಥವಾ ಮಾಡುವಂತಹ ಕ್ರಿಯೆ ಎಲ್ಲವೂ ಕೂಡ ಶಾಶ್ವತವಾದದ್ದು. ನಾವು ಸಚ್ಚಿದಾನಂದ ಅಂತ ಹೇಳ್ತೀವಿ. ಅದರಲ್ಲಿ ಸತ್ ಅಂತಂದ್ರೆ ಶಾಶ್ವತ ಅನ್ನುವಂಥದ್ದನ್ನ ಹೇಳುತ್ತೆ. ತತ್ ಅಂತಂದ್ರೆ ಐಹಿಕ ಅಭಿಲಾಷೆ, ಇಚ್ಛೆಗಳನ್ನ ಇಟ್ಕೊಂಡಿರ ಪಾರಮಾರ್ಥಿಕ ಉದ್ದೇಶದಿಂದ ಮಾಡ್ತಾ ಇರುವಂತ ಕಾರ್ಯಗಳು. ಮತ್ತೆ ಓಂ ಅಂತ ಹೇಳುವಂಥದ್ದು ಅದು ದೇವೋತ್ತಮ ಪರಮ ಪುರುಷನನ್ನ
ಇಂಡೈರೆಕ್ಟ್ ಆಗಿ ಕೃಷ್ಣ ರಾಮ ಅಂತ ಅವನನ್ನ ನೇರವಾಗಿ ಕರೆದಿರ ಸೃಷ್ಟಿಕರ್ತ, ಸಕಲ ಕಾರಣಗಳ ಕಾರಣ, ಆ ರೀತಿ ಅವನನ್ನ ಇಂಡೈರೆಕ್ಟ್ ಆಗಿ ಕರೆಯುವಂಥದ್ದು. ಹೀಗೆ ಈ ಮೂರು ಪದಗಳು ಅದು ದೇವೋತ್ತಮ ಪರಮ ಪುರುಷನಿಗೆ ಸಲ್ಲಿಸುವ ಭಕ್ತಿ ಕಾರ್ಯಗಳನ್ನ ಸೂಚಿಸುತ್ತೆ. ಹರೇ ಕೃಷ್ಣ, ನೀವೇನಂತ ಬರ್ತಿದ್ದೀರಿ? ವಾ- ಹರೇ ಕೃಷ್ಣ. ಬರ್ತಿದ್ದೀರಲ್ವಾ ಅದಕ್ಕೆ ಆನ್ಸರು? ಕೇಳ್ತಿದ್ಯಾ? ಹರೇ ಕೃಷ್ಣ. ಹಾ ಮತ್ತೆ ಮತ್ತೆ 7:26 ಅಲ್ಲಿ ಅದು ಬರಲ್ಲ, ಮತ್ತೆ ಲಾಸ್ಟ್ 6th ಲೈನ್ ಇಂದ ಓಂ ತತ್ ಸತ್ಗಾಗಿ ಎಂದರೆ ದೇವೋತ್ತಮ ಪರಮ ಪುರುಷನಿಗೆ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯ ಸಲಹೆ ಮಾಡುತ್ತದೆ. ಈ ಮೂರು ಪದಗಳೊಡನೆ ಮನುಷ್ಯನು ತಪಸ್ಸು, ದಾನ ಮತ್ತು ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಅದು ಬರಲ್ಲ ಬತ್ತಿ. ಅದು ಬರ್ದಿದ್ದೀರಾ ಮಾತಾಜಿ? ಹೌದು ಮತ್ತೆ ಇನ್ನೊಂದನು ಬರ್ತಿದೆ ಬತ್ತಿ. ಒಂದು ನಿಮಿಷ. ಇದು ಓಂ ಸತ್ಯ ಎಂಬ ಮೂರು ಪದಗಳು ಪರಮ ಸತ್ಯನಾದ ಪರಬ್ರಹ್ಮನ ಅಂದ್ರೆ ಶ್ರೀಕೃಷ್ಣನನ್ನು ಸೂಚಿಸುತ್ತದೆ. ಇವು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಶುದ್ಧ ಮತ್ತು ಶಾಸ್ತ್ರಾನುಸಾರವಾಗಿ ಉಪಯೋಗಿಸಲಾಗುತ್ತದೆ ಅಂತ ಬರ್ತೀನಿ. ಅದು ಆಕ್ಚುಲಿ ಇನ್ನ 25ನೇ ಶ್ಲೋಕದಲ್ಲೆಲ್ಲ ಅಲ್ಲಿ ವಿವರಣೆ ಕೊಡ್ತಾ ಇದಾರೆ ಮಾತಾಜಿ. ತತ್ ಅಂದ್ರೆ ಏನು, ಅದು ಒಂದೊಂದು ಪದಕ್ಕೂ ಹ್ಮ್ ವಿವರಣೆ ಕೊಡ್ತಿದ್ರೆ. ಆದ್ರೆ ಆ ಮೂರು ಪದಗಳನ್ನ ಅವು ಏನನ್ನ ಸೂಚಿಸುತ್ತೆ ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನೇ ಸೂಚಿಸುತ್ತೆ. ಅಂದ್ರೆ ಹ್ಮ್ ಭಗವಂತನನ್ನ ಉದ್ದೇಶಿಸಿ ಮಾಡ್ತಾ ಇರುವಂತಹ ಕಾರ್ಯಗಳು ಅವೆಲ್ಲ ಕೂಡ ಭಕ್ತಿ ಕಾರ್ಯಗಳಾಗುತ್ತೆ. ಒಬ್ಬನು ಅವನ ಅಥವಾ ಅವಳ ನಂಬಿಕೆಯನ್ನು ಹೇಗೆ ಉನ್ನತೀಕರಿಸುತ್ತಾನೆ? ಹೌ ಡಸ್ ಒನ್ ಎಲಿವೇಟ್ ಹಿಸ್ ಆರ್ ಹರ್ ಫೇತ್? 17 2ನೇ ಶ್ಲೋಕ ಮತ್ತೆ 3ನೇ ಶ್ಲೋಕವನ್ನು ಉಲ್ಲೇಖ ಕೊಟ್ಟಿದ್ದಾರೆ. ಹೀಗೆ ಶ್ರದ್ಧೆಯನ್ನ ಉನ್ನತೀಕರಿಸುವಂಥದ್ದು ಒಂದು. ಮನುಷ್ಯನ ವಿಷಯಗಳನ್ನು ವಿವೇಚನೆಯಿಂದ ಸದ್ಗುರುವಿನ ಸಹವಾಸದಲ್ಲಿ ಪರಿಶೀಲಿಸಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮವಾದ ಗುಣಕ್ಕೆ ಏರಿಸಿಕೊಳ್ಳಬಹುದು. ಮನುಷ್ಯನು ತಾನು ಪಡೆದುಕೊಂಡ ಐಹಿಕ ಕಲ್ಮಶವನ್ನು ತೊಡೆದುಕೊಳ್ಳಬೇಕು. ಭಯವಿಲ್ಲದೆ ಮರಳಿ ಹೋಗಬಹುದಾದ ಮಾರ್ಗವು ಇದೊಂದೇ, ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ದರೆ ಅವನು ಆ ಮಾರ್ಗದ ಮೂಲಕ ಪರಿಪೂರ್ಣತೆಯ ಹಂತಕ್ಕೆ ನಿಶ್ಚಯವಾಗಿಯೂ ಏರುತ್ತಾನೆ. ಶ್ರದ್ಧೆನ ಉನ್ನತೀಕರಿಸಿಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅವನು ಮೊದಲಿಗೆ ಗುರುವನ್ನ ಆಶ್ರಯಿಸಬೇಕು. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವ ಪ್ರಯತ್ನ ಮಾಡಬೇಕು. ಅವು ಶ್ರದ್ಧೆಯು ಮೂಲತಃ ಸಾತ್ವಿಕ ಗುಣದಿಂದ ಬರುತ್ತದೆ. ಐಹಿಕ ಬದ್ಧ ಜೀವನದಲ್ಲಿ ಯಾವ ಕ್ರಿಯೆಗಳು ಸಂಪೂರ್ಣವಾಗಿ ಪರಿಶುದ್ಧವಲ್ಲ. ಅವುಗಳಲ್ಲಿ ಬೆರಕೆ ಇರುತ್ತದೆ. ಅವು ಪರಿಶುದ್ಧವಾಗಿ ಸಾತ್ವಿಕವಾಗಿರುವುದಿಲ್ಲ. ಪರಿಶುದ್ಧ ಸಾತ್ವಿಕತೆಯು ದಿವ್ಯವಾದದ್ದು. ಪರಿಶುದ್ಧ ಸಾತ್ವಿಕತೆಯಲ್ಲಿ ಮನುಷ್ಯನ ದೇವೋತ್ತಮ ಪರಮಪುರುಷನ ನಿಜ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯನ ಶ್ರದ್ಧೆಯು ಸಂಪೂರ್ಣವಾಗಿ ಪರಿಶುದ್ಧವಾದ ಸಾತ್ವಿಕತೆ ಆಗುವವರೆಗೆ ಆ ಶ್ರದ್ಧೆಯು ಐಹಿಕ ಪ್ರಕೃತಿಯ ಯಾವುದೇ ಗುಣದಿಂದ ಮಲಿನ ಹೊಂದಬಹುದು. ಹರೇ ಕೃಷ್ಣ, ಇದಕ್ಕೆ ಏನು ಉತ್ತರ ಬರ್ತಿದೆ? ಕೃಷ್ಣ
ಹೌ ಡಸ್ ಒನ್ ಎಲಿವೇಟ್ ಹಿಸ್ ಆರ್ ಹರ್ ಫೇತ್? ಹೇಗೆ ಉನ್ನತೀಕರಿಸೋದಕ್ಕೆ ಆಗುತ್ತೆ ಶ್ರದ್ಧೆನ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಜೀವಿ ಸಪ್ತ ರಾಜಸ ತಾಮಸಗಳಲ್ಲಿ ಅವರ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ವಿಶಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ಪ್ರಕೃತಿ ಬೇರೆ ಬೇರೆ ಗುಣಗಳೊಡನೆ ಜೀವಿಯ ಸಹಯೋಗ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಜೀವ ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಪಡೆದಿರುವುದರಿಂದ ಐಹಿಕ ಗುಣಗಳೊಂದಿಗೆ ಅವನ ಸಹಯೋಗಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ರೀತಿಯ ಮನೋಧರ್ಮವನ್ನು ಪಡೆಯುತ್ತಾನೆ. ಆದರೆ ಸದ್ಗುರುವಿನ ಸಹವಾಸವನ್ನು ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರ ಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಈ ಸ್ವಭಾವವನ್ನು ಬದಲಾಯಿಸಬಹುದು. ಕ್ರಮೇಣ ಮನುಷ್ಯನು ತನ್ನ ಸ್ವಭಾವವನ್ನು ತಾಮಸದಿಂದ ಸಾತ್ವಿಕಕ್ಕೆ ಅಥವಾ ರಾಜಸಿನ ಸಾತ್ವಿಕಕ್ಕೆ ಮಾರ್ಪಾಡು ಮಾಡಿಕೊಳ್ಳಬಹುದು. ಇದರ ನಿರ್ಣಯವೆಂದರೆ ನಿರ್ದಿಷ್ಟ ಪ್ರಕೃತಿ ಗುಣದಲ್ಲಿ ಕುರುಡು ಶ್ರದ್ಧೆಯು ಮನುಷ್ಯನಿಗೆ ಪರಿಪೂರ್ಣತೆಯ ಹಂತವನ್ನು ತಲುಪಲು ನೆರವಾಗಲಾರದು. ಮನುಷ್ಯನ ವಿಷಯಗಳನ್ನು ವಿವೇಚನೆಯಿಂದ ಸದ್ಗುರುವಿನ ಜೊತೆಗೆ ಪರಿಶೀಲಿಸಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮ ಗುಣಕ್ಕೆ ಏರಿಸಿಕೊಳ್ಳಬಹುದು. ಕರೆಕ್ಟ್ ಇದೆ ಮಾತಾಜಿ. ಮತ್ತೆ ಇದು ಇನ್ನೊಂದು ಕೃಷ್ಣ ಪ್ರಜ್ಞೆ ಅಷ್ಟೇ ಬಗ್ಗೆ ಇನ್ನೊಂದು ವಿಷಯದಲ್ಲಿ ಮನುಷ್ಯನು ತಾನು ಪಡೆದ ಐಹಿಕ ಕಲ್ಮಶವನ್ನು ತೊಡೆದುಕೊಳ್ಳಬೇಕು. ಭಯವಿಲ್ಲದೆ ಮರಳಿ ಹೋಗಬಹುದಾದ ಮಾರ್ಗವೊಂದು ಇದೆ, ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ದರೆ ಅವನು ಆ ಮಾರ್ಗ ಮೂಲಕ ಪರಿಪೂರ್ಣತೆಯ ಹಂತಕ್ಕೆ ನಿಶ್ಚಯವಾಗಿಯೂ ಇರುತ್ತಾನೆ. ಓಕೆ ಮಾತಾಜಿ, ಆಡ್ ಮಾಡ್ತೇನೆ. ಓಕೆ, ಎಂಟನೇದು ಸಿಕ್ತಿದೆ ಅಲ್ವಾ ಎಲ್ಲರಿಗೂ ಆನ್ಸರ್ಸ್? ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ, ಸಿಕ್ಕಿದೆ ಮತ್ತೆ. Explain the austerities of the speech, body and mind. Two qualities of each. ಮಾತು, ದೇಹ ಮತ್ತು ಮನಸ್ಸಿನ ತಪಸ್ಸುಗಳನ್ನು ವಿವರಿಸಿ. ಎರಡು ಗುಣಗಳನ್ನು ಮುಂದಿಡುತ್ತದೆ. ಸೊ ಮಾತಿನ ತಪಸ್ಸು, ದೇಹದ ತಪಸ್ಸು ಮತ್ತೆ ಮನಸ್ಸಿನ ತಪಸ್ಸಿಗೆ ಎರಡು ಗುಣಗಳನ್ನ ನಾವು ಹೇಳ್ಬೇಕು. ಮನಸ್ಸಿನ ಓಕೆ, ಸತ್ಯವಾದ, ದೇಹ ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಅಂದ್ರೆ ಸತ್ಯವನ್ನ ಹೇಳುವಂಥದ್ದು ಮಾತ್ರ ಅಲ್ಲ, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ಕೂಡ ನಾವು ಓದಬೇಕು. ಇದು ಮಾತಿನ ತಪಸ್ಸಾದ್ರೆ ಮನಸ್ಸಿನ ತಪಸ್ಸು ಅದು ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ, ಅಸ್ತಿತ್ವದ ಶುದ್ಧಿ, ಇವು ಮನಸ್ಸಿನ ತಪಸ್ಸಾಗುತ್ತೆ. ಅಂದ್ರೆ ಆತ್ಮ ಸಂಯಮ, ಅಸ್ತಿತ್ವದ ಶುದ್ಧಿ ಎರಡು ಗುಣಗಳು ಅಂತ ನಾವು ಯಾವ್ದಾದ್ರು ಹೇಳ್ಬೇಕು ಅಂದ್ರೆ. ಮತ್ತೆ ಇನ್ನೊಂದು ದೇಹದ ತಪಸ್ಸು. ದೇಹ ದೇಹದ ತಪಸ್ಸಿನಲ್ಲಿ ಪರಮಪ್ರಭುವಿನ ಪೂಜೆ, ಇದು ಆಲ್ರೆಡಿ ಮೂರನೇದಕ್ಕೆ ನಾವು ಹೇಳಿದ್ವಿ ಅನ್ಸುತ್ತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಿಂದ ಹಿರಿಯರ ಪೂಜೆ, ಯಾವ್ದಾದ್ರು ಎರಡು ಹೇಳ್ಬಹುದು ನೀವು ಅದು ಕೊಟ್ಟಿರೋದ್ರಲ್ಲಿ. ಎರಡೆರಡು ಗುಣಗಳನ್ನ ಹೇಳ್ಬೇಕು ಅಂತ. 9ನೇದು ಭಾವೋದ್ರೇಕದ ವಿಧಾನದಲ್ಲಿ ದಾನವನ್ನ ವಿವರಿಸಿ. ಅಂದ್ರೆ ಡಿಸ್ಕ್ರೈಬ್ ಚಾರಿಟಿ ಇನ್ ದ ಮೋಡ್ ಆಫ್ ಪ್ಯಾಷನ್. ರಜಗುಣದಲ್ಲಿ ಮಾಡಿದ ದಾನದ ಬಗ್ಗೆ ಹೇಳಿ ತಿಳಿಸ್ಬೇಕು. 9ನೇದು ಎಷ್ಟು ಶ್ಲೋಕ ಅದು? 20, 22. ಹಾ, 21 ಅಲ್ಲ ಮಾತೇಜು? 20, 21. 20ರಲ್ಲೂ ಇದೆಯಾ? 22. 20. 20 ಅದು ಸತ್ವಗುಣದ ದಾನ. ಸೊ 21 ರಜಗುಣದ ದಾನ. ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನ ರಾಜಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನೀಗೇನೋ ಒಂದು ಕೊಡ್ತಾ ಇದ್ದೀನಿ, ಅದರಿಂದ ನನ್ಗೇನ್ ಲಾಭ ಆಗುತ್ತೆ ಅಥವಾ ನನ್ ಕೊಡೋದಕ್ಕೆ ಇಷ್ಟ ಇಲ್ಲ, ಬಲವಂತವಾಗಿ ಮಾಡ್ತಾ ಇರುವಂತದ್ದು, ಅದನ್ನ ಇಲ್ಲಿ ರಜೋಗುಣದ ದಾನ ಅಂತ ಕರಿತಾ ಇದ್ದಾರೆ. ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು, ಕೆಲವೊಮ್ಮೆ ತುಂಬಾ ಕ್ಲೇಶದಿಂದ
ಮತ್ತು ನಾನು ಈ ರೀತಿಯಲ್ಲಿ ಇಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಅನಿವಾರ್ಯತೆಯಿಂದ ದಾನವನ್ನು ನೀಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಕೊಟ್ಟದ್ದು ಎಂದು ಹೇಳಲಾಗಿದೆ. ಇಂದ್ರಿಯ ಸುಖಕ್ಕೆ ನಿವಾಸವಾದ ಸಂಸ್ಥೆಗಳಿಗೆ ಕೊಡುಗೆಗಳನ್ನು ನೀಡುವ ಅನೇಕ ದಾನದ ಪ್ರತಿಷ್ಠಾನಗಳಿವೆ. ವೇದ ಧರ್ಮ ಗ್ರಂಥಗಳು ಇಂತಹ ದಾನವನ್ನು ಸಮರ್ಥಿಸುವುದಿಲ್ಲ. ಸತ್ವಗುಣದಲ್ಲಿ ಮಾತ್ರ ದಾನವನ್ನು ಮಾಡಬೇಕೆಂದು ಹೇಳುತ್ತದೆ. ಅಂದ್ರೆ ಬಲವಂತವಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಇಷ್ಟ ಇಲ್ಲ ಅಂದ್ರೂ ಮಾಡುವಂಥದ್ದು, ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡುವಂಥದ್ದು, ನಾನು ಇಷ್ಟೊಂದು ಮಾಡಬಾರ್ದಾಗಿತ್ತು ಅಂತ ಅನ್ಕೊಳ್ಳುವಂಥದ್ದು, ಇವೆಲ್ಲ ಕೂಡ ರಜೋಗುಣದ ದಾನ ಅಂತ ಹೇಳಿ ಕರಿತಾ ಇದ್ದಾರೆ. Question number 2. Explain the types of sacrifice according to 3 modes. ಅಂದ್ರೆ ಮೂರು ಗುಣಗಳಲ್ಲಿ ಮಾಡಿದ ತ್ಯಾಗ ಅಂದ್ರೆ ಇಲ್ಲಿ ವಿಧಾನಗಳನ್ನು ವಿವರಿಸಿ. ತ್ಯಾಗನ ಯಜ್ಞನ ಅದು ಸ್ಪೆಲ್ಲಿಂಗ್ ಒಂದೊಂದ್ಸಲ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಿರ್ತಾರೆ. ಇಲ್ಲ ಮಾತಾಜಿ, ಅದು ಯಜ್ಞ ಅಂತ ಮಾಡ್ಕೊಳ್ಳಿ. 15 3 ವಿಧದ ಯಜ್ಞಗಳ ಬಗ್ಗೆ ಕೇಳ್ತಾ ಇರುವಂತದ್ದು. 11th 12th 13th ಶ್ಲೋಕ. ಹಾ ಮಾತಾಜಿ, 11th ಶ್ಲೋಕದಲ್ಲಿ ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವ ಯಜ್ಞವನ್ನು ಸಾತ್ವಿಕ ಅಂತ ಹೇಳಿ ಕರಿತಾ ಇದ್ದಾರೆ. ಯಜ್ಞಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಕೊಟ್ಟಿದೆ ಅದೇ ರೀತಿ ಅದನ್ನ ಅನುಷ್ಠಾನ ಮಾಡುವುದನ್ನ, ಮತ್ತೆ ಅದರಿಂದ ಕರ್ತವ್ಯ ದೃಷ್ಟಿಯಿಂದ ಅದನ್ನ ಮಾಡ್ಬೇಕು, ಅದರಿಂದ ಏನು ಪ್ರತಿಫಲ ಸಿಗುತ್ತೆ ಅನ್ನುವಂತ ಅಪೇಕ್ಷೆ ಇಟ್ಕೊಂಡೆ ಮಾಡುವಂಥದ್ದನ್ನ ಸಾತ್ವಿಕ ಯಜ್ಞ ಅಂತ ಕರಿತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನಿಟ್ಟುಕೊಂಡು ಸಾಮಾನ್ಯವಾಗಿ ಯಜ್ಞವನ್ನು ಮಾಡುತ್ತಾರೆ, ಆದರೆ ಇಂತಹ ಯಾವ ಆಸೆಯೂ ಇಲ್ಲದೆ ಯಜ್ಞ ಮಾಡಬೇಕೆಂದು ಇಲ್ಲಿ ಹೇಳಿದೆ. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ದೇವಸ್ಥಾನಗಳಲ್ಲಿ ಅಥವಾ ಚರ್ಚುಗಳಲ್ಲಿ ಆಚರಿಸುವ ವಿಧಿಗಳನ್ನು ನೋಡಿ ಅವನು ಸಾಮಾನ್ಯವಾಗಿ ಐಹಿಕ ಲಾಭದ ಉದ್ದೇಶಕ್ಕಾಗಿ ಮಾಡುತ್ತಾರೆ, ಆದರೆ ಅದು ಸಾತ್ವಿಕವಲ್ಲ. ಮನುಷ್ಯನು ದೇವಸ್ಥಾನಕ್ಕೆ ಅಥವಾ ಚರ್ಚೆಗೆ ಕರ್ತವ್ಯ ಎಂದು ಹೋಗಬೇಕು. ದೇವೋತ್ತಮ ಪರಮ ಪುರುಷನಿಗೆ ಗೌರವವನ್ನು ಸಲ್ಲಿಸಬೇಕು ಮತ್ತು ಹೂವುಗಳನ್ನು ನೈವೇದ್ಯವನ್ನು ಅರ್ಪಿಸಬೇಕು, ಆದರೆ ಭೌತಿಕ ಲಾಭ ಪಡೆಯುವ ಯಾವುದೇ ಉದ್ದೇಶವಿರಬಾರದು. ದೇವರನ್ನು ಪೂಜೆ ಮಾಡುವುದಷ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನವಿಲ್ಲ ಎಂದು ಎಲ್ಲರೂ ಯೋಚಿಸುತ್ತಾರೆ. ಆದರೆ ಧರ್ಮಗ್ರಂಥಗಳ ಆದೇಶಗಳು ಆರ್ಥಿಕ ಲಾಭಗಳಿಗಾಗಿ ಪೂಜೆ ಮಾಡಬೇಕು ಎಂದು ಹೇಳಿಲ್ಲ. ದೇವರಿಗೆ ಗೌರವವನ್ನು ಅರ್ಪಿಸುವುದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗಬೇಕು. ಅದರಿಂದ ಮನುಷ್ಯನು ಸಾತ್ವಿಕನಾಗುತ್ತಾನೆ. ಧರ್ಮಗ್ರಂಥಗಳ ಆಜ್ಞೆಯನ್ನು ಪಾಲಿಸಿ ದೇವೋತ್ತಮ ಪರಮ ಪುರುಷನಿಗೆ ಗೌರವವನ್ನು ಸಲ್ಲಿಸುವುದು ನಾಗರಿಕರಾದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಫಸ್ಟ್ ಯಜ್ಞ ಅಂದ್ರೆ ಏನು? ಹರೇ ಕೃಷ್ಣ. ಏನು ಯಜ್ಞ ಅಂದ್ರೆ? ಯಜ್ಞ ಅಂದ್ರೆ ಇಲ್ಲಿವರೆಗೂ ನಾವು ಅನ್ಕೊಳ್ತಾ ಇದ್ದಿದ್ದು, ಅದು ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ಯಜ್ಞ ಅಂತಂದ್ರೆ ದ್ರವ್ಯ ಯಜ್ಞ ಅಂದ್ರೆ ಹೋಮ ಹವನಗಳನ್ನ ಮಾಡುವಂಥದ್ದು. ಆದ್ರೆ ವಾಸ್ತವದ ಅರ್ಥದಲ್ಲಿ ಯಜ್ಞ ಅಂತಂದ್ರೆ ದೇವೋತ್ತಮ ಪರಮ ಪುರುಷನನ್ನ ಸುಪ್ರೀತಗೊಳಿಸುವ ಪ್ರತಿಯೊಂದು ಕ್ರಿಯೆನೂ ಅದು ಯಜ್ಞನೇ ಆಗುತ್ತೆ. ಅಂದ್ರೆ ಈಗ ನಾವು ಭಗವದ್ಗೀತೆನ ಓದುವಂಥದ್ದು ಕೂಡ ಅದು ಶ್ರವಣ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಯಜ್ಞ ಆಗುತ್ತೆ. ಅದೇ ರೀತಿ ಭಗವಂತನಿಗೆ ಅರ್ಪಿಸಿದ ಒಂದು ಭೋಗ ಏನಿದೆ ಅದು ಕೂಡ ಯಜ್ಞನೇ ಆಗುತ್ತೆ. ಹೀಗೆ ಭಗವಂತನ ಕಾರ್ಯಗಳು, ಭಕ್ತಿ ಸೇವೆಗಳು ಏನೆಲ್ಲ ಮಾಡ್ತೇವೆ ಅದಷ್ಟು ಕೂಡ ಯಜ್ಞನೇ ಆಗುತ್ತೆ. ಇಲ್ಲಿ 3 ಗುಣಗಳಲ್ಲಿ ಮಾಡುವಂತಹ ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಮಾಡ್ಬೇಕಾಗಿರುವಂತದ್ದು ಸಾತ್ವಿಕ ಯಜ್ಞ. ಆ ಸಾತ್ವಿಕ ಯಜ್ಞ ಅಂತಂದ್ರೆ ಅಲ್ಲಿ ನಾವು ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ರು. ಉದಾಹರಣೆಗೆ ಪ್ರಭುಪಾದರು ದೇವಸ್ಥಾನಕ್ಕೆ ನಾವು ಹೋಗುವಂತದ್ದು ಏನೋ ಒಂದು ಲಾಭ ಸಿಗುತ್ತೆ ಅಂದ್ರೆ, ಸಾಧಾರಣವಾಗಿ ಬದ್ಧಾತ್ಮರು ಹಾಗೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಒಂದು ಅಟ್ಲೀಸ್ಟ್ ಒಂದಾದ್ರೂ ಇಟ್ಕೊಂಡು ಹೋಗಿರ್ತಾರೆ, ಸಂಕಲ್ಪ ಅಂತ ಹೇಳಿನೋ ಅಥವಾ ಇನ್ನೇನೋ ಹರಕೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಭಗವಂತನಿಗೆ ನಾನೇನೋ ಕೇಳ್ಕೋಬೇಕು, ಭಗವಂತ ಅದನ್ನ ಪೂರೈಸ್ತಾ ಅಂತಂದ್ರೆ ನಾ ಹರಕೆ ಸಲ್ಲಿಸ್ಬೇಕು, ಆತರ ಮನಸ್ಥಿತಿಯಿಂದ ಹೋಗ್ತಾರೆ. ಆದ್ರೆ ಅದನ್ನ ಇಲ್ಲಿ ಸಾತ್ವಿಕ ಯಜ್ಞ ಅಂತ ಇಲ್ಲಿ ಕರಿತಾ ಇಲ್ಲ. ಸಾತ್ವಿಕ ಯಜ್ಞ ಅಂತಂದ್ರೆ ಏನು ಅಂದ್ರೆ ಭಗವಂತನಿಗೆ ಗೌರವಗಳನ್ನ ಅರ್ಪಿಸೋದಕ್ಕಾಗಿ, ಭಗವಂತನನ್ನ ದರ್ಶನ ಮಾಡೋದಕ್ಕಾಗಿ. ಅದ್ರ ಭಕ್ತರು ಏನಂತ ಹೇಳ್ತಾರೆ ಅಂದ್ರೆ,
ಭಗವಂತ ನಮ್ಮನ್ನ ನೋಡಕ್ ಇಷ್ಟಪಡ್ತಾನೆ. ನಾವು ಅವನನ್ನ ನೋಡಕ್ ಹೋಗೋದಲ್ಲ, ಅವನು ನಮ್ಮನ್ನ ನೋಡಕ್ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಅವನ ಮುಂದೆ ಹೋಗೋದು ಅಂತ. ಹಾಗೆ ಅದರ ಅವನನ್ನು ಸಂಧಿಸೋದಕ್ಕೆ ಹೋಗೋದು ಅಂತ. ಹಾಗೆ ಭಗವಂತನಿಗೋಸ್ಕರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದು ಸಾತ್ವಿಕ ಯಜ್ಞ ಆಗುತ್ತೆ ಅನ್ನೋದರಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ರಜೋಗುಣದಲ್ಲಿ ಮಾಡಿದ ಯಜ್ಞ ಯಾವ ರೀತಿ ಇರುತ್ತೆ ಅಂತಂದ್ರೆ ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಕೃಷ್ಣ ಇದೇನಾ ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡುವುದು ಕ್ರಮ ತಪ್ಪದು. ತಪ್ಪು ಹೇಳ್ತಾ ಇದೀನಲ್ಲ? ಇದೆ ಮಾತಾಜಿ. ಭರತ ವಂಶಜನೆ ಶ್ರೇಷ್ಠನೇ. ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರಕ್ಕಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಏನಾದ್ರೂ ಒಂದು ಐಹಿಕ ಲಾಭ ಇಟ್ಕೊಂಡು ಹೋಗುವಂಥದ್ದು. ಅಂದ್ರೆ ಭಗವಂತ ನನ್ಗೆ ಕೆಲ್ಸ ಆಗ್ಬೇಕು, ನನ್ ಮನೇಲಿ ಮಕ್ಳಿಗೆ ಮದ್ವೆ ಆಗ್ಬೇಕು, ಅಥವಾ ಅವ್ರಿಗೆ ಕೆಲ್ಸ ಸಿಗ್ಬೇಕು, ಇಲ್ಲ ಅವ್ರು ಚೆನ್ನಾಗಿ ಓದ್ಬೇಕು, ಇಲ್ಲ ನನ್ ಮನೆ ಕಟ್ಟಿಸ್ಬೇಕು, ಆಸ್ತಿ ಮಾಡ್ಬೇಕು, ಈ ತರ ಅಪೇಕ್ಷೆ ಇಟ್ಕೊಳ್ಳುವಂಥದ್ದು. ಮತ್ತೆ ಅಹಂಕಾರದಿಂದ ಮಾಡುವ ಯಜ್ಞ. ಅಹಂಕಾರದಿಂದ ಮಾಡೋದು ಅಂತಂದ್ರೆ ಅಲ್ಲಿ ಭಗವಂತನಿಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ನನ್ನ ಹತ್ರ ಇರುವ ವೈಭವವನ್ನ ಇನ್ನೊಬ್ಬರ ಮುಂದೆ ತೋರಿಸ್ಕೋಬೇಕು, ತೋರಿಕೆಗಾಗಿ ಮಾಡುವಂಥದ್ದು. ಅಂತಹ ಯಜ್ಞವನ್ನ ಇಲ್ಲಿ ರಜೋಗುಣದಿಂದ ಮಾಡಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಯಜ್ಞಗಳನ್ನು ಮತ್ತು ವಿಧಿಗಳನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕೆಂದು ಅಥವಾ ಈ ಲೋಕದಲ್ಲಿ ಯಾವುದಾದರೂ ಐಹಿಕ ಲಾಭವಾಗಬೇಕೆಂದು ಮಾಡುತ್ತಾರೆ. ಅಂತಹ ಯಜ್ಞಗಳು ಅಥವಾ ವಿಧಿಗಳ ಆಚರಣೆಯನ್ನು ರಾಜಸ ಎಂದು ಪರಿಗಣಿಸುತ್ತಾರೆ. ಅಂದ್ರೆ ಏನೋ ಇಂದ್ರಿಯ ಭೋಗಕ್ಕಾಗಿ ಮಾಡುವಂಥದ್ದು. ಅದರಲ್ಲಿ ಅತ್ಯಂತ ಜಾಸ್ತಿ ಅಂತಂದ್ರೆ ಸ್ವರ್ಗ ಲೋಕಕ್ಕೆ ಉನ್ನತಿ ಪಡಿಬೇಕು ಅಂತ ಹೇಳಿ ಆ ಉದ್ದೇಶದಿಂದ ದೇವತೆಗಳನ್ನ ಕುರಿತು ಯಜ್ಞಗಳನ್ನ ಮಾಡುವಂಥದ್ದು. ಅದನ್ನ ರಜೋಗುಣದ ಯಜ್ಞ ಅಂತ ಹೇಳಿ ಕರಿತಾ ಇದ್ದಾರೆ. ತಮೋಗುಣದ ಯಜ್ಞ ಅಂತಂದ್ರೆ ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದ ಮಂತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನ ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಅದರಲ್ಲಿ ನಿಜವಾಗ್ಲೂ ಯಜ್ಞ ಅಂದ್ರೆ ಹೇಗೆ ಮಾಡ್ಬೇಕು ಅನ್ನೋಂಥದ್ದನ್ನೆಲ್ಲೂ ನಾವು ತಿಳ್ಕೊಳಕ್ಕಾಗುತ್ತೆ. ಅಂದ್ರೆ ಧರ್ಮಗ್ರಂಥಗಳಲ್ಲಿ ಯಾವ ರೀತಿ ಯಜ್ಞಗಳನ್ನ ಮಾಡ್ಬೇಕು ಅಂತ ಕೊಟ್ಟಿದೆಯೋ ಅದೇ ರೀತಿ ಮಾಡುವಂಥದ್ದು. ಆದ್ರೆ ಅದನ್ನ ಮಾಡದೇ ಇರುವಂಥದ್ದು ತಮೋಗುಣದ ಯಜ್ಞ ಆಗುತ್ತೆ. ಪ್ರಸಾದವನ್ನು ಹಂಚದೆ, ಅಂದ್ರೆ ಇಲ್ಲಿ ಯಜ್ಞ ಅಂತಂದ್ರೆ ಅಲ್ಲಿ ಪ್ರಸಾದವನ್ನ ಹಂಚಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದ್ರನ್ನ ಉದಾಹರಣೆ ಪ್ರಭುಪಾದರದ್ದೇ ಹೇಳ್ತಾರೆ. ಅಂದ್ರೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋ ಕೂಡ ಜಾಗ ಇರ್ಲಿಲ್ಲ. ಅವ್ರ ಕೈಯಲ್ಲಿ 40 ರೂಪಾಯಿ ಅಷ್ಟೇ ಇದ್ದದ್ದು. ಅಷ್ಟರಲ್ಲಿ ಅವರು ಒಂದು ಹಣ್ಣಿದ್ರು ಸಾಕು, ಆ ಹಣ್ಣನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಬಂದವರಿಗೆ ಎಲ್ಲರಿಗೂ ಪ್ರಸಾದ ಕೊಡ್ತಿದ್ರು ಅಂತ. ವೇದ ಮಂತ್ರಗಳನ್ನು ಹೇಳದೆ, ಅಂದ್ರೆ ಇದು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಅಂದ್ರೆ ಅಲ್ಲಿ ವೇದ ಅಂದ್ರೆ ಮಂತ್ರದ ಉಚ್ಚಾರಣೆ ಆಗುತ್ತೆ. ನಾವು ಕೂಡ ನೋಡ್ತೀವಿ, ಹರೇ ಕೃಷ್ಣ ಸಂಕೀರ್ತನೆ ಮಂತ್ರವನ್ನ ನಾವು ಹೇಳ್ತೀವಿ. ಪುರೋಹಿತರಿಗೆ ಸಂಭಾವನೆ ಇಲ್ಲದೆ, ಅಂದ್ರೆ ಅದನ್ನ ಯಾರು ಅಲ್ಲಿ ಪುರೋಹಿತ ಬಂದು ಅದನ್ನ ಮಾಡ್ತಾ ಇದ್ದಾನೆ ಅವನಿಗೆ ಅವರು ದಕ್ಷಿಣೆ ಕೊಡಬೇಕು. ಮತ್ತೆ ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನ, ಅಂದ್ರೆ ಕಟಾಚಾರಕ್ಕೆ ಏನು ಭಗವಂತನಲ್ಲಿ ನಂಬಿಕೆ ಇಲ್ಲ, ಮಾಡ್ತಾ ಇರುವ ಯಜ್ಞದಲ್ಲಿ ಯಾವುದೇ ವಿಶ್ವಾಸ ಇಲ್ಲ, ಆದ್ರೂ ಸುಮ್ನೆ ಮಾಡ್ತಾ ಇರುವಂತದ್ದು, ಅದನ್ನ ತಾಮಸ ಗುಣದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ತಾಮಸ ಗುಣದಲ್ಲಿ ಶ್ರದ್ಧೆ ಇಡುವುದು ಎಂದರೆ ವಾಸ್ತವವಾಗಿ ಶ್ರದ್ಧೆಯೇ ಇಲ್ಲದಂತೆ. ಕೆಲವೊಮ್ಮೆ ಜನರು ಹಣವನ್ನು ಗಳಿಸುವುದಕ್ಕಾಗಿ ಯಾವುದಾದರೂ ದೇವತೆಯನ್ನು ಪೂಜಿಸಿ ಅನಂತರ ಧರ್ಮಗ್ರಂಥಗಳ ಆದೇಶವನ್ನು ಅಲಕ್ಷ್ಯ ಮಾಡಿ ಹಣವನ್ನು ಮನೋರಂಜನೆಗೆ ಬಳಸುತ್ತಾರೆ. ಧಾರ್ಮಿಕತೆಯ ಆಡಂಬರದ ಪ್ರದರ್ಶನವಾದ ಇಂತಹ ಸಮಾರಂಭಗಳನ್ನು ಪ್ರಾಮಾಣಿಕ ಎಂದು ಒಪ್ಪಲಾಗದು. ಇವೆಲ್ಲ ತಾಮಸ ಸ್ವಭಾವದವು. ಇವು ಆಸುರಿ ಮನೋಧರ್ಮವನ್ನು ಸೃಷ್ಟಿಸುತ್ತವೆ. ಇವುಗಳಿಂದ ಮಾನವ ಸಮಾಜಕ್ಕೆ ಉಪಯೋಗವಿಲ್ಲ. ಅಂದ್ರೆ ದೇವತೆಗಳನ್ನ ಕುರಿತು ಯಜ್ಞವನ್ನು ಮಾಡುವಂಥದ್ದು, ಆಮೇಲೆ ಅವ್ರು ಅದನ್ನ ಹಣ ಏನಿದೆ ಅದನ್ನ ಈಗ ನಾವು ನೋಡ್ತೀವಿಲ್ಲ, ಗಣೇಶ ಕೂರಿಸ್ತಾರೆ, ಅದಕ್ಕಾಗಿ ಹಣ ಸಂಗ್ರಹ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ ಅಲ್ಲಿ ಎಲ್ಲಾ ಅಸಭ್ಯವಾಗಿ ನಡ್ಕೋತಾರೆ. ಇದೆಲ್ಲ ಕೂಡ ತಮೋಗುಣದ ಯಜ್ಞ ಅಂತ ಕರೀತಾರೆ. ಹೀಗೆ ಇದು ತಮೋಗುಣದ ಯಜ್ಞಕ್ಕೆ ಒಂದು ಉದಾಹರಣೆ ನಾ ಹೀಗೆ ಹೇಳಿದ್ದು. ಆದ್ರೆ ಅದು ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಾ ಇಲ್ಲ ಅಂತ. ಹರೇ ಕೃಷ್ಣ. ಸಿಕ್ಕಿದಲ್ವಾ ಅದು? 11th ಹೋಗೋಣ. ಎಕ್ಸ್ಪ್ಲೇನ್ ದ ವರ್ಷಿಪ್ ಅಕಾರ್ಡಿಂಗ್ ಟು ದ ಮೋಡ್ಸ್. ವಿಧಾನಗಳ ಪ್ರಕಾರ ಪೂಜೆಯನ್ನ ವಿವರಿಸಿ. ಅಂದ್ರೆ 3 ಗುಣಗಳಲ್ಲಿ ಮಾಡುವಂತಹ ಪೂಜೆಯ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಗುಣದ ಪೂಜೆ ಯಾವ ಶ್ಲೋಕದಲ್ಲಿ ಬರುತ್ತೆ? 4ನೇ ಶ್ಲೋಕ ಮಾತಾಜಿ. ಸ್ಟಾರ್ಟಿಂಗ್ ಅಲ್ಲಿ ಇದೆ ಮಾತಾಜಿ. 4th one ಮಾತಾಜಿ. 14ನೇದು ಮಾತಾಜಿ.
14th. ಹ್ಮ್. ಓಕೆ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಬೇಕಿದ್ರೆ ಫುಲ್ ಭಾವಾರ್ಥನು ಕೂಡ ಕನ್ಸಿಡರ್ ಮಾಡಬಹುದು. ಭಾವಾರ್ಥ ಪ್ರಪಾದರಿಂದ ಪ್ರಪಾದರಿಗೆ ಜವಾಗಲಿ. ಇಲ್ಲಿ ದೇವೋತ್ತಮ ಪರಮ ಪುರುಷನು ಅವರವರ ಬಹಿರಂಗ ಕರ್ಮಗಳಿಗೆ ಅನುಗುಣವಾಗಿ ವಿವಿಧ ಬಗೆಯ ಜನರನ್ನು ವರ್ಣಿಸುತ್ತಾನೆ. ಧರ್ಮಗ್ರಂಥಗಳ ಆದೇಶದ ಪ್ರಕಾರ ದೇವೋತ್ತಮ ಪರಮ ಪುರುಷನು ಮಾತ್ರ ಪೂಜಾರ್ಹನು. ಆದರೆ ಧರ್ಮಗ್ರಂಥಗಳ ಆದೇಶಗಳನ್ನು ಚೆನ್ನಾಗಿ ತಿಳಿಯದವರು ಅಥವಾ ಅದರಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರು ಐಹಿಕ ಪ್ರಕೃತಿ ಗುಣಗಳಲ್ಲಿ ತಮ್ಮ ತಮ್ಮ ವಿಶಿಷ್ಟ ನೆಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಸ್ತುಗಳನ್ನು ಪೂಜಿಸುತ್ತಾರೆ. ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಬ್ರಹ್ಮ, ಶಿವ ಮತ್ತು ಇಂದಿರಾ, ಚಂದ್ರ ಮತ್ತು ಸೂರ್ಯ ಇವರೆಲ್ಲ ದೇವತಾಗಣದಲ್ಲಿ ಸೇರಿದ್ದಾರೆ. ಅನೇಕ ಮಂದಿ ದೇವತೆಗಳಿದ್ದಾರೆ. ಸಾತ್ವಿಕ ಸ್ವಭಾವದವರು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸುತ್ತಾರೆ. ಹಾಗೆಯೇ ರಾಜಸ ಗುಣದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ನಮಗೆ ನೆನಪಿರುವಂತೆ 2ನೇ ಮಹಾಯುದ್ಧದ ಕಾಲದಲ್ಲಿ ಕಲಕತ್ತೆಯಲ್ಲಿ ಒಬ್ಬ ಮನುಷ್ಯನು ಹಿಟ್ಲರ್ನನ್ನು ಪೂಜಿಸಿದ. ಏಕೆಂದರೆ ಯುದ್ಧವಾದದ್ದರಿಂದ ಆ ಮನುಷ್ಯನು ಕಾಳಸಂತೆಯಲ್ಲಿ ವ್ಯವಹಾರ ಮಾಡಿ ತುಂಬಾ ಐಶ್ವರ್ಯವನ್ನು ಪಡೆದ. ಹೀಗೆ ರಾಜಸ ಮತ್ತು ತಾಮಸ ಗುಣದವರು ಸಾಮಾನ್ಯವಾಗಿ ಒಬ್ಬ ಬಲಶಾಲಿ ಮನುಷ್ಯನನ್ನು ದೇವರನ್ನಾಗಿ ಆರಿಸಿಕೊಳ್ಳುತ್ತಾರೆ. ಯಾರನ್ನು ಬೇಕಾದರೂ ದೇವರೆಂದು ಪೂಜಿಸಬಹುದು, ಫಲ ಒಂದೇ ಎಂದು ಅವರು ಭಾವಿಸುತ್ತಾರೆ. ರಾಜಸ ಗುಣದವರು ಇಂತಹ ದೇವತೆಗಳನ್ನು ಪೂಜಿಸಿ ಸೃಷ್ಟಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಿದೆ. ಹಲವೊಮ್ಮೆ ಜನರು ಸತ್ತು ಹೋಗಿರುವ ಒಬ್ಬ ಮನುಷ್ಯನ ಸಮಾಧಿಯ ಬಳಿ ಪೂಜೆ ಸಲ್ಲಿಸುತ್ತಾರೆ. ಲೈಂಗಿಕ ಸೇವೆ ಸಹ ತಾಮಸ ಗುಣದಲ್ಲಿ ಇದೆ ಎಂದು ಭಾವಿಸಲಾಗಿದೆ. ಹಾಗೆಯೇ ಭಾರತದ ಮೂಲೆಗಳ ಹಳ್ಳಿಗಳಲ್ಲಿ ಭೂತ ಪ್ರೇತಗಳನ್ನು ಪೂಜಿಸುವವರಿದ್ದಾರೆ. ಭಾರತದಲ್ಲಿ ಒಮ್ಮೊಮ್ಮೆ ಕೆಳವರ್ಗದವರು ಕಾಡಿಗೆ ಹೋಗುತ್ತಾರೆ ಮತ್ತು ಯಾವುದಾದರೂ ಮರದಲ್ಲಿ ಒಂದು ಪ್ರೇತವು ವಾಸಿಸುತ್ತದೆ ಎಂದು ತಿಳಿದಿದ್ದರೆ ಆ ಮರವನ್ನು ಪೂಜಿಸಿ ಬಲಿಗಳನ್ನು ಕೊಡುತ್ತಾರೆ ಎಂದು ನಾವು ನೋಡಿದ್ದೇವೆ. ಈ ವಿಧವಾದ ಪೂಜೆಗಳು ನಿಜವಾಗಿ ದೇವರ ಪೂಜೆಯಲ್ಲ. ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ ಆಧ್ಯಾತ್ಮಿಕವಾಗಿ ನೆಲೆಗೊಂಡಿರುವವರಿಗೆ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ: ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನು ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗೆ: ಐಹಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರಿಶುದ್ಧರಾದವರು ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವರು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಬಲ್ಲರು. ನಿರಾಕಾರವಾದಿಗಳು ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವರು ಎಂದು ನಂಬಿಕೆ. ಅವರು 5 ಬಗೆಯ ದೇವತೆಗಳನ್ನು ಪೂಜಿಸುತ್ತಾರೆ. ಐಹಿಕ ಜಗತ್ತಿನಲ್ಲಿ ಅವರು ನಿರಾಕಾರ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ರೂಪಕ್ಕೆ ದಾರ್ಶನಿಕ ವಿಷ್ಣು ಎಂದು ಹೆಸರು. ವಿಷ್ಣುವು ದೇವೋತ್ತಮ ಪರಮ ಪುರುಷನ ವಿಸ್ತರಣೆ. ಆದರೆ ನಿರಾಕಾರವಾದಿಗಳಿಗೆ ಕಟ್ಟಕಡೆಗೆ ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ ಅವರು ವಿಷ್ಣು ರೂಪವು ನಿರಾಕಾರ ಬ್ರಹ್ಮನ ಮತ್ತೊಂದು ಅಂಶ ಎಂದಷ್ಟೇ ಭಾವಿಸುತ್ತಾರೆ. ಹಾಗೆಯೇ ಬ್ರಹ್ಮನು ರಾಜಸ ಗುಣದಲ್ಲಿ ನಿರಾಕಾರ ಬ್ರಹ್ಮನ ರೂಪ ಎಂದು ಭಾವಿಸುತ್ತಾರೆ. ಹೀಗೆ ಅವರು ಕೆಲವೊಮ್ಮೆ ಪೂಜಾರ್ಹರಾದ 5 ಬಗೆಯ ದೇವತೆಗಳನ್ನು ವರ್ಣಿಸುತ್ತಾರೆ. ಆದರೆ ಅವರು ನಿರಾಕಾರ ಬ್ರಹ್ಮನೇ ವಾಸ್ತವ ಸತ್ಯ ಎಂದು ಭಾವಿಸುವುದರಿಂದ ಕಡೆಯದಾಗಿ ಎಲ್ಲಾ ಪೂಜಾರ್ಹ ವಸ್ತುಗಳನ್ನು ಬಿಟ್ಟು ಬಿಡುತ್ತಾರೆ. ಕಡೆಯದಾಗಿ ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳನ್ನು ಆಧ್ಯಾತ್ಮಿಕ ಸ್ವಭಾವದ ಜನರ ಸಹವಾಸದಿಂದ ಪರಿಶುದ್ಧಗೊಳಿಸಬಹುದು. ಕಡೆಯದಾಗಿ ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳನ್ನು ಆಧ್ಯಾತ್ಮಿಕ ಸ್ವಭಾವದ ಜನರ ಸಹವಾಸದಿಂದ, ಶುದ್ಧ ಸತ್ವದಲ್ಲಿ ಯಾರು ಭಕ್ತರಿದ್ದಾರೆ ಅವರ ಸಹವಾಸದಿಂದ ನಾವು ಈ ಒಂದು ಬೇರೆ ಬೇರೆ ಗುಣಗಳಲ್ಲಿ ನಾವು ಮಾಡುವಂತಹ ಪೂಜೆಗಳು ಏನಿರೋದನ್ನ ಸರಿಪಡಿಸ್ಕೊಳ್ಳಿಕ್ಕೆ, ಪರಿಶುದ್ಧಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ 3 ರೀತಿಯ ಜನ: ಒಂದು ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಸಾತ್ವಿಕ ಗುಣದವರು, ಪ್ರಭಾವಿ ವ್ಯಕ್ತಿಗಳನ್ನ ಅಥವಾ ರಾಕ್ಷಸರನ್ನ ಆರಾಧನೆ ಮಾಡುವಂತವರು ರಜಗುಣದವರು, ತಾಮಸ ಗುಣದವರು ಅವ್ರು ಏನ್ ಮಾಡ್ತಾರೆ, ಭೂತ ಪ್ರೇತಗಳ ಆರಾಧನೆ ಮಾಡ್ತಾರೆ. 3 ರೀತಿಯ ಪೂಜೆಗಳು. List 3 benefits of eating and eating the food in mode of goodness. ಸೆಕೆಂಡ್ ಕ್ವಶನ್ ಮಾತಾಜಿ ರಿಪೀಟ್ ಆಗಿದೆ. ರಿಪೀಟ್ ಆಗಿದೆ ಮಾತಾಜಿ. ರಿಪೀಟ್ ಆಗಿದೆ ಮಾತಾಜಿ.
ಇದು ಸಾತ್ವಿಕ ಗುಣದ ಮಾತ್ರ ನಾವು ಆಲ್ರೆಡಿ ಆಗ್ಲೇ ಹೇಳಿದ್ವಿ. ಅಂದ್ರೆ ಆಯುಷ್ಯನ ಹೆಚ್ಚಿಸುತ್ತೆ, ಅಸ್ತಿತ್ವವನ್ನು ಶುದ್ಧಗೊಳಿಸುತ್ತೆ, ಬಲ, ಆರೋಗ್ಯ, ಸುಖ ಮತ್ತೆ ತೃಪ್ತಿನ ಕೊಡುತ್ತೆ. ಮತ್ತೆ ಅದು ಆರೋಗ್ಯಕರವಾಗಿರುತ್ತೆ, ಹೃದಯಕ್ಕೆ ಪ್ರಿಯಕರವಾಗಿರುತ್ತೆ. ಇನ್ನೊಂದು ರಜಗುಣದ ಆಹಾರ. ಬಹು ಕಹಿಯಾದ, ಬಹು ಹುಳಿಯಾದ, ಉಪ್ಪಾದ, ಬಿಸಿಯಾದ, ಖಾರವಾದ, ಒಣಕಲಾದ ಮತ್ತು ಸುಡುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವುವು. ರಜಗುಣದ ಆಹಾರ. ನಂತರ ಇಲ್ಲ, ಇದು ಬರೀ ಸಾತ್ವಿಕ ಗುಣದ ಬಗ್ಗೆ ಮಾತ್ರ ಕೇಳ್ತಾ ಇರುವಂತದ್ದಲ್ವಾ? ಹೌದು ಮಾತಾಜಿ ಹೇಳಿದಾಗ ಇದು ರಿಪೀಟ್ ಆಗ್ತಾ ಇದೆ. 3 benefits of eating the food of mode of goodness. ಸಾತ್ವಿಕ ಗುಣದ ಮಾತ್ರ, ಮತ್ತೆ ಇದು ರಿಪಿಟೇಷನ್ ಆಗಿದೆ. ಸೊ ಶ್ಲೋಕ 18 ಅಂದ್ರೆ ಅಧ್ಯಾಯ 18ಕ್ಕೆ ಹೋಗೋಣ. ಎಷ್ಟಿದೆ ಇದರಲ್ಲಿ? ಮೊದಲನೇ ಪ್ರಶ್ನೆ, ಲಿಸ್ಟ್ ಸಿಂಪ್ಟಮ್ಸ್ ಆಫ್ ರಿನೌನ್ಸಿಯೇಷನ್ ಇನ್ ದ ಮೋಡ್ ಆಫ್ ಪ್ಯಾಷನ್. ಪ್ಯಾಷನ್ ಅಂತಂದ್ರೆ ರಜೋಗುಣ. ರಜೋಗುಣದಲ್ಲಿ ತ್ಯಜಿಸುವಿಕೆಯ ಲಕ್ಷಣಗಳನ್ನ ಪಟ್ಟಿ ಮಾಡಿ. ತ್ಯಜಿಸುವಿಕೆ ಅಂತಂದ್ರೆ ತ್ಯಾಗನ. 6ನೇ ಶ್ಲೋಕ. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹದ ಆಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವರು ರಜೋಗುಣದಲ್ಲಿ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ತ್ಯಾಗ ನಿಗದಿತ ಕರ್ತವ್ಯಗಳನ್ನು ಎಂದು ತ್ಯಜಿಸಬಾರದು. ಮನುಷ್ಯನು ಮೋಹದಿಂದ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ಪ್ರಶ್ನೆ ಏನಿತ್ತು? ರಜಗುಣದಂದ್ರೆ ಅದು ಶ್ಲೋಕ 6 ಅಂತ ಮೆನ್ಷನ್ ಮಾಡಿದ್ದಾರೆ, ಆದ್ರೆ 8ರಲ್ಲಿ ಸಿಗ್ತಿದೆ ಅಲ್ವಾ? ಹರೇ ಕೃಷ್ಣ. ರಜಗುಣದ ತ್ಯಾಗ. ಹೌದು ಮಾತಾಜಿ. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಸದ ಭಯದಿಂದಾಗಲಿ ಬಿಟ್ಟು ಬಿಡುವುದು ರಜೋಗುಣದಿಂದ ಮಾಡಿದ ತ್ಯಾಗ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿರುವವನು ತಾನು ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅವರು ರಜೋಗುಣಿಗಳ ಹಾಗೆ ಕರ್ಮಿಗಳ ಹಾಗೆ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಕೆಲಸ ಮಾಡ್ಬೇಕು, ಆದ್ರೆ ಕೆಲಸ ಮಾಡಿ ತನ್ನ ಹಣವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಲು ಅವನಿಗೆ ಸಾಧ್ಯವಾಗಬಹುದಾದರೆ ಅಥವಾ ಬೆಳಿಗ್ಗೆ ಬಹು ಬೇಗ ಏಳುವುದರಿಂದ ತನ್ನ ದಿವ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದಾದರೆ ಭಯದಿಂದ ಅಥವಾ ಇಂತಹ ಕರ್ಮಗಳು ಕ್ಲೇಶದಾಯಕ ಎಂದು ಪರಿಗಣಿತವಾದದ್ದರಿಂದ ಬಿಟ್ಟು ಬಿಡಬಾರದು. ಅಂದ್ರೆ ಬೆಳಿಗ್ಗೆ ಬೇಗ ಹೇಳೋದು ಆಯಾಸ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಬಿಡಬಾರ್ದು. ಮತ್ತೆ ಅದನ್ನ ಹಣ ಗಳಿಸುವಂತದ್ದು ಕೂಡ ರಜೋಗುಣ ಅಂತ ಹೇಳಿ ಅದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಫಲವನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಇಂತಹ ತ್ಯಾಗವು ರಾಜಸ ಸ್ವಭಾವದ್ದು. ಅಂದ್ರೆ ಆ ರೀತಿ ಯಾರಾದ್ರೂ ಇದು ರಜೋಗುಣದ ವಸ್ತು ಅಂತ ಹೇಳಿ ಹಣ ಸಂಗ್ರಹ ಅಂದ್ರೆ ಹಣ ಗಳಿಸೋದಕ್ಕೆ ಕೆಲಸ ಮಾಡೋದನ್ನೇ ಬಿಟ್ಟು ಬಿಡುವಂಥದ್ದು, ಅಥವಾ ಬೆಳಗ್ಗೆ ಹೇಳೋದಕ್ಕೆ ಸೋಮಾರಿತನದಿಂದ ಮಂಗಳಾರತಿ ಅದಕ್ಕೆಲ್ಲ ಅವ್ರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೊಳೋದಿಲ್ಲ ಅಂತದನ್ನ ರಜೋಗುಣದ ಒಂದು ತ್ಯಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಬಿಡುವಂಥದ್ದು ತ್ಯಾಗ ಮಾಡುವಂಥದ್ದು. ಏನೋ ಒಂದು ತ್ಯಾಗ ಮಾಡಿದೀನಿ, ಏನ್ ಮಾಡಿದೀನಿ? ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದೀನಿ. ಯಾಕಂದ್ರೆ ಕೆಲಸ ಮಾಡುವಂಥದ್ದು ಸಾತ್ವ ಗುಣದ್ದು ಅಲ್ಲ ಅಂತ ಅನ್ಕೊಳ್ಳುವಂಥದ್ದು, ಅಥವಾ ಬೆಳಿಗ್ಗೆ ಬೇಗ ಎದ್ದು ಮಂಗಳಾರತಿ ಅದನ್ನ ನೋಡುವಂಥದ್ದು ಮಾಡುವಂಥದ್ದು ಅದು ಕೂಡ ನನಗೆ ಆಗೋದಿಲ್ಲ. ಅದನ್ನ ತ್ಯಾಗ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ಗದು ಕಷ್ಟ. ರಾಜಸ ಕಾರ್ಯದ ಫಲವು ಯಾವಾಗಲೂ ದುಃಖದಾಯಕ. ಈ ಮನೋಧರ್ಮದಿಂದ ಮನುಷ್ಯನು ಕರ್ಮ ತ್ಯಾಗವನ್ನು ಮಾಡಿದರೆ ತ್ಯಾಗದ ಫಲವು ಅವನಿಗೆ ಬರುವುದಿಲ್ಲ.
ತ್ಯಾಗ ಅಂದ್ರೆ ಏನನ್ನಾದ್ರೂ ಸ್ಯಾಕ್ರಿಫೈಸ್ ಮಾಡುವಂಥದ್ದು. ಇವನು ಏನನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡೋದನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ, ಅಥವಾ ಯಾವ್ದಾದ್ರು ಒಂದು ಭಕ್ತಿಗೆ ಅನುಕೂಲಕರವಾದದನ್ನ ಹೇಳ್ತಾ ಇದ್ರೆ ಅದು ತನಗೆ ಕಷ್ಟ ಅಂತ ಹೇಳಿ ತ್ಯಾಗ ಮಾಡ್ತಾ ಇದ್ದಾನೆ. ಅದರಿಂದ ಅವನಿಗೆ ಯಾವುದೇ ಆ ಫಲಗಳು ಸಿಗುವುದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ರಜೋಗುಣದ ತ್ಯಾಗ ಅಂತಂದ್ರೆ ಕಷ್ಟ ಅಂತ ಅನ್ಕೊಂಡ್ ಬಿಡುವಂಥದ್ದು, ತನ್ನ ದೇಹಕ್ಕೆ ಆಯಾಸ ಆಗುತ್ತೆ ಅಥವಾ ಇನ್ನೇನೋ ಒಂದು ಹೆದರಿಕೆಯಿಂದ ಬಿಡುವಂಥದ್ದು, ಅಂತಹ ಬಿಡುವಂಥದ್ದನ್ನ ಅಂದ್ರೆ ತ್ಯಾಗ ಮಾಡುವಂಥದ್ದನ್ನ ರಜೋಗುಣದ ತ್ಯಾಗ ಅಂತ ಇಲ್ಲಿ ಕರಿತಾ ಇದ್ದಾರೆ. Next to list the 5 causes for the accomplishment of all action. ಎಲ್ಲಾ ಕ್ರಿಯೆಗಳ ಸಾಧನೆಗೆ 5 ಕಾರಣಗಳನ್ನ ಪಟ್ಟಿ ಮಾಡಿ. 14. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ. ಇವು ಕ್ರಿಯೆಯ 5 ಅಂಶಗಳು. 14ನೇ ಶ್ಲೋಕದಲ್ಲಿ ಬರುವಂತದ್ದು. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರಭುಪಾದರಿಗೆ ಜಯವಾಗ್ಲಿ. ಅಧಿಷ್ಠಾನಂ ಎನ್ನುವ ಪದವು ದೇಹವನ್ನು ಸೂಚಿಸುತ್ತದೆ. ದೇಹದೊಳಗಿನ ಆತ್ಮವು ಚಟುವಟಿಕೆಗಳ ಪರಿಣಾಮವನ್ನು ಸಾಧಿಸಲು ಕೆಲಸ ಮಾಡುತ್ತದೆ. ಆದ್ದರಿಂದ ಇದಕ್ಕೆ ಕರ್ತ, ಮಾಡುವವನು ಎಂದು ಅರ್ಥ. ಆತ್ಮನು ಕ್ಷೇತ್ರಜ್ಞ ಮತ್ತು ಕರ್ತ ಎಂದು ಶ್ರುತಿಗಳಲ್ಲಿ ಹೇಳಿದೆ. ಏಷಾ ಹಿ ದ್ರಷ್ಟ ಸ್ಪೃಷ್ಟ. ಪ್ರಶ್ನ ಉಪನಿಷತ್ 4.9. ಇದನ್ನು ವೇದಾಂತ ಸೂತ್ರದಲ್ಲಿ ಜ್ಞೋ ಅತ ಏವ ಮತ್ತು ಕರ್ತಾಶಾಸ್ತ್ರಾರ್ಥ ಪತ್ವಾತ್ ಎನ್ನುವ ಶ್ಲೋಕಗಳಲ್ಲಿ ದೃಢಪಡಿಸಿದೆ. ಇಂದ್ರಿಯಗಳು ಕರ್ಮ ಸಾಧನಗಳು. ಇಂದ್ರಿಯಗಳ ಮೂಲಕ ಆತ್ಮವು ಹಲವು ವಿಧಗಳ ಕರ್ಮಗಳನ್ನು ಮಾಡುತ್ತದೆ. ಪ್ರತಿಯೊಂದು ಕರ್ಮಕ್ಕೂ ಬೇರೆ ಪ್ರಯತ್ನವಿದೆ. ಆದರೆ ಮನುಷ್ಯನ ಎಲ್ಲಾ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿವೆ. ಪರಮಾತ್ಮನು ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ಪರಮಪ್ರಭು ಪರಮ ಕಾರಣನು. ಈ ಸನ್ನಿವೇಶದಲ್ಲಿ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಅಂತಿಮವಾಗಿ ತಮ್ಮ ಕರ್ಮಗಳಿಗೆ ಹೊಣೆಗಾರರಲ್ಲ. ಎಲ್ಲವೂ ಪರಮ ಸಂಕಲ್ಪನು ಪರಮಾತ್ಮನನ್ನು ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿವೆ. ಸೊ 5 ಕಾರಣಗಳನ್ನ ಕೇಳ್ತಾ ಇದ್ದಾರೆ. ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ ಅಂದ್ರೆ ಆತ್ಮ, ವಿವಿಧ ಇಂದ್ರಿಯಗಳು ಅಂದ್ರೆ ಆ ಕಾರ್ಯವನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು, ಮತ್ತೆ ವಿವಿಧ ಪ್ರಯತ್ನಗಳು. ಇಷ್ಟೆಲ್ಲ ಇದ್ರೆ ಸಾಲದು. ಆ ಒಂದು ಜೀವಾತ್ಮದು ಆ ಕಾರ್ಯವನ್ನು ಮಾಡೋದಕ್ಕೆ ತಾನು ಸ್ವಯಂ ಪ್ರಯತ್ನ ಮಾಡ್ಬೇಕು. ಕೊನೆಗೆ ಪರಮಾತ್ಮನ ಆ ಒಂದು ಅನುಗ್ರಹ ಇರಬೇಕು. ಹೀಗೆ 5 ಅಂಶಗಳು ಒಂದು ಕ್ರಿಯೆ ಆಗೋದಕ್ಕೆ ಬೇಕಾಗಿರುವಂತಹ ವಿವಿಧ ಅಂಶಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕಾರಣಗಳು. ಸೊ 3ನೇದು ಸಿಕ್ತಿದೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ. ಹಾ ಮಾತಾಜಿ. 3ನೇದು ಲಿಸ್ಟ್ 3 ಸಿಂಪ್ಟಮ್ಸ್ ಆಫ್ ಹ್ಯಾಪಿನೆಸ್ ಇನ್ ದ ಮೋಡ್ ಆಫ್ ಗುಡ್ನೆಸ್. ಅಂದ್ರೆ ಸತ್ವಗುಣದಲ್ಲಿ ಸಂತೋಷದ 3 ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸಿಂಪ್ಟಮ್ಸ್ ಆಫ್ ಹ್ಯಾಪಿನೆಸ್. ಶ್ಲೋಕ 37 ಮಾತಾಜಿ. ಯಾವುದು ವ್ಯಾಪಾರದಲ್ಲಿ ಯಾವುದು ಪ್ರಾರಂಭದಲ್ಲಿ ವಿಷದಂತೆ ಇದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಸಾತ್ವಿಕ ಸುಖ ಅಂದ್ರೆ ಏನು ಅಂತಂದ್ರೆ, ಮೊದಲಿಗೆ ಕಷ್ಟ ಅನ್ಸುತ್ತೆ, ಆಮೇಲೆ ಅದರಿಂದ ಅಮೃತದಂತೆ ಫಲಗಳು ಸಿಗುತ್ತೆ. ಅಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬರುವಾಗ ಪ್ರತಿಯೊಂದು ಕೂಡ ಕಷ್ಟ ಅನ್ಸುತ್ತೆ. ಅಂದ್ರೆ ಕಾಫಿ ಟೀ ಬಿಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ, ಭಗವಂತನಿಗೆ ಅರ್ಪಿಸಿದ ನೈವೇದ್ಯವನ್ನೇ ಸ್ವೀಕಾರ ಮಾಡ್ಬೇಕು ಅಂತಂದಾಗ ಕಷ್ಟ ಆಗುತ್ತೆ. ಅಂದ್ರೆ ನಮ್ಗೆ ಅದು ಅಭ್ಯಾಸ ಇಲ್ಲದೆ ಇರುವಾಗ. ಮತ್ತೆ ಬೆಳಗ್ಗೆ ಬೇಗ ಹೇಳ್ಬೇಕು, ಆರತಿ ಮಾಡ್ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಇದೆಲ್ಲವೂ ಕೂಡ ಏಕಾದಶಿ ವ್ರತ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಆದ್ರೆ ಕೊನೆಯಲ್ಲಿ ಅದರಿಂದ ಸಿಗುವಂತಹ ಫಲ ಅನ್ನುವಂಥದ್ದು ಯಾವುದು ಅಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದು. ಪರಮ ಗುರಿಯನ್ನು ನಾವು ಮುಟ್ಟೋದಕ್ಕೆ ಅಮೃತ ಅಂತಂದ್ರೆ ಮೃತ್ಯು ಇಲ್ಲದ ಬದುಕನ್ನ ನಮ್ಗೆ ಅದು ಕೊಡುತ್ತೆ. ಹಾಗೆ ಅದು ಆರಂಭದಲ್ಲಿ ವಿಷದಂತೆ ಅನ್ಸುತ್ತೆ, ತುಂಬಾ ಕಷ್ಟ ಆಗುತ್ತೆ. ಕೊನೆಗೆ ಅದರಿಂದ ನಮ್ಗೆ ಸಿಗುವಂತ ಫಲಗಳು ಅದು ಅಮೃತದಂತೆ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಸುಖವನ್ನ ಇಲ್ಲಿ ಸಾತ್ವಿಕ ಸುಖ ಅಂತ ಕರೀತಾ ಇದ್ದಾರೆ. ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುತ್ತೆ.
ನಮ್ಮನ್ನ ಆತ್ಮ ಸಾಕ್ಷಾತ್ಕಾರ ಹೊಂದುವಂತೆ ಮಾಡುತ್ತೆ. ಭಾವಾರ್ಥ ಪ್ರಪಾದನದ ಪ್ರಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಯಲ್ಲಿ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸಲು ಮತ್ತು ಮನಸ್ಸನ್ನು ಆತ್ಮದ ಕೇಂದ್ರೀಕರಿಸಲು ಮನುಷ್ಯನು ಅನೇಕ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಎಲ್ಲಾ ಪ್ರಕ್ರಿಯೆಗಳು ಬಹು ಕಷ್ಟಕರ, ವಿಷದಂತೆ ಕಹಿ. ಆದರೆ ನಿಯಮಗಳನ್ನು ಯಶಸ್ವಿಯಾಗಿ ಪಾಲಿಸಿ ದಿವ್ಯ ಸ್ಥಿತಿಗೆ ಬಂದರೆ ಅವನು ನಿಜವಾದ ಅಮೃತವನ್ನು ಕುಡಿಯಲು ಪ್ರಾರಂಭಿಸುತ್ತಾನೆ ಮತ್ತು ಸುಖ ಪಡುತ್ತಾನೆ. 4 ನಿಯಂತ್ರಕ ತತ್ವಗಳು, ಸಂಕೀರ್ತನೆ, ಪ್ರತಿದಿನ 16 ಸುತ್ತು ಜಪ ಮಾಡೋದು, ಇದೆಲ್ಲ ಕೂಡ ಆರಂಭದಲ್ಲಿ ಕಷ್ಟವಾಗಿರುತ್ತೆ. ಆದ್ರೆ ಅದರಿಂದ ಸಿಗುವಂತ ಫಲಗಳು ಅದು ನಮ್ಗೆ ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. 4ನೇದು, ಲಿಸ್ಟ್ 3 ಸಿಂಪ್ಟಮ್ಸ್ ಆಫ್ ಹ್ಯಾಪಿನೆಸ್ ಇನ್ ದ ಮೂಡ್ ಆಫ್ ಪ್ಯಾಷನ್. ರಜೋಗುಣದ ಸಂತೋಷದ ಬಗ್ಗೆ ಅದರ ಲಕ್ಷಣಗಳನ್ನ ಇಲ್ಲಿ ಪಟ್ಟಿ ಮಾಡಿ ಅಂತ ಇದ್ದಾರೆ. 38 ಶ್ಲೋಕ. ಅನುವಾದ ಭಾವಾರ್ಥ ಪ್ರಪಾದನೆಯಿಂದ ಪ್ರಪಾದರಿಗೆ ಜಯವಾಗಲಿ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷದಂತೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಅಂದ್ರೆ ಇಂದ್ರಿಯ ಭೋಗಕ್ಕಾಗಿ ಮಾಡುವಂತಹ ಸುಖ ಅಂತ ಹೇಳಿ ಅನುಭವಿಸುವಂಥದ್ದು. ಅಂದ್ರೆ ಈಗ ಕೆಲವೊಬ್ಬರಿಗೆ ಅತಿಯಾಗಿ ಸಿಹಿ ತಿನ್ನುವ ಚಟ ಇರುತ್ತೆ, ಅಥವಾ ಖಾರ ರೀತಿ, ಅಂದ್ರೆ ಈ ಒಂದು ಫಾಸ್ಟ್ ಫುಡ್ ತಿನ್ನುವಂತ ಇಚ್ಛೆ ಇರುತ್ತೆ. ಅಂದ್ರೆ ನಾಲಿಗೆ ಚಪಲ, ಅದರಿಂದ ಏನಾಗುತ್ತೆ ಅಂತಂದ್ರೆ ಆರೋಗ್ಯ ಕಳ್ಕೊತಾರೆ. ಮತ್ತೆ ಅದು ಅವರಿಗೆ ದುಃಖವನ್ನ ತಂದ್ಕೊಡುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಹೆಲ್ತ್ ಮೊದಲು, ಅದು ಐಶ್ವರ್ಯಕ್ಕಿಂತ ಮೊದಲು ಆರೋಗ್ಯವಾಗಿರ್ಬೇಕು ಅನ್ನೋದು. ಹಾಗೆ ಆರೋಗ್ಯವನ್ನೇ ಕಳ್ಕೊಂಡ್ಮೇಲೆ ಮತ್ತೆ ಏನಿದ್ರೆ ಏನು ಅನ್ನೋ ಹಾಗೆ. ಅಂದ್ರೆ ಅದು ಜೀವನದಲ್ಲಿ ಬರೀ ಕಣ್ಣೀರಿಗೆ, ದುಃಖಕ್ಕೆ ಕಾರಣ ಆಗುತ್ತೆ ಅಂತ. ಪ್ರಾರಂಭದಲ್ಲಿ ಅವ್ರಿಗೆ ತುಂಬಾ ಸುಖವಾಗಿದೆ ಅಂತ, ಸುಖ ಕೊಡ್ತಾ ಇದೆ ಅಂತ ಅನ್ಸಿದ್ರು ಕೂಡ ಕೊನೆಯಲ್ಲಿ ದುಃಖದಲ್ಲಿ ಅಂತ್ಯ ಆಗುತ್ತೆ. ಭಾವಾರ್ಥ, ತರುಣಿಯರ ಭೇಟಿಯಾಗುತ್ತದೆ. ಅವಳನ್ನು ನೋಡುವಂತೆ, ಮುಟ್ಟುವಂತೆ, ಕೂಡುವಂತೆ ತರುಣನನ್ನು ಇಂದ್ರಿಯಗಳು ದೂಡುತ್ತವೆ. ಪ್ರಾರಂಭದಲ್ಲಿ ಇದು ಇಂದ್ರಿಯಗಳಿಗೆ ಬಹು ಸಂತೋಷವನ್ನು ಕೊಡಬಹುದು, ಆದರೆ ಕಡೆಯಲ್ಲಿ ಅಥವಾ ಸ್ವಲ್ಪ ಸಮಯದ ನಂತರ ಇದು ವಿಷ ಸಮಾನವಾಗುತ್ತದೆ. ಅವರು ಬೇರೆ ಬೇರೆಯಾಗುತ್ತಾರೆ ಅಥವಾ ವಿವಾಹ ವಿಚ್ಛೇದನವಾಗುತ್ತದೆ, ಗೋಳಾಟ, ದುಃಖ ಎಲ್ಲ ಆಗುತ್ತದೆ. ಇಂತಹ ಸುಖವು ಯಾವಾಗಲೂ ರಾಜಸವಾದದ್ದು. ಇಂದ್ರಿಯಗಳು ಮತ್ತು ಇಂದ್ರಿಯಗಳ ವಸ್ತುಗಳ ಸಂಯೋಗದಿಂದ ಪಡೆಯುವ ಸುಖವು ಯಾವಾಗಲೂ ದುಃಖಕರವಾದದ್ದು. ಎಲ್ಲಾ ರೀತಿಗಳಿಂದಲೂ ಇದನ್ನು ತಪ್ಪಿಸಿಕೊಳ್ಳಬೇಕು. ಅಂದ್ರೆ ಈಗ ರಜೋಗುಣದಲ್ಲಿ ಏನನ್ನ ನಾವು ಫಸ್ಟ್ ಆರಂಭದಲ್ಲಿ ಸುಖ ಅಂತ ಅನ್ಕೊಳ್ತೀವಿ, ವಾಸ್ತವದಲ್ಲಿ ಆ ಸುಖ ಹೆಚ್ಚು ಕಾಲ ಇರುವುದಿಲ್ಲ. ಯಾವುದೇ ಒಂದು ನಾವು ಪಡ್ಕೋಬೇಕಂದ್ರೂ ಅದಕ್ಕೆ ನಾವೇನಾದ್ರೂ ಏನಂತ ಹೇಳ್ತಾರೆ, ಅದಕ್ಕಾಗಿ ನಾವು ಪೇ ಮಾಡ್ಬೇಕು, ಅಂದ್ರೆ ಅದಕ್ಕೊಂದು ಬೆಲೆ ಕಟ್ಟಬೇಕು ಅಂತ ಹೇಳ್ತಾರೆ. ಹಾಗೆ ಬೆಲೆ ಕಟ್ಟೋ ಸಮಯ ಬಂದಾಗ ಅದು ದುಃಖ ಅನ್ಸುತ್ತೆ. ಲಿಸ್ಟ್ 5 ಸಿಂಪ್ಟಮ್ಸ್ ಆಫ್ ಹ್ಯಾಪಿನೆಸ್ ಇನ್ ದ ಮೋಡ್ ಆಫ್ ಇಗ್ನೋರೆನ್ಸ್. ಅಂದ್ರೆ ತಮೋಗುಣದ ಸಂತೋಷದ 5 ಲಕ್ಷಣಗಳನ್ನ ತಿಳಿಸಿ ಅಂತ ಇದ್ದಾರೆ. ಶ್ಲೋಕ 39. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ, ನಿದ್ರೆ, ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಭಾವಾರ್ಥ ಪ್ರಪಾದರಿಗೆ ಜಯವಾಗಲಿ. ಅಂದ್ರೆ ಈ ತಮೋಗುಣದ ಸುಖ ಅನ್ನುವಂಥದ್ದು ಹೇಗೆ ಅಂದ್ರೆ ಆರಂಭದಿಂದ ಕೊನೆಯವರೆಗೆ ಅಲ್ಲಿ ಅದು ವಿಷದಂತೆ ಇರುತ್ತೆ. ಸತ್ವಗುಣದ್ದು ಪ್ರಾರಂಭದಲ್ಲಿ ವಿಷ ಅನ್ಸುತ್ತೆ, ಆಮೇಲೆ ಅಮೃತವಾಗುತ್ತೆ. ರಜಗುಣದ್ದು ಆರಂಭದಲ್ಲಿ ಅಮೃತ ಅನ್ಸುತ್ತೆ, ಕೊನೆಗೆ ಅದು ವಿಷವಾಗುತ್ತೆ. ಈ ತಮೋಗುಣದವರ ಸುಖ ಎಂತದ್ದು ಅಂದ್ರೆ ಅವರು ಆರಂಭದಿಂದ ಕೊನೆಯವರೆಗೆ ಅದು ಬರೀ ವಿಷವೇ ಆಗಿರುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಅಂದ್ರೆ ಅಜ್ಞಾನದಲ್ಲಿ ಮಾಡುವಂಥದ್ದು, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ, ಮತ್ತೆ ನಿದ್ರೆ, ಸೋಮಾರಿತನ, ಮಾಯೆಯಿಂದ ಉದ್ಭವವಾಗುವ ಸುಖ. ಅಂದ್ರೆ ಈಗ ನಾವು ನೋಡ್ತೀವಿ, ಈ ಡ್ರಗ್ ಅಡಿಕ್ಟ್ ಗಳಿರ್ತಾರೆ, ಮತ್ತೆ ಸ್ಮೋಕ್ ಮಾಡೋರು ಇರ್ತಾರೆ, ಮತ್ತೆ ಡ್ರಿಂಕ್ಸ್ ಮಾಡೋರು ಇರ್ತಾರೆ. ಅವರೆಲ್ಲರೂ ಅನ್ಕೋತಾರೆ ಅವರು ತುಂಬಾ ಸುಖವಾಗಿ ಅಂತ, ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಸಿಗ್ತಾ ಇದೆ ಅಂತ. ಅದು ಅವರು ಸ್ಟಾರ್ಟ್ ಮಾಡುವಾಗ, ಕಲಿಯುವಾಗ್ಲೂ ಅವ್ರಿಗೆ ಸ್ವಲ್ಪ ಅದು ಕಷ್ಟನೇ ಆಗುತ್ತೆ. ಅದನ್ನ ಅವರು ಸ್ವಲ್ಪ ಸಮಯ ಆ ಮತ್ತಿನಲ್ಲಿ ಇರೋವರೆಗೂ ಅವ್ರಿಗೆ ಅನ್ಸುತ್ತೆ ಅವ್ರು ಯಾವುದೋ ಒಂದು ಪ್ರಪಂಚದಲ್ಲಿ ತೇಲಾಡ್ತಾ ಇದ್ದಾರೆ ಅಂತ. ಆದ್ರೆ ಮತ್ತೆ ವಾಸ್ತವ ಬದುಕಿಗೆ ಅವರು ಎಚ್ಚೆತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಹಾನಿಯನ್ನ ಅವರ ದೇಹಕ್ಕೆ ಮಾಡ್ಕೊತಾ ಇದ್ದಾರೆ, ಮತ್ತೆ ಆ ಒಂದು ಪ್ರಜ್ಞೆನ ಕಳ್ಕೊಂಡು ತನ್ನ ಸುತ್ತಮುತ್ತ ಇರೋರಿಗೆ ಎಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ.
ಅದರಿಂದ ಏನಾಗುತ್ತೆ, ಕೆಲವೊಂದ್ಸಲ ಕಾನೂನು ಬಾಹಿರ ಕಾರ್ಯಗಳನ್ನು ಮಾಡ್ತಾರೆ. ಅಂದ್ರೆ ಆ ಚಟುವಟಿಕೆಗೆ ಅಂತ ಚಟುವಟಿಕೆಗಳಲ್ಲಿ ತೊಡಗಿರೋರಿಗೆ ಹಣ ಹೆಚ್ಚು ಬೇಕಾಗುತ್ತೆ, ಅದಕ್ಕೆ ಅವರು ಬೇಡದ ಕೆಲಸಗಳನ್ನ ಮಾಡ್ತಾರೆ. ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು. ನಂತರ ಅವರಿಗೆ ಇಲ್ಲಿ ಶಿಕ್ಷೆ ಆಗುತ್ತೆ, ಅದಕ್ಕೆ ಶಿಕ್ಷೆ ಆಗುತ್ತೆ. ದೇಹತ್ಯಾಗ ಆದ್ಮೇಲೂ ಕೂಡ ಅವರಿಗೆ ನರಕ ಲೋಕಗಳಲ್ಲಿ ಅವರಿಗೆ ಶಿಕ್ಷೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಅವರದು ಮೊದಲಿನಿಂದ ಕೊನೆಯವರೆಗೂ ದುಃಖನೇ ಆಗಿರುತ್ತೆ. ಆಲಸ್ಯದಲ್ಲಿ ಮತ್ತು ನಿದ್ರೆಯಲ್ಲಿ ಸಂತೋಷ ಪಡುವವನದು ನಿಶ್ಚಯವಾಗಿಯೂ ತಾಮಸ ಗುಣ. ಹೇಗೆ ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬಾರದು ಎನ್ನುವುದನ್ನು ತಿಳಿಯದವನದು ತಾಮಸ ಗುಣ. ತಾಮಸ ಗುಣದವನಿಗೆ ಎಲ್ಲವೂ ಮಾಯೆಯೇ. ಪ್ರಾರಂಭದಲ್ಲಿ ಆಗಲಿ ಮುಕ್ತಾಯದಲ್ಲಿ ಆಗಲಿ ಸುಖವಿಲ್ಲ. ರಾಜಸ ಗುಣದ ಮನುಷ್ಯನಿಗೆ ಪ್ರಾರಂಭದಲ್ಲಿ ಯಾವುದಾದರೂ ರೀತಿಯ ಕ್ಷಣಿಕ ಸಂತೋಷವಿರಬಹುದು, ಕಡೆಯಲ್ಲಿ ದುಃಖವೇ. ಆದರೆ ತಾಮಸ ಸ್ವಭಾವದವರಿಗೆ ಪ್ರಾರಂಭದಲ್ಲಿಯೂ ಕಡೆಯಲ್ಲಿಯೂ ದುಃಖವೇ. ಸೊ ತಾಮಸ ಗುಣದಲ್ಲಿ ಸುಖ ಅಂತ ಏನನ್ನ ಅವ್ರು ಅನ್ಕೋತಾರೆ, ಅದು ಭ್ರಮೆ ಅಷ್ಟೆ. ಅದರಲ್ಲಿ ನಿಜವಾಗ್ಲೂ ಯಾವುದೇ ಸುಖ ಅನ್ನುವಂಥದ್ದು ವಾಸ್ತವದಲ್ಲಿ ಇಲ್ಲ. ಆರನೇ ಪ್ರಶ್ನೆ, ಲಿಸ್ಟ್ 9 ಕ್ವಾಲಿಟೀಸ್ ಬೈ ವಿಚ್ ದ ಬ್ರಾಹ್ಮಣಾಸ್ ವರ್ಕ್. ಬ್ರಾಹ್ಮಣರು ಕೆಲಸ ಮಾಡುವ 9 ಗುಣಗಳನ್ನು ಪಟ್ಟಿ ಮಾಡಿ. ಬ್ರಾಹ್ಮಣರ 9 ಗುಣಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ. 42ನೇ ಶ್ಲೋಕ. ಯಾವ್ದೆಲ್ಲ ಬ್ರಾಹ್ಮಣನ ಗುಣಗಳು ಅಂದ್ರೆ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ. ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಯಾರು ಅಂತಂದ್ರೆ ಈ ಶ್ಲೋಕದಲ್ಲಿ ನಮ್ಗೆ ಸಿಗುತ್ತೆ. ಬ್ರಾಹ್ಮಣ ಅಂದ್ರೆ ಯಾವ ರೀತಿ ಇರಬೇಕು ಅಂತ. ಶಮೋದಮಶ್ಚ ಶೌಚಂ ಶಾಂತಿರ್ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜ. ಬ್ರಾಹ್ಮಣರು ಅಂತಂದ್ರೆ ಅವರಲ್ಲಿ ಶಾಂತ ಗುಣ ಇರಬೇಕು, ಆತ್ಮ ಸಂಯಮ ಇರಬೇಕು, ತಪಸ್ಸು ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ಬೇಕು, ಶುಚಿತ್ವವನ್ನ ಅವರು ಕಾಪಾಡ್ಕೋಬೇಕು, ಸಹನೆ ಅವರಲ್ಲಿ ಇರ್ಬೇಕು, ಪ್ರಾಮಾಣಿಕತೆ ಇರಬೇಕು, ಜ್ಞಾನ ಇರಬೇಕು, ವಿವೇಕ ಇರಬೇಕು, ಆಸ್ತಿಕ್ಯ ಅಂತಂದ್ರೆ ಭಗವಂತನಲ್ಲಿ ಪರಿಪೂರ್ಣ ಶ್ರದ್ಧೆ, ನಂಬಿಕೆ ಅನ್ನುವಂಥದ್ದು ಅವರಿಗೆ ಇರಬೇಕು. ಅಂತಹ ಗುಣಗಳು ಬ್ರಾಹ್ಮಣರಲ್ಲಿ ಇರುವಂತದ್ದು ಅಂತ ಹೇಳಿ ಹೇಳ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಸಿಗ್ತಿದೆ ಅಲ್ವಾ? ಎಲ್ಲರೂ ಮಾರ್ಕ್ ಮಾಡ್ಕೋತಾ ಇದ್ದೀರಾ? ಹಾ ಮಾತಾಜಿ. ಈಗ 7ನೇ ಕ್ವಶನ್, ಲಿಸ್ಟ್ 6 ಸಿಂಪ್ಟಮ್ಸ್ ಆಫ್ ಸರೆಂಡರ್ ಇನ್ ಸಾಂಸ್ಕೃತ ಆರ್ ಇಂಗ್ಲಿಷ್. ಸಂಸ್ಕೃತ ಅಥವಾ ಕನ್ನಡದಲ್ಲಿ ಶರಣಾಗತಿಯ 6 ಲಕ್ಷಣಗಳನ್ನ ಪಟ್ಟಿ ಮಾಡಿ. ಅಂದ್ರೆ ಒಂದು ಶ್ಲೋಕದಲ್ಲಿ ನೀವು ಹೇಳ್ಬೋದು ಅಥವಾ ಅನುವಾದದಲ್ಲಿನೂ ಕೂಡ ಹೇಳ್ಬೋದು. 6 ಲಕ್ಷಣಗಳನ್ನ ಹೇಳ್ಬೇಕು. 66ನೇ ಶ್ಲೋಕ. ಯಾವುದು 6 ರೀತಿಯ ಶರಣಾಗತಿ? ಯಾವ್ದು ಬರ್ತಿದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಕ್ವಶನ್ ಮಾತಾಜಿ? ಸಂಕಲ್ಪಃ ಮಾತಾಜಿ ಎಷ್ಟನೇ ಕ್ವಶನ್ ಎಷ್ಟು ಮಾತಾಜಿ? 7ನೇದು ಮಾತಾಜಿ, 7ನೇದು. ಹಾ ಮಾತಾಜಿ. ಅನುಕೂಲಸ್ಯ ಸಂಕಲ್ಪಂ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ ಭೋಕ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಅದು ಶ್ಲೋಕವನ್ನ ಬರಿಬೇಕು ಅಥವಾ ಅದ್ರ ಕೆಳಗಡೆ ಕೊಟ್ಟಿರುವಂತ ಅನುವಾದ ಅಥವಾ ಅದರ ವಿವರಣೆಯನ್ನ ಬರೀಬಹುದು ಕನ್ನಡದಲ್ಲಿ. ಅಂದ್ರೆ ಭಕ್ತಿಪೂರ್ವಕ ಪ್ರಕ್ರಿಯೆಗೆ ಅನುಗುಣವಾಗಿ ಮನುಷ್ಯನು ಕಟ್ಟಕಡೆಗೆ ಪ್ರಭುವಿನ ಭಕ್ತಿ ಸೇವೆಗೆ ಕರೆದೊಯ್ಯುವ ಧಾರ್ಮಿಕ ತತ್ವಗಳನ್ನು ಒಪ್ಪಿಕೊಂಡರೆ ಸಾಕು. ಅವನು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ವೃತ್ತಿ ಕರ್ತವ್ಯವನ್ನು ಮಾಡಬಹುದು. ಆದರೆ ತನ್ನ ಕರ್ತವ್ಯವನ್ನು ಮಾಡುವುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ಬರದಿದ್ದರೆ ಅವನ ಎಲ್ಲ ಕಾರ್ಯಗಳು ವ್ಯರ್ಥ. ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತಕ್ಕೆ ಕರೆದೊಯ್ಯುವ ಏನೇ ಇರಲಿ ಅದನ್ನ ತಪ್ಪಿಸಬೇಕು. ಏನೇ ಇರಲಿ ಅದನ್ನ ತಪ್ಪಿಸಬೇಕು. ಯಾವುದು 6 ಅಂತಂದ್ರೆ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣತೆಯ ಹಂತಕ್ಕೆ ಕರೆದೊಯ್ಯದ್ದು ಏನೇ ಇರಲಿ ಅದನ್ನು ತಪ್ಪಿಸಬೇಕು. ಅದಕ್ಕೆ ಮುಂಚೆ
ಮನುಷ್ಯರು ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ಬರದಿದ್ದರೆ ಅವನು ಎಲ್ಲ ಕರ್ತವ್ಯಗಳು ವ್ಯರ್ಥ. ಹಾಗೆ ಕೃಷ್ಣನು ತನ್ನನ್ನು ಎಲ್ಲಾ ಸನ್ನಿವೇಶಗಳಲ್ಲಿಯೂ ಎಲ್ಲಾ ಕಷ್ಟಗಳಿಂದಲೂ ಪಾರು ಮಾಡುತ್ತಾನೆ ಎಂಬ ವಿಶ್ವಾಸವು ಮನುಷ್ಯನಿಗೆ ಇರಬೇಕು. ಜೀವನ ಉಪಾಯಕ್ಕೆ ಏನು ಮಾಡಬೇಕು ಎಂದು ಯೋಚಿಸುವ ಅಗತ್ಯವಿಲ್ಲ, ಅದನ್ನು ಕೃಷ್ಣನು ನೋಡಿಕೊಳ್ಳುತ್ತಾನೆ. ತಾನು ಸಹಾಯಹೀನ ಬದುಕಿನಲ್ಲಿ ತನ್ನ ಪ್ರಗತಿಗೆ ಕೃಷ್ಣನೊಬ್ಬನೇ ಆಧಾರ ಎಂದು ಯೋಚಿಸಬೇಕು. ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ಗಂಭೀರವಾಗಿ ತೊಡಗುತ್ತಲೇ ಅವರಿಗೆ ಎಲ್ಲ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬಿಡುಗಡೆಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅದು ನೀವು ಲೆಸನ್ ಮಾಡಬೇಕಾದ್ರೆ ಸ್ಲೈಡ್ ಅಲ್ಲಿ ಹಾಕಿದ್ರಿ ಮಾತಾಜಿ ನೀವು. ನಾ ಅದು ಬರೆದ್ರೆ ಸಾಕು ಮಾತಾಜಿ, ಓಕೆ ಮಾತಾಜಿ. ಅದು ಈಸಿ ಇದೆ. ಓಕೆ. ಅಂದ್ರೆ ಅನುಕೂಲಸ್ಯ ಸಂಕಲ್ಪಂ ಅಂತಂದ್ರೆ ಭಕ್ತಿಗೆ ಪೂರಕವಾದದನ್ನ ಮಾಡುವಂಥದ್ದು, ಅಂದ್ರೆ ಅಂತ ಹೇಳ್ತಾರೆ. ಅನುಕೂಲಕರವಾದ ಎಲ್ಲವನ್ನು ಸ್ವೀಕರಿಸಬೇಕು. ಹಾ ಮಾತಾಜಿ. ಭಗವಂತನಿಗೆ ಪ್ರತಿಕೂಲವಾದ ಕಾರ್ಯಗಳನ್ನು ತಿರಸ್ಕರಿಸಬೇಕು. ಪದ ನೆನಪಾಗ್ತಾ ಇಲ್ಲ ಮಾತಾಜಿ. ಫಾಲ್ತು ವೈರಾಗ್ಯ, ಯುಕ್ತ ವೈರಾಗ್ಯ ಅಂತೆಲ್ಲ ಬರ್ತಲ್ಲ, ಅದನ್ನ ಹೇಳ್ಬೋದು ಇಲ್ಲಿ. ಪ್ರತಿಕೂಲಸ್ಯ ವರ್ಜನಂ ಅಂತಂದ್ರೆ ಅದು ಫಾಲ್ತು ವೈರಾಗ್ಯನ ಮಾಡಬಾರ್ದು, ಯುಕ್ತ ವೈರಾಗ್ಯವನ್ನು ಮಾಡಬೇಕು. ಮತ್ತೆ ರಕ್ಷಸಿ ಇತಿ ವಿಶ್ವಾಸ, ಭಗವಂತ ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ವಿಶ್ವಾಸ, ಪೂರ್ಣ ವಿಶ್ವಾಸ ಇರಬೇಕು. ಗೋಪ್ರತ್ವೇ ವರ್ಣಂ ತಥಾ ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ, ಬದುಕಿನಲ್ಲಿ ತನ್ನ ಪ್ರಗತಿಗೆ ಕೃಷ್ಣನೊಬ್ಬನೇ ಆಧಾರ ಎಂದು ಯೋಚಿಸಬೇಕು. ಮನುಷ್ಯನು ಸಂಪೂರ್ಣ ಕೃಷ್ಣ ಭಕ್ತಿಯಲ್ಲಿ ಭಕ್ತಿ ಸೇವೆಯಲ್ಲಿ ಗಂಭೀರವಾಗಿ ತೊಡಗುತ್ತವೆ. ಇಲ್ಲಿ ಗೋಪ್ರತ್ವೇ ವರ್ಣಂ ತಥಾ ಅದಕ್ಕೆ ಕೃಷ್ಣ ಒಂದು. ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಆ ಸ್ಲೈಡ್ ಇದ್ರೆ ಒಮ್ಮೆ ಹಾಕ್ತೀರಾ ಮಾತಾಜಿ, ಗೀತಾ ಮಾತಾಜಿ? ಸೊ ನಮ್ಗೆ ಆ ಸೆಂಟೆನ್ಸ್ ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಮಾತಾಜಿ, ನೀವು ಬರ್ಕೊಂಡಿರೋದು ಹೇಳಿದ್ರೆ. ಗ್ರೂಪ್ ಅಲ್ಲಿ ಹಾಕಿ ಮಾತಾಜಿ. ಹಾ ಹಾಕಿ ಮಾತಾಜಿ. ಹಾಕಿ ಮಾತಾಜಿ. ಅಂದ್ರೆ ಗ್ರೂಪ್ ಅಲ್ಲಿ ನಿಮ್ಗೆ ಆಕ್ಸೆಸ್ ಇರಲ್ಲ ಮಾತಾಜಿ, ವಿನಾಯಕ್ ಪ್ರಭುಜಿ ಕಳಿಸ್ಬೇಕು. ಹೌದಾ? ನನಗೂ ಇಲ್ಲ. ಕಳಿಸ್ತೇನೆ ಮಾತಾಜಿ, ನನ್ನಿಂದ ಆದ್ರೆ ಕಳಿಸ್ತೇನೆ. ಓಕೆ ಇವ್ರು ಮಾತಾಜಿ. ಅಶ್ವಿನಿ ಮಾತಾಜಿ ಹಾಕ್ತೀನಿ ತಗೊಳ್ಳಿ ಮಾತಾಜಿ ನಿಮಗೆ. ಅಂದ್ರೆ ಅಲ್ಲಿ ಹರಿಭಕ್ತ ವಿಲಾಸದಲ್ಲೂ ಇದೆ ಅಲ್ಲ ಮಾತಾಜಿ, ಸೊ ನಾವು ಬರ್ದಿರೋದು ಅದು ಮಿಕ್ಸ್ ಆಗಿದೆ ಮಾತಾಜಿ ಸೆಂಟೆನ್ಸ್ ಎಲ್ಲ, ಸೊ ನೀವು ಶೇರ್ ಮಾಡಿದ್ರೆ ಈಸಿ ಆಗುತ್ತೆ. ಹಾ ಮಾತಾಜಿ ಮಾಡ್ತೀನಿ. ಓಕೆ ಮಾತಾಜಿ. ಸೊ ಎಂಟನೇದು, ದಿಸ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಮೇ ನೆವರ್ ಬಿ ಎಕ್ಸ್ಪ್ಲೈನ್ ಟು ಹೂಮ್. ಈ ಗೌಪ್ಯ ಜ್ಞಾನವನ್ನು ಯಾರಿಗೆ ವಿವರಿಸಲಾಗುವುದಿಲ್ಲ. 67ನೇ ಶ್ಲೋಕ. ಭಗವಂತ ಯಾರಿಗೆಲ್ಲ ಈ ಜ್ಞಾನವನ್ನ ಹೇಳ್ಬೇಡಿ ಅಂತ ಹೇಳ್ತಾರೆ. ತಪಸ್ಸಿಲ್ಲದವರಿಗೆ, ಭಕ್ತನಿಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವರಿಗೆ ಅಥವಾ ನನ್ನ ವಿಷಯದಲ್ಲಿ ಅಸೂಯೆ ಪಡುವವರಿಗೆ ಈ ರಹಸ್ಯ ಜ್ಞಾನವನ್ನು ಎಂದು ವಿವರಿಸಬಾರದು. ಕೆಲವರು ಧಾರ್ಮಿಕ ಪ್ರಕ್ರಿಯೆ ತಪಸ್ಸನ್ನು ಆಚರಿಸುವುದಿಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಲು ಪ್ರಯತ್ನಿಸಿರುವುದಿಲ್ಲ, ಪರಿಶುದ್ಧ ಭಕ್ತರ ಸೇವೆ ಮಾಡಿರುವುದಿಲ್ಲ, ಕೃಷ್ಣನನ್ನು ಒಬ್ಬ ಐತಿಹಾಸಿಕ ವ್ಯಕ್ತಿಯನ್ನು ಮಾತ್ರ ಪರಿಗಣಿಸುತ್ತಾರೆ ಅಥವಾ ಕೃಷ್ಣನ ಮಹಿಮೆಯನ್ನು ಕಂಡು ಅಸೂಯೆ ಪಡುತ್ತಾರೆ. ಈ ವರ್ಗಗಳಿಗೆ ಸೇರಿದ ಯಾರಿಗೂ ಜ್ಞಾನದ ಈ ಅತ್ಯಂತ ರಹಸ್ಯ ಭಾಗವನ್ನು ಹೇಳಬಾರದು. ಕೃಷ್ಣನನ್ನು ಕಂಡು ಅಸೂಯೆ ಪಡುವ, ಕೃಷ್ಣನನ್ನು ಬೇರೆ ರೀತಿಯಲ್ಲಿ ಪೂಜೆ ಮಾಡುವ ಆಸುರಿ ಸ್ವಭಾವದವರಿದ್ದಾರೆ. ಅವರು ವ್ಯಾಪಾರ ಮನೋಧರ್ಮದಿಂದ ಭಗವದ್ಗೀತೆಯನ್ನು ಬೇರೊಂದು ರೀತಿಯಲ್ಲಿ ವಿವರಿಸುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವುದನ್ನು ಕಾಣುತ್ತೇವೆ. ಆದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಬಯಸುವವರು ಭಗವದ್ಗೀತೆಯಂತಹ ವ್ಯಾಖ್ಯಾನಗಳಿಂದ ದೂರವಿರಬೇಕು. ವಾಸ್ತವವಾಗಿ ಇಂದ್ರಿಯ ಲೋಲುಪರಾದವರು ಭಗವದ್ಗೀತೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಾರರು. ವಿಷಯ ಸುಖಾಭಿಲಾಷೆ ಇಲ್ಲದೆ ಮನುಷ್ಯನು ಕಟ್ಟುನಿಟ್ಟಾಗಿ ವೇದ ಧರ್ಮಗ್ರಂಥಗಳಲ್ಲಿ ವಿಧಿಸಿದ ಶಿಸ್ತುಗಳನ್ನು ಪಾಲಿಸುತ್ತಿದ್ದರೂ ಭಕ್ತನಲ್ಲದಿದ್ದರೆ ಅವನು ಕೂಡ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರ. ಭಗವದ್ಗೀತೆಯಲ್ಲಿ ಕೃಷ್ಣನು ತಾನೇ ಪರಮ ಪ್ರಭು ಅಥವಾ ಯಾವುದೂ ತನಗಿಂತ ಮೇಲಿಲ್ಲ, ತನಗೆ ಸಮಾನವೂ ಅಲ್ಲ ಎಂದು ಹೇಳಿದ್ದಾನೆ. ಆದ್ದರಿಂದ ಹಲವಾರು ಮಂದಿಗೆ ಕೃಷ್ಣನಲ್ಲಿ ಅಸೂಯೆ, ಕೃಷ್ಣನನ್ನು ಕಂಡು ಅಸೂಯೆ ಪಡುವವರು ಬಹುಮಂದಿ ಇದ್ದಾರೆ. ಇಂಥವರಿಗೆ ಭಗವದ್ಗೀತೆಯ ವಿಷಯವನ್ನು ಹೇಳಬಾರದು, ಏಕೆಂದರೆ ಅದು ಅವರಿಗೆ ಅರ್ಥವಾಗುವುದಿಲ್ಲ. ಶ್ರದ್ಧೆ ಇಲ್ಲದವರು ಭಗವದ್ಗೀತೆಯನ್ನಾಗಲಿ ಕೃಷ್ಣನನ್ನಾಗಲಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯೇ ಇಲ್ಲ. ಪರಿಶುದ್ಧ ಭಕ್ತನ ಅಧಿಕಾರ ವಾಣಿಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದೆ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡಲು ಪ್ರಯತ್ನಿಸಬಾರದು. ಯಾರಿಗೆಲ್ಲ ಹೇಳಬಾರದು, ತಪಸ್ಸಿಲ್ಲ ಅಂತಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಹೇಳಿರುವಂತಹ ಅದು ಕ್ರಮ ಅನ್ನುವಂಥದ್ದಿದೆ. ಅಂದ್ರೆ ಅಲ್ಲಿ ಸಾಧನ ಭಕ್ತಿ ಇದೆ, ಅದನ್ನ ಮಾಡೋದಕ್ಕೆ ಯಾರು ಸಿದ್ಧ ಇಲ್ಲ.
ಆದ್ರೆ ಭಗವದ್ಗೀತೆ ಅನ್ನುವಂಥದ್ದು ಬರೀ ಓದಿ ತಿಳ್ಕೊಳ್ಳುವಂಥದ್ದು ಅಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮತ್ತೆ ಅದಕ್ಕೆ ತಪಸ್ಸು ಅಂತಂದ್ರೆ ಕೆಲವೊಂದು ನಿಯಂತ್ರಕ ತತ್ವಗಳ ಪಾಲನೆ ಮಾಡುವಂಥದ್ದು, ಮತ್ತೆ ಗುರುಗಳ ಆದೇಶಕ್ಕೆ ಅನುಗುಣವಾಗಿ ಹರೇ ಕೃಷ್ಣ ಮಂತ್ರವನ್ನ ತಪ್ಪದೆ ಜಪ ಮಾಡೋದು. ಈ ರೀತಿ ಮಾಡೋರಿಗೆ ಮಾತ್ರನೇ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತನಲ್ಲದವನಿಗೆ, ಆದ್ರೆ ಯಾರು ಭಗವಂತನ ಭಕ್ತಿ ಮಾಡೋದಿಲ್ಲ, ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಂತ ತಿಳಿತಾರೆ, ಅಂತವನಿಗೆ ಕೂಡ ಇದನ್ನ ಹೇಳ್ಬಾರ್ದು. ಅಂದ್ರೆ ಅವನು ತಪಸ್ಸನ್ನು ಮಾಡ್ತಾನೆ. ಅಂದ್ರೆ ಕೆಲವೊಂದು ಬ್ರಾಹ್ಮಣರನ್ನ ನಾವು ನೋಡ್ತೀವಿ, ಅವರು ಎಲ್ಲ ರೀತಿಯ ತಪಸ್ಸನ್ನ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಕೃಷ್ಣನ ವಿಷಯದಲ್ಲಿ ಅವರಿಗೆ ಭಕ್ತಿ ಇಲ್ಲ. ಅಂತವ್ರಿಗೂ ಕೂಡ ಹೇಳಿ ಪ್ರಯೋಜನ ಇಲ್ಲ. ಭಕ್ತಿ ಸೇವೆಯಲ್ಲಿ ನಿರತನಾಗದವರಿಗೆ, ಅಂದ್ರೆ ಭಗವಂತನ ಭಕ್ತಿ ಸೇವೆ ಏನು ಹೇಳಿದ್ದಾರೆ, ಯಾವ್ದೆಲ್ಲ ಭಕ್ತಿ ಸೇವೆಗಳಿದೆ, ಶ್ರವಣ ಕೀರ್ತನ ಇವೆಲ್ಲವೂ ಕೂಡ, ಇವುಗಳನ್ನ ಮಾಡದೇ ಇರುವಂತವ್ನು ಯಾರಿದ್ದಾನೆ ಅವನಿಗೂ ಕೂಡ ಹೇಳಿ ಪ್ರಯೋಜನ ಇಲ್ಲ. ತನ್ನ ವಿಷಯದಲ್ಲಿ ಅಸೂಯೆ ಪಡುವವರಿಗೆ, ಅಂದ್ರೆ ಭಗವಂತ ಇಲ್ಲಿ 66ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತಿ ಹೊಂದಿದ್ರೆ ಸಾಕು ಅಂತ. ಭಗವಂತ ಅಧಿಕಾರ ವಾಣಿಯಲ್ಲಿ ಏನ್ ಮಾತಾಡ್ತಾ ಇದ್ದಾನೆ ಅದೆಲ್ಲವೂ ಕೂಡ ವಾಸ್ತವವಾಗಿ ನಮ್ಮ ಮೇಲೆ ಅವ್ನು ತೋರಿಸ್ತಾ ಇರುವಂತ ಕೃಪೆ. ಆದ್ರೆ ಯಾರು ಈ ಒಂದು ಐಹಿಕ ಗುಣಗಳಲ್ಲಿ ಇದ್ದಾರೆ ಅಂತವ್ರು ಅದನ್ನ ಏನ್ ಅನ್ಕೋತಾರೆ, ಕೃಷ್ಣನ ಮೇಲೆ ಅವ್ರಿಗೆ ಅಸೂಯೆ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಅವ್ರು ಭೌತಿಕ ಜಗತ್ತಿಗೆ ಬಂದಿರುವಂತದ್ದೇ ಭಗವಂತನ ಮೇಲೆ ಅಸೂಯೆಯಿಂದ, ಅದು ಅವ್ರಿಗಿನ್ನೂ ಹೆಚ್ಚಾಗತ್ತೆ. ಅಂತವ್ರಿಗೆ ಕೂಡ ಈ ಒಂದು ರಹಸ್ಯ ಜ್ಞಾನವನ್ನ, ಭಗವದ್ಗೀತೆಯ ಜ್ಞಾನವನ್ನ ತಿಳಿಸಬಾರ್ದು ಅನ್ನೋದನ್ನಲ್ಲಿ ಭಗವಂತ ಹೇಳಿದ್ದಾನೆ. Renunciation. How does Lord Krishna define sannyasa and tyaga? How does this definition apply to one engaged in devotional service? Why should one perform his own work rather than that of others? ಅದಕ್ಕೆ ಯಾವ್ದೊಂದು ಅನಾಲಜಿ ಕೊಡ್ತಾ ಇದ್ರೆ, ಯೂಸ್ ದ ಅನಾಲಜಿ. ತ್ಯಾಗ. ಕೃಷ್ಣನು ಸನ್ಯಾಸ ಮತ್ತು ತ್ಯಾಗವನ್ನು ಹೇಗೆ ವ್ಯಾಖ್ಯಾನಿಸುತ್ತಾನೆ? ಈ ವ್ಯಾಖ್ಯಾನವು ಭಕ್ತಿ ಸೇವೆಯಲ್ಲಿ ತೊಡಗಿರುವವರಿಗೆ ಹೇಗೆ ಅನ್ವಯಿಸುತ್ತದೆ? ಒಬ್ಬನು ಇತರರ ಕೆಲಸಕ್ಕಿಂತ ತನ್ನ ಸ್ವಂತ ಸ್ವಕರ್ಮ ಮಾಡುವಂಥದ್ದು, ಪರಧರ್ಮವನ್ನ ಆಚರಣೆ ಮಾಡೋದಕ್ಕಿಂತ ಸ್ವಧರ್ಮವನ್ನ ಆಚರಣೆ ಮಾಡುವಂಥದ್ದು ಯಾಕೆ ಮಾಡಬೇಕು ಅನ್ನೋಂಥದ್ದು, ಅದಕ್ಕೊಂದು ಸಾದೃಶ್ಯವನ್ನ ಹೇಳಿ ಅಂತ ಇದ್ದಾರೆ. 9ನೇ ಶ್ಲೋಕ ಇದು. ಸಾರಿ, 9ನೇ ಪ್ರಶ್ನೆ. ಇದಕ್ಕೆ ಶ್ಲೋಕ ಯಾವುದು? ಹರೇ ಕೃಷ್ಣ. ಶ್ಲೋಕ 2ರಲ್ಲಿ ಫಸ್ಟ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾ ವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣನು ಸನ್ಯಾಸ ಮತ್ತು ತ್ಯಾಗವನ್ನೇ ಹೇಗೆ ವ್ಯಾಖ್ಯಾನಿಸುತ್ತಾನೆ? ಇದು ವಿದ್ವಾಂಸರ ಒಂದು ಅಭಿಪ್ರಾಯ. ಆದ್ರೆ ಭಗವಂತ ಏನ್ ಹೇಳ್ತಾನೆ ಅಂತ, ಭಗವಂತ, ಇದು ಶ್ಲೋಕ 10 ಅಂತ ಅನ್ಸುತ್ತೆ, 10, 11. ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ ಅಂತ. ಶ್ಲೋಕ 2ರಲ್ಲಿ ನೋಡಿ. 2 ಮಾತಾಜಿ. ಅದೇ ಮಾತಾಜಿ, ಇದು ಭಗವಂತನ ಅಭಿಪ್ರಾಯ ಅಲ್ಲ. ಭಗವಂತ ಮೊದಲಿಗೆ ಹೇಳುವಂಥದ್ದು ಬೇರೆ ವಿದ್ವಾಂಸರ ಋಷಿಮುನಿಗಳ ಅಭಿಪ್ರಾಯವನ್ನ ಇಲ್ಲಿ ಮಂಡಿಸ್ತಾ ಇದ್ದಾನೆ. ಇಲ್ಲಿ ಕ್ವಶನ್ ಅಲ್ಲಿ ನೇರವಾಗಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳ್ತಾ ಇದ್ದಾರೆ, ಕೃಷ್ಣನ ಅಭಿಪ್ರಾಯ ಏನು ಅಂತ. ಸೊ ಶ್ಲೋಕ 4, ಭರತ ವಂಶಜರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಅಂದ್ರೆ ನೇರವಾಗಿ ಭಗವಂತನ ಅಂದ್ರೆ ಅವನ ಶಬ್ದಗಳು, ಅವನು ಹೇಳ್ತಿರುವಂತ ಮಾತುಗಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ. ತ್ಯಾಗವನ್ನು ಕುರಿತು ಭಿನ್ನಾಭಿಪ್ರಾಯಗಳಿದ್ದರೂ ದೇವೋತ್ತಮ ಪರಮ ಪುರುಷರಾದ ಕೃಷ್ಣನು ಇಲ್ಲಿ ತನ್ನ ತೀರ್ಪನ್ನು ಕೊಡುತ್ತಾನೆ. ಇದನ್ನೇ ಅಂತಿಮವೆಂದು ಸ್ವೀಕರಿಸಬೇಕು. ಏನೇ ಆದರೂ ವೇದಗಳು ಪ್ರಭುವೇ ನೀಡಿದ ಬೇರೆ ಬೇರೆ ಶಾಸನಗಳು. ಪ್ರಭುವೇ ಇಲ್ಲಿ ಇದ್ದಾನೆ, ಅವನು ಮಾತು ಅಂತಿಮ ಎಂದು ತೆಗೆದುಕೊಳ್ಳಬೇಕು. ತ್ಯಾಗದ ಪ್ರಕ್ರಿಯೆಯನ್ನು ಯಾವ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲಿಸಬೇಕು.
ತನ್ನ ಎಲ್ಲಾ ಕರ್ತವ್ಯಗಳನ್ನು ಆಸಕ್ತಿ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಈಗ ಪ್ರಶ್ನೆ ಇತ್ತು. ತ್ಯಾಗ ಮತ್ತೆ ಸನ್ಯಾಸಕ್ಕೆ ಮೊದಲು ವ್ಯಾಖ್ಯಾನ, ಆಮೇಲೆ ಈ ವ್ಯಾಖ್ಯಾನವು ಭಕ್ತಿ ಸೇವೆಯಲ್ಲಿ ತೊಡಗಿದವರಿಗೆ ಹೇಗೆ ಅನ್ವಯಿಸುತ್ತದೆ? ಕೃಷ್ಣನ ಪ್ರಕಾರ ತ್ಯಾಗ ಅಂತ ಹೇಳಿದ್ರೆ ಅದು ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯ ಇಲ್ಲ, ಆದ್ರೆ ಕರ್ಮ ಫಲವನ್ನ ತ್ಯಜಿಸುವುದು ನಿಜವಾದ ತ್ಯಾಗ ಅಂತ ಹೇಳ್ತಾರೆ. ತ್ಯಾಗ ಅಂದ್ರೆ ಏನಂತಂದ್ರೆ ಕರ್ಮವನ್ನ ಬಿಡಬೇಡ, ಆದ್ರೆ ಕರ್ಮದ ಫಲಗಳನ್ನ ಬಿಡು ಅಂತ ಹೇಳುವಂಥದ್ದು. ಸನ್ಯಾಸ ಅಂತಂದ್ರೆ ಏನು ಹಾಗಾದ್ರೆ ಸ್ವಾರ್ಥ ಕರ್ಮ. ಮಾತಾಜಿ? ಸ್ವಾರ್ಥ ಕರ್ಮವಂತ ತ್ಯಜಿಸು. ಕಾಮ್ಯ ಕರ್ಮ ತ್ಯಾಗ. ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡುವಂಥದ್ದು ತ್ಯಾಗ. ಸನ್ಯಾಸ ಅಂತಂದ್ರೆ ಅವನು ಎರಡನೆಯ ಶ್ಲೋಕ ಮಾತಾಜಿ. ಕಾಮ್ಯ ಕರ್ಮ ತ್ಯಾಗ ಸನ್ಯಾಸ ಅಂತ ಹೇಳ್ತಾರೆ ಭಗವಂತ. ಐಹಿಕ ಬಯಕೆ ಆಧಾರ ಇರುವ ಕರ್ಮಗಳನ್ನ ತ್ಯಜಿಸುವುದು ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೀತಾರೆ. ಕಾಮಿ ಕರ್ಮಗಳನ್ನು ಬಿಡುವಂಥದ್ದು, ಕರ್ಮದ ಫಲವನ್ನು ಬಿಡುವುದನ್ನ ತ್ಯಾಗ ಅಂತ ಕರೀತಾ ಇದ್ದಾರೆ. ಕಾಮ್ಯ ಕರ್ಮಗಳಲ್ಲಿ ಇಂದ್ರಿಯ ಭೋಗದ ಆಸಕ್ತಿ ಇಟ್ಕೊಂಡಿರೋ ಕೆಲಸ ಮಾಡೋದನ್ನ ಸನ್ಯಾಸ ಅಂತ ಕರೀತಾ ಇದ್ದಾರೆ. ಅದಾಯ್ತು. ಈಗ ಈ ವ್ಯಾಖ್ಯಾನವನ್ನು ಭಕ್ತಿ ಸೇವೆಯಲ್ಲಿ ತೊಡಗಿರುವವರಿಗೆ ಹೇಗೆ ಅನ್ವಯಿಸುತ್ತದೆ? ಅದಕ್ಕೆ ಶ್ಲೋಕ 6 ಹೇಳ್ಬೋದು. ಪ್ರಾರ್ಥನೆ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಯಜ್ಞಗಳನ್ನು ಪರಿಶುದ್ಧಗೊಳಿಸುತ್ತವೆ, ಆದರೂ ಇವುಗಳ ಆಚರಣೆಯಿಂದ ಮನುಷ್ಯನ ಫಲವನ್ನು ನಿರೀಕ್ಷಿಸಬಾರದು. ಎಂದರೆ ಬದುಕಿನಲ್ಲಿ ಲೌಕಿಕ ಪ್ರಗತಿಯನ್ನು ಸಾಧಿಸುವ ಎಲ್ಲ ಯಜ್ಞಗಳನ್ನು ಬಿಟ್ಟು ಬಿಡಬೇಕು. ಆದರೆ ಮನುಷ್ಯನ ಜೀವನವನ್ನು ಪರಿಶುದ್ಧ ಮಾಡಿ ಅದನ್ನು ಅಧ್ಯಾತ್ಮದ ಮಟ್ಟಕ್ಕೆ ಏರಿಸುವ ಯಜ್ಞಗಳನ್ನು ನಿಲ್ಲಿಸಬಾರದು. ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನು ಪ್ರೋತ್ಸಾಹಿಸಬೇಕು. ಭಗವಂತನ ಭಕ್ತಿ ಸೇವೆಗೆ ಕರೆದೊಯ್ಯುವ ಯಾವುದೇ ಕರ್ಮವನ್ನಾದರೂ ಸ್ವೀಕರಿಸಬೇಕೆಂದು ಶ್ರೀಮದ್ ಭಾಗವತದಲ್ಲಿಯೂ ಹೇಳಿದೆ. ಇದು ಅತ್ಯಂತ ಉನ್ನತವಾದ ಧಾರ್ಮಿಕ ಓರೆಗಲ್ಲು. ಭಗವಂತ ಭಕ್ತಿ ಸೇವೆಯಲ್ಲಿ ತನಗೆ ನೆರವಾಗುವ ಯಾವುದೇ ಕರ್ಮ, ಯಜ್ಞ ಅಥವಾ ದಾನವನ್ನು ಭಕ್ತರು ಸ್ವೀಕರಿಸಬೇಕು. ಭಕ್ತನಾದವನು ಹೇಗೆ ಮಾಡಬೇಕು ಅನ್ನುತ್ತದೆ ವ್ಯಾಖ್ಯಾನ. ಅದಕ್ಕೆ 6ನೇ ಶ್ಲೋಕ ಭಾವಾರ್ಥ ಮತ್ತೆ ಅನುವಾದದಲ್ಲಿ ಬರೀಬಹುದು. ಕೊನೆಯದು ಈ ಒಬ್ಬರು ಇತರರ ಕೆಲಸಕ್ಕಿಂತ ತನ್ನ ಸ್ವಂತ ಕೆಲಸವನ್ನು ಏಕೆ ಮಾಡಬೇಕು? ಸಾದೃಶ್ಯವನ್ನು ಬಳಸಿ. ಯಾವ ಶ್ಲೋಕ ಇದು? ಸ್ವಕರಣಂ ಸ್ವಕರ್ಮಂ ನಿಧನಂ ಶ್ರೇ ಪರಧರ್ಮಂ. 47ನೇ ಶ್ಲೋಕ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಅಂತ ಇದೆ ಮಾತಾಜಿ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು
ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳು ಆಗುವುದಿಲ್ಲ. ಸಾದೃಶ್ಯ ಅಂತ ಹೇಳ್ತಾರೆ ಅದರಲ್ಲಿ, ಸಾದೃಶ್ಯ ಇದೆಯಲ್ವಾ ಅರ್ಥದಲ್ಲಿ. ಇದು ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನು ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಸಾದೃಶ್ಯ ಅಂತಂದ್ರೆ ಇದೆ ಹೇಳ್ಬೇಕು ನೀವು, ಅಗ್ನಿ ಹೊಗೆಯಿಂದ ಆವೃತವಾಗಿರುವಂತದ್ದು. ಬದ್ಧ ಜೀವನದಲ್ಲಿ ಎಲ್ಲ ಕರ್ಮಕ್ಕೂ ಐಹಿಕ ಪ್ರಕೃತಿಯ ಗುಣಗಳ ಕಲ್ಮಶವು ಅಂಟಿರುತ್ತದೆ. ಅಂದ್ರೆ ಬ್ರಾಹ್ಮಣ ಕೂಡ ಯಜ್ಞಗಳನ್ನ ಆಚರಣೆ ಮಾಡುವಾಗ ಪ್ರಾಣಿ ಹತ್ಯೆ ಮಾಡ್ತಾ ಇದ್ದ ಅನ್ನುವಂಥದ್ದು. ಕ್ಷತ್ರಿಯನಾದವನು ಅವನು ಯುದ್ಧ ಮಾಡ್ಬೇಕಾದ್ರೆ ಅಲ್ಲಿ ಹಿಂಸೆ ಆಗುತ್ತೆ ಅನ್ನುವಂಥದ್ದು. ವ್ಯಾಪಾರಿಗಳು ಈ ವ್ಯಾಪಾರ ಮಾಡುವಾಗ ಸುಳ್ಳು ಹೇಳಬೇಕಾಗಿ ಬರುತ್ತೆ. ಶೂದ್ರರು ಒಬ್ಬ ನಿಷ್ಠಾವಂತನಲ್ಲದ ದುಷ್ಟ ಯಜಮಾನನ ಸೇವೆ ಮಾಡಬೇಕಾಗಿ ಬರುತ್ತೆ. ಆದ್ರೂ ಕೂಡ ಇದೆಲ್ಲ ದೋಷಗಳಿದ್ರು ಕೂಡ ಆ ದೋಷಗಳು, ಅಂದ್ರೆ ಈಗ ನಮ್ಗೆ ಒಲೆ ಹತ್ತಿಸುವಾಗ ಬೆಂಕಿ ಬೇಕು, ಬೇಡ ಅಂದ್ರೂ ಕೂಡ ಹೊಗೆ ಬರುತ್ತೆ. ಹಾಗೆ ಇಲ್ಲಿ ಅವರು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ಬೇಕು, ಆದ್ರೆ ಅದನ್ನ ಮಾಡುವಾಗ ಕೆಲವೊಂದು ದೋಷಗಳು ಅದರಲ್ಲೂ ಬರ್ತಾ ಇದೆ. ಹಾಗಾಗಿ ಅದನ್ನ ನಿಲ್ಲಿಸ್ಬಿಡಬಾರ್ದು ಅನ್ನೋದನ್ನ, ಕರ್ತವ್ಯ ದೃಷ್ಟಿಯಿಂದ ಅದನ್ನ ಮುಂದುವರಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ. 47ನೇ ಶ್ಲೋಕ ಮಾತಾಜಿ. 48ರಲ್ಲಿ ಸಿಗ್ತಾ ಇದೆ ಮಾತಾಜಿ. ಸಾದೃಶ್ಯ 48ರಲ್ಲಿ ಸಿಗ್ತಾ ಇದೆ. ಸ್ವಧರ್ಮವನ್ನ ಅದೇನ್ ಹೇಳಿದ್ರು, ಇತರರ 47ನೇ ಶ್ಲೋಕದಲ್ಲೂ ಇದೆ ಮಾತಾಜಿ. 47ರಲ್ಲೂ ಸಿಗ್ತಾ ಇದೆ 47 ಇದೆ ಮಾತಾಜಿ. ಸಾದೃಶ್ಯ ಸಿಗುತ್ತೆ ನಮ್ಗೆ. ಯಾವ್ದು ಮಾತಾಜಿ? 47ರಲ್ಲಿ ಭಾವಾರ್ಥದಲ್ಲಿ ಇದೆ ನೋಡಿ ಮಾತಾಜಿ. ಕ್ಷತ್ರಿಯನ್ನು ಮಾಡಬೇಕಾದ ಹಲವು ಹೇಯವಾದ ಕೆಲಸಗಳಿವೆ. ಕ್ಷತ್ರಿಯನು ತನ್ನ ಶತ್ರುಗಳನ್ನು ಕೊಲ್ಲಲು ಹಿಂಸೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ರಾಜತಾಂತ್ರಿಕತೆಯಾಗಿ ಕ್ಷತ್ರಿಯನು ಸುಳ್ಳನ್ನು ಹೇಳಬೇಕಾಗುತ್ತದೆ. ಇಂತಹ ಹಿಂಸೆ ಮತ್ತು ಕಪಟಗಳ ರಾಜಕೀಯ ವ್ಯವಹಾರಗಳೊಂದಿಗೆ ಹೋಗುತ್ತವೆ. ಆದರೆ ಕ್ಷತ್ರಿಯನು ತನ್ನ ವೃತ್ತಿ ಧರ್ಮವನ್ನು ಬಿಟ್ಟು ಬ್ರಾಹ್ಮಣನ ಕರ್ತವ್ಯಗಳನ್ನು ಮಾಡಲು ಪ್ರಯತ್ನಿಸಕೂಡದು. ಅದು ಸಾದೃಶ್ಯ ಬರಲು. ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಲಾಸ್ಟ್ 5th ಲೈನ್. ಕ್ಷತ್ರಿಯನು ಮಾಡಬೇಕಾದ ಹಲವು ಹೇಯವಾದ ಕೆಲಸಗಳಿವೆ. ಕ್ಷತ್ರಿಯನು ತನ್ನ ಶತ್ರುಗಳನ್ನು ಕೊಲ್ಲುವ ಹಿಂಸೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ರಾಜತಾಂತ್ರಿಕತೆಯಿಂದ ಕ್ಷತ್ರಿಯನು ಸುಳ್ಳನ್ನು ಹೇಳಬೇಕಾಗುತ್ತದೆ. ಇಂತಹ ಹಿಂಸೆ ಕಪಟಗಳು ರಾಜಕೀಯ ವ್ಯವಹಾರಗಳೊಂದಿಗೆ ಹೋಗುತ್ತದೆ. ಆದರೆ ಕ್ಷತ್ರಿಯನು ತನ್ನ ವೃತ್ತಿ ಧರ್ಮವನ್ನು ಬಿಟ್ಟು ಬ್ರಾಹ್ಮಣದ ಕರ್ತವ್ಯಗಳನ್ನು ಮಾಡಲು ಪ್ರಯತ್ನಿಸಕೂಡದು. ಇದೆ ಮಾತಾಜಿ ಆನ್ಸರ್. ಆದ್ರೆ ಸಾದೃಶ್ಯ ಹೇಳುವಾಗ ನೀವು ಇದೇ ಹೇಳ್ಬೇಕಾಗುತ್ತೆ, ಅಗ್ನಿ ಹೊಗೆಯಿಂದ ಆವೃತವಾದಂತೆ. ಅಂದ್ರೆ ಇದೆಲ್ಲವೂ ಕೂಡ ಯಾಕೆ ಅಂತ ಒಂದು ಹೋಲಿಕೆ ಮಾಡಿ ಯಾವ್ದನ್ನ ಹೇಳ್ತಾ ಇದಾರೆ ಅಂತಂದ್ರೆ ಅದನ್ನೇ ಹೇಳ್ತಿದ್ದಾರೆ. ಅಂದ್ರೆ ಪ್ರಭುಪಾದರು ಅಂದ್ರೆ ಕೃಷ್ಣನು ಅದನ್ನೇ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಮಾಡ್ಬೇಕಾಗಿರೋ ಕರ್ತವ್ಯನ ಬಿಟ್ಟು, ಅಂದ್ರೆ ಅದರಲ್ಲಿ ದೋಷಗಳಿದೆ ಅಂತ ಹೇಳಿ ತಿಳ್ಕೊಂಡು ಬೇರೊಬ್ಬರದನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ನಮ್ಮ ಗುಣಕ್ಕೆ ಅನುಗುಣವಾಗಿ ನಾವು ಏನು ಬಂದಿದೆ ನಮ್ಗೆ ಅದನ್ನೇ ಮಾಡ್ಬೇಕು ಅಂತ. 47 ಮಾತಾಜಿ, 47. 48ರಲ್ಲಿ ನೀವು ಬೇಕಿದ್ರೆ ಭಾವಾರ್ಥ ತಗೋಬಹುದು, ಆದ್ರೆ ಅನುವಾದ. ಓಕೆ, ಮುಂದಕ್ಕೆ ಹೋಗೋಣ. ಸಿಕ್ತಲ್ವಾ ಮಾತಾಜಿ? 47ರದ್ದು ತಗೊಳ್ಬೇಕಾ ಇವಾಗ, ಬರಿಬೇಕಾ? ಇಲ್ಲ ಮಾತಾಜಿ, 47ರದೇ ತಗೊಳ್ಳಿ. 47ರಲ್ಲಿ ಮಾತಾಜಿ ಹೇಳಿದ್ರಲ್ವಾ, ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಭಾವಾರ್ಥದಲ್ಲಿ ಸಿಗ್ತಾ ಇದೆ. ಅಂದ್ರೆ ಸ್ವಧರ್ಮವನ್ನ ಹೇಗೆ ಪಾಲನೆ ಮಾಡ್ಬೇಕು, ಅದರಲ್ಲಿ ಏನೇ ದೋಷಗಳಿದೆ ಅಂತ ಹೇಳಿ ಅದನ್ನ ಬಿಟ್ಟು ಇನ್ಯಾರ್ದೋ ವೃತ್ತಿಯನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥದ್ದು. ಆದ್ರೆ ಸಾದೃಶ್ಯ ಕೇಳಿದಾಗ ನಾನು ಅಂದೆ 48ನೇ ಅನುವಾದದಲ್ಲಿ ಸಾದೃಶ್ಯ ಇದೆ ಅಂತ. ಸೊ 15, ಲಿಸ್ಟ್ 3 acts which should not be given up even by the great souls. ಅಂದ್ರೆ ಮಹಾತ್ಮರು ಕೂಡ ಯಾವ ಮೂಲ ಕಾರ್ಯಗಳನ್ನ ಕೈ ಬಿಡಬಾರ್ದು, ಅದು ಮಾಡ್ಬೇಕು, ಅವರು ಮಾಡ್ಲೇಬೇಕು ಅಂತ. 18.5 ಯಾವುದು 5?
ಯಜ್ಞ, ದಾನ, ತಪಸ್ಸು ಮಹಾತ್ಮರನ್ನು ಕೂಡ ಶುದ್ಧಗೊಳಿಸುತ್ತದೆ. ಯಜ್ಞ, ದಾನ, ತಪಸ್ಸು ಬಿಡಬಾರದು. ಹಾ ಮಾತಾಜಿ, ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅದು ಲೆವೆಲ್ 1 ಅಲ್ಲಿ ಅಂದ್ರೆ ಹೇಗೆ ಯಜ್ಞವನ್ನ ಆಚರಣೆ ಮಾಡ್ಬೇಕಾದ್ರೆ ಪ್ರಜಾಪತಿ ದಕ್ಷ ಏನ್ ಮಾಡ್ತಾನೆ, ಶಿವನ ಮೇಲೆ ಅವನು ಅಸೂಯೆ ಇಟ್ಕೊಂಡು ಅವನು ಆ ಅವಮಾನ ಪಡಿಸ್ತಾನೆ ಶಿವನನ್ನ. ಆಗ ಶಿವ ಅಂದ್ರೆ ಆ ಒಂದು ಯಜ್ಞದ ಕುಂಡದಲ್ಲಿ ಸತಿ ತನ್ನ ದೇಹವನ್ನು ಕಳ್ಕೊತಾಳೆ. ಆ ಕೋಪದಿಂದ ಶಿವ ಬಂದು ಆ ಯಜ್ಞವನ್ನೇ ಅವನು ಅಂದ್ರೆ ದಕ್ಷನನ್ನೇ ಅವನು ಸಾಯಿಸ್ಬಿಡ್ತಾನೆ ಯಜ್ಞ ಆಗೋದಕ್ಕೆ ಮುಂಚೆನೆ. ಕೊನೆಗೆ ಯಜ್ಞ ಅನ್ನುವಂಥದ್ದನ್ನ ಪ್ರತಿಯೊಬ್ರು ಮಾಡ್ಲೇಬೇಕಾದ ಆ ಮಹತ್ವ ಪೂರ್ಣ ಕಾರ್ಯ ಅಂದ್ರೆ ಕಾರಣ ಇದ್ದ ಕಾರಣ ಏನ್ ಮಾಡ್ತಾರೆ, ಅವನಿಗೆ ಒಂದು ಆಡಿನ ತಲೆಯನ್ನ ಇಟ್ಟು ಆ ಯಜ್ಞವನ್ನ ಪೂರ್ತಿ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಯಜ್ಞವನ್ನ ಮಾಡೋದ್ರ ಒಂದು ಪ್ರಾಮುಖ್ಯತೆಯಲ್ಲಿ ಹೇಳ್ತಾರೆ. ಒಂದು ಉದಾಹರಣೆ ಅದು, ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯರನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ ಮದುವೆ ಸಮಾರಂಭವು ಇಂತಹ ಯಜ್ಞಗಳಲ್ಲಿ ಒಂದು. ಇದಕ್ಕೆ ವಿವಾಹ ಯಜ್ಞ ಎಂದು ಹೆಸರು. ಸನ್ಯಾಸಾಶ್ರಮದಲ್ಲಿ ಇರುವ ಅಥವಾ ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆಯ ಆಚರಣೆಯನ್ನು ಬೆಂಬಲಿಸಬೇಕೇ? ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪ್ರಭು ಇಲ್ಲಿ ಹೇಳುತ್ತಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಸನ್ಯಾಸಿಗಳು ಸಹ ಬಹುಪಾಲು ಜನರಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಹೆಂಗಸರೊಡನೆ ಇರಲೇಬಾರದು, ಆದರೆ ಬದುಕಿನ ಇನ್ನು ಕೆಳಹಂತದಲ್ಲಿ ಇರುವ ತರುಣನ ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥ ಅಲ್ಲ. ವಿಧಿಸಿರುವ ಎಲ್ಲ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದುದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆಯೇ ದಾನದ ಗುರಿಯು ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನವನ್ನು ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ಸೊ ಯಜ್ಞ, ದಾನ, ತಪಸ್ಸು. ಯಜ್ಞ ಅಂದ್ರೆ ಉದಾಹರಣೆಗೆ ವಿವಾಹ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು 4ನೇ ಹಂತ ಕೊನೆಯ ಹಂತದಲ್ಲಿದ್ದಾರೆ, ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡಿದ್ದಾರೆ, ಆರಂಭದ ಹಂತದಲ್ಲಿ ಬ್ರಹ್ಮಚಾರಿಗಳು ಯಾರಿದ್ದಾರೆ ಅವ್ರಿಗೆ ಗೃಹಸ್ಥರಾಗುವ ಬಯಕೆ ಇಚ್ಛೆ ಅವ್ರಿಗಿದ್ರೆ ಆ ಒಂದು ಯಜ್ಞವನ್ನ ಅವರು ಅಂದ್ರೆ ಸನ್ಯಾಸಿಗಳು ಯಾರು ಮದುವೆಗಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ, ಮದ್ವೆ ಮಾಡಿಸೋದು ಇಲ್ಲ ಅಂತ. ಆದ್ರೆ ಪ್ರಭುಪಾದರು ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಇದ್ದಾಗ ಅಲ್ಲಿದ್ದವರಿಗೆ ಅವರು ಪ್ರಾಣಿಗಳ ರೀತಿ ಜೀವನ ಮಾಡ್ತಾ ಇದ್ರು. ಒಂದು ಸಿಸ್ಟಮ್ ಅನ್ನ ತರೋದಕ್ಕೆ ಅವ್ರು ಏನ್ ಮಾಡಿದ್ರು, ಅಲ್ಲಿ ವಿವಾಹ ಯಜ್ಞವನ್ನ ಅವರೇ ಸ್ವತಃ ನಿಂತು ಅವ್ರಿಗೆ ಮದುವೆ ಮಾಡಿಸಿದ್ರು ಅಂತ. ಹಾಗೆ ಯಾವುದು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಅದು ಪೂರಕ ಆಗುತ್ತೆ ಅಂತದನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಜ್ಞದ ಬಗ್ಗೆ. ಮತ್ತೆ ದಾನದ ವಿಷಯದಲ್ಲಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ದಾನವನ್ನ ಮಾಡುವಂತದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತಪಸ್ಸಿನ ಬಗ್ಗೆ ಏನ್ ಹೇಳಿದ್ದಾರೆ, ವಿವಾಹ ಅಂತಂದ್ರೂ ಕೂಡ ಇಲ್ಲಿ ಏನಂತ ಹೇಳ್ತಾರೆ, ಅದು ಯಾರ ಜೊತೆ ಮದುವೆ ಆಗಿದ್ದಾರೆ ಅವರ ಜೊತೆಯಲ್ಲಿ ಅವರು ಕೊನೆಯವರೆಗೂ ಕೂಡ ಅವರ ಒಂದು ಜೀವನ ಅದು ಮುಂದುವರಿಬೇಕು. ಪ್ರಾಣಿಗಳ ಹಾಗೆ ಒಂದನ್ನ ಬಿಟ್ಟು ಇನ್ನೊಂದು ಆ ರೀತಿ ಅವರು ಆಯ್ಕೆಗಳನ್ನ ಮಾಡ್ಕೊಳ್ಳುವಂತಿಲ್ಲ. ಅದು ಕೂಡ ಒಂದು ರೀತಿ ತಪಸ್ಸಾಗುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳನ್ನ ಪಡೆಯುವುದಕ್ಕಾಗಿ ಮಾತ್ರನೇ ಲೈಂಗಿಕತೆ ಅನ್ನುವಂಥದ್ದು ಇರುವಂತದ್ದು. ಹಾಗೆ ಅವರು ಕೂಡ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾರೆ ಅನ್ನುವಂಥದ್ದು, ಅದೆಲ್ಲವೂ ಕೂಡ ತಪಸ್ಸಿನ ಇದ್ರಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಎಂತ ಮಹಾತ್ಮರೇ ಆಗಿದ್ರು ಕೂಡ ಅವರನ್ನ ಯಜ್ಞದಾನ ತಪಸ್ಸುಗಳು ಅದು ಪರಿಶುದ್ಧಗೊಳಿಸುತ್ತೆ ಅನ್ನೋದನ್ನ. 11ನೇದು, ವಾಟ್ ಆರ್ 5 causes of action? Which one is the ultimate factor? ಕ್ರಿಯೆಯ 5 ಕಾರಣಗಳು ಯಾವುವು, ಯಾವುದು ಅಂತಿಮ ಅಂಶವಾಗಿದೆ? ಇದು ರಿಪೀಟ್ ಅಲ್ವಾ? ಕ್ರಿಯೆಯ 5 ಕಾರಣಗಳು ಶ್ಲೋಕ ಯಾವುದು ಮಾತಾಜಿ? 18 ಮಾತಾಜಿ.
18ನೇ ಶ್ಲೋಕ ಮಾತಾಜಿ. ಹಾ 18. ಈಗ 14 ಬರ್ತಾ ಇಲ್ಲ. ಪ್ರೇರಕ ಅಂಶ ಕ್ರಿಯೆಯ 5 ಕಾರಣಗಳು ಯಾವುವು, ಯಾವುದು ಅಂತಿಮ ಅಂಶವಾಗಿದೆ? ಇದು ಪರಮಾತ್ಮ ಅದು ತಾನೇ ಮಾತಾಜಿ, ಇಂದ್ರಿಯಗಳು ಮತ್ತೆ ಇದು ಪ್ರೇರಕ ಅಂಶ ಕರ್ಮಸ್ಥಳ ಎಲ್ಲಿದೆ ಮಾತಾಜಿ? ಪ್ರೇರಕ ಅಂತಿಮ ಮಾತಾಜಿ. ಅಂಶವಾಗಿದೆ. ಕ್ರಿಯೆಗೆ ಪ್ರೇರಕ ಅಂಶನ ಮಾತಾಜಿ, ಅದು 18ರಲ್ಲಿ ಇದೆ ಮಾತಾಜಿ. ಅಲ್ಲ ಮಾತಾಜಿ, ಇದು 14ಕ್ಕೆ. ಇಲ್ಲೇನಂತ ಹೇಳ್ತಾ ಇದ್ದಾರೆ? ಕ್ರಿಯೆಯ ನೆಕ್ಸ್ಟ್ ಕ್ವಶನ್ 5 ಕಾರಣಗಳು. ಮಾತಾಜಿ. ನೆಕ್ಸ್ಟ್ ಕ್ವಶನ್ 18ರಲ್ಲಿ ಇರೋದು ಮಾತಾಜಿ. ಸೊ ಇದು 14ನೇದೆ. 14ನೇದು ಇದು ರಿಪೀಟ್ ಅಂತ ಹೇಳಿದ್ವಿ. 2ನೇ ಕ್ವಶನ್ ಮತ್ತೆ 11ನೇ ಕ್ವಶನ್ ಆಗಿ ಕೇಳಿದ್ದಾರೆ. ಆದ್ರೆ ಯಾವ್ದೆಲ್ಲ 5 ಅಂಶಗಳು ಅಂತಂದ್ರೆ ಕರ್ಮಸ್ಥಳ, ದೇಹ, ಕರ್ತ ಅಂದ್ರೆ ಆತ್ಮ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಕಡೆಯದಾಗಿ ಅದು ಏನು ಅಂತ ಹೇಳ್ತಾ ಇದ್ರೆ ಅಂತಿಮ ಅಂಶ. ಯಾವ್ದು ಅಂತಿಮ ಅಂಶ ಅಂದ್ರೆ ಅದು ಪರಮಾತ್ಮನ ಅನುಮತಿ. ಅದಾದ್ಮೇಲೆ ನೆಕ್ಸ್ಟ್ ಯಾವುದು? 2ನೇ ಕ್ವಶನ್ ರಿಪೀಟ್ ಆಗಿದೆ. ಹಾ ಮಾತಾಜಿ, ರಿಪೀಟ್ ಆಗಿದೆ. What are the 3 factors that motivate action? What are the three constituents of action? ಕ್ರಿಯೆಯ ಪ್ರೇರೇಪಿಸುವ 3 ಅಂಶಗಳು ಯಾವುವು? ಕ್ರಿಯೆಯ 3 ಘಟಕಗಳು ಯಾವುವು? 18 ಪಾಯಿಂಟ್ ಏನಿದು? 18 ಜ್ಞಾನ, ಜ್ಞೇಯ, 43. 18 ಮತ್ತೆ 43 ಎರಡು. 18 ಜ್ಞಾನ, ಜ್ಞೇಯ ಮತ್ತೆ ಜ್ಞಾನಿ, ಇವು 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಮತ್ತೆ 43 ಅಂತಾನು ಹೇಳ್ತಾ ಇದ್ರು ಅನ್ಸುತ್ತೆ. ಕರ್ತೃ, ಕರ್ಮ ಮತ್ತೆ ಕರ್ಮ. 12ನೇದು ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ, ಇವು 3 ಘಟಕಗಳು, ಕರ್ಮದ 3 ಘಟಕಗಳು. ಅಲ್ಲೇ ಬರುತ್ತೆ ಅದೇ ಅನುವಾದದಲ್ಲಿ. 18.18 ಇದೆ, 43 ಇಲ್ಲ. ಸೊ ದೈನಂದಿನ ಕರ್ಮಕ್ಕೆ 3 ಬಗೆಯ ಪ್ರೇರಣೆಗಳು ಉಂಟು: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಕರ್ಮ ಸಾಧನಗಳು ಕರ್ಮ ಮತ್ತು ಕರ್ತ. ಇವನ್ನು ಕರ್ಮದ ಘಟಕಗಳು ಎನ್ನುತ್ತಾರೆ. ಯಾವುದೇ ಮನುಷ್ಯನು ಮಾಡಿದ ಕರ್ಮಕ್ಕೆ ಈ ಅಂಶಗಳು ಉಂಟು. ಕರ್ಮ ಮಾಡುವ ಮೊದಲು ಯಾವುದಾದರೂ ಪ್ರೇರಣೆ ಇರುತ್ತದೆ. ಇದನ್ನು ಸ್ಫೂರ್ತಿ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ. ಅನಂತರ ಕರ್ಮದ ಕಾರ್ಯರೂಪವನ್ನು ಪಡೆಯುತ್ತದೆ. ಮೊದಲು ಮನುಷ್ಯನು ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಇದಕ್ಕೆ ಪ್ರೇರಣೆ ಎಂದು ಹೆಸರು. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮಗ್ರಂಥದಿಂದ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಸ್ಫೂರ್ತಿಯು ಇದ್ದು ಕರ್ತಾರನು ಇದ್ದಾಗ ವಾಸ್ತವ ಚಟುವಟಿಕೆಯು ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಕರೆಯುತ್ತಾರೆ. ಅಂದ್ರೆ ನಾವ್ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಅಲ್ಲಿ ನಮ್ಗೆ ಪ್ರೇರಣೆ ಬೇಕು. ಪ್ರೇರಣೆ ಎಲ್ಲಿಂದ ಬರುತ್ತೆ? ಧರ್ಮಗ್ರಂಥಗಳು, ಶಾಸ್ತ್ರದ ಮೂಲಕ ಬರುತ್ತೆ ಅಥವಾ ಗುರುವಿನ ಮೂಲಕ ಬರುತ್ತೆ. ನಂತರ ಅದೇನಾಗುತ್ತೆ, ಅದು ನಮ್ಗೆ ಒಂದು ಸ್ಫೂರ್ತಿ ಆಗುತ್ತೆ. ಅವೆಲ್ಲವೂ ಕೂಡ ಮನಸ್ಸಿನ ಹಂತದಲ್ಲಿ, ಸೂಕ್ಷ್ಮ ದೇಹದಲ್ಲಿ ಆಗುವಂಥದ್ದು. ಅಂದ್ರೆ ಅಲ್ಲಿ ನಾವು ಯೋಚನೆಗಳನ್ನ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು. ಅದು ಪ್ರಾರಂಭ ಆಗೋಗಿದೆ, ಅರ್ಧದಷ್ಟು ಅಲ್ಲಿ ಮನಸ್ಸಿನ ಹಂತದಲ್ಲೇ ಮುಗ್ದೋಗಿದೆ. ಆದ್ರೆ ಅದು ಯಾರಿಗೂ ಕಾಣಿಸೋದಿಲ್ಲ, ಯಾರಿಗೂ ತಿಳಿಯೋದಿಲ್ಲ. ಅದನ್ನ ನಾವ್ ಯಾವಾಗ ರೂಪಕ್ಕೆ ತರ್ತೀವಿ ಆಗ ಅದು ಎಲ್ಲರಿಗೂ ಗೋಚರ ಆಗುತ್ತೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅನ್ನೋಂಥದ್ದು ಎಲ್ಲರಿಗೂ ತಿಳಿಯುತ್ತೆ. ಹೀಗೆ ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಅಲ್ಲಿ ಜ್ಞಾನ ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ತಿಳಿಬೇಕು. ಜ್ಞೇಯ ಬೇಕು. ಅಂದ್ರೆ ಈಗ ಜ್ಞಾನ ಅಂತಂದ್ರೆ ಅದು ಶಾಸ್ತ್ರದ ಮೂಲಕ, ಗುರುವಿನ ಮೂಲಕ ಸಿಗುತ್ತೆ. ಜ್ಞೇಯ ಅಂತಂದ್ರೆ ಅದಕ್ಕೆ ಸ್ಫೂರ್ತಿ, ಅಂದ್ರೆ ನಾನು ಏನನ್ನ ಪಡಿಬೇಕು, ಉದ್ದೇಶ ಏನು, ಯಾಕೆ ಮಾಡ್ತಾ ಇದ್ದೀನಿ, ಏನನ್ನ ಸಾಧಿಸೋದು ಅನ್ನುವಂಥದ್ದು ಗುರಿ. ಮತ್ತೆ ಜ್ಞಾನಿ ಅಂದ್ರೆ ಮಾಡುವಂತ ವ್ಯಕ್ತಿ ಕೂಡ ಬೇಕು. ಆ ವ್ಯಕ್ತಿಯಲ್ಲಿ ಇದ್ದಾಗ ಅವರಿಗೆ ಇದೆಲ್ಲ ಜ್ಞಾನ ಮತ್ತೆ ಜ್ಞೇಯ ಇದೆಲ್ಲ ತಿಳಿದಾಗ ಅವನು ಒಂದು ಕರ್ಮವನ್ನ ಮಾಡ್ತಾನೆ. ಮತ್ತೆ ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ. ಇಂದ್ರಿಯಗಳು ಅಂತಂದ್ರೆ ಇಲ್ಲಿ ಮನಸ್ಸು ಸೇರಿದಂತೆ 5-6 ಇಂದ್ರಿಯಗಳಂತ ಹೇಳೋ ಹಾಗೆ
ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನಿಂದ ಅದು ಪ್ರಾರಂಭ ಆಗುತ್ತೆ. ಅವೆಲ್ಲವೂ ಕೂಡ ವಿಚಾರಗಳು. ಕಾರ್ಯ ಅನ್ನುವಂಥದ್ದು ಮನಸ್ಸಿನ ಹಂತದಲ್ಲಿ ಇರುತ್ತೆ. ನಂತರ ಕರ್ಮ ಮತ್ತೆ ಕರ್ತ ಮಾಡುವಂತ ವ್ಯಕ್ತಿ ಅವನು ಇಂದ್ರಿಯಗಳ ಮೂಲಕ ಅದನ್ನ ಮಾಡ್ತಾನೆ. ಅದು ಮನಸ್ಸಿನಲ್ಲಿ ಬರೀ ಪ್ಲಾನ್ ಮಾಡೋದಿಲ್ಲ, ಅವನು ನಿಜವಾಗ್ಲೂ ಕಾರ್ಯಗತ ಮಾಡ್ತಾನೆ. ಹೀಗೆ 3 ಘಟಕಗಳು ಕೂಡ ಅಲ್ಲಿ ಬರುತ್ತೆ. ಅದು 43 ಏನು ಅಲ್ಲಲ್ಲ ಮಾತಾಜಿ, ಅದು 18.43 ಏನಿಲ್ಲ, ಇಲ್ಲ ಓನ್ಲಿ ಇಲ್ಲ 18. 18 ಅಷ್ಟೇ ಮಾತಾಜಿ, 43 ಇಲ್ಲ. ಧನ್ಯವಾದ ಮಾತಾಜಿ. 13th, explain knowledge and happiness in the modes of goodness and ignorance, one quality each. ಜ್ಞಾನ ಮತ್ತು ಸಂತೋಷವನ್ನು, ಜ್ಞಾನ ಅಲ್ಲ ಇದೇನಿದು, ನಾಲೆಜ್ ಅಂಡ್ ಹ್ಯಾಪಿನೆಸ್, ಒಳ್ಳೆತನ ಅಂದ್ರೆ ಸತ್ವಗುಣ ಮತ್ತೆ ತಮೋಗುಣದಲ್ಲಿ ಹೇಳಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಲೇನ್ ದ ನಾಲೆಜ್ ಆಫ್ ಹ್ಯಾಪಿನೆಸ್, ನಾಲೆಜ್ ಅಂಡ್ ಹ್ಯಾಪಿನೆಸ್, ಸಂತೋಷ ಮತ್ತೆ ಜ್ಞಾನವನ್ನ. 13ನೇದ, ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವನ್ನು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ನಿಜವಾದ ಜ್ಞಾನ ಅನ್ನುವಂಥದ್ದು, ಸಾತ್ವಿಕ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿಯು ದೇವತೆಯಾಗಿರಲಿ, ಮನುಷ್ಯನಾಗಿರಲಿ, ಪಕ್ಷಿಯಾಗಿರಲಿ, ಪ್ರಾಣಿಯಾಗಿರಲಿ, ಜಲಜೀವಿಯಾಗಿರಲಿ, ಸಸ್ಯವಾಗಿರಲಿ, ಎಲ್ಲಾ ಜೀವಿಗಳಲ್ಲಿಯೂ ಒಂದು ಚೇತನಾತ್ಮನನ್ನು ಕಾಣುವವನು ಸಾತ್ವಿಕ ಜ್ಞಾನವನ್ನು ಹೊಂದಿದವನು. ಅವರವರ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲಾ ಜೀವಿಗಳಲ್ಲಿ ಒಂದು ಜೀವಾತ್ಮನಿದ್ದಾನೆ. 7ನೇ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಪ್ರತಿಯೊಂದು ದೇಹದಲ್ಲಿ ಜೀವಶಕ್ತಿಯ ಅಭಿವ್ಯಕ್ತಿಗೆ ಕಾರಣ ಪರಮಪ್ರಭುವಿನ ಶ್ರೇಷ್ಠ ಪ್ರಕೃತಿ. ಹೀಗೆ ಎಲ್ಲಾ ದೇಹಗಳಲ್ಲಿಯೂ ಆ ಒಂದು ಉತ್ತಮ ಪ್ರಕೃತಿಯನ್ನು, ಜೀವಶಕ್ತಿಯನ್ನು ಸತ್ವಗುಣದಲ್ಲಿ ನೋಡುವುದಾಗಿದೆ. ದೇಹಗಳು ನಾಶವಾಗುವುದಾದರೂ ಆ ಜೀವಚೇತನವು ಅವಿನಾಶಿ. ದೇಹಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಬದ್ಧ ಜೀವನದಲ್ಲಿ ಐಹಿಕ ಅಸ್ತಿತ್ವದ ಹಲವಾರು ರೂಪಗಳಿರುವುದರಿಂದ ಜೀವಶಕ್ತಿಯ ವಿಭಾಗವಾದಂತೆ ಕಾಣುತ್ತದೆ. ಇಂತಹ ನಿರಾಕಾರ ಜ್ಞಾನವು ಆತ್ಮ ಸಾಕ್ಷಾತ್ಕಾರದ ಒಂದು ಮುಖ. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸತ್ವಗುಣದ ಒಂದು ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ, ವ್ಯಕ್ತಿ ಪ್ರತಿಯೊಂದು ಜೀವಿಯನ್ನ ಅಥವಾ ಪ್ರತಿಯೊಂದು ವಸ್ತುವನ್ನು ಏನನ್ನೇ ನೋಡಿದಾಗ್ಲೂ ಕೂಡ ಅವನಿಗೆ ಅದರ ಹಿಂದೆ ಇರುವಂತಹ ಭಗವಂತನ ಅಸ್ತಿತ್ವ ಮತ್ತೆ ಒಂದು ಆತ್ಮದ ಇರುವಿಕೆ, ಇನ್ನೊಂದು ಜೀವಾತ್ಮ, ಭಗವಂತನ ವಿಭಿನ್ನ ಅಂಶ, ಅದರ ಒಂದು ಇರುವಿಕೆಯನ್ನ ಗ್ರಹಿಸ್ತಾನೆ. ಅಂದ್ರೆ ಅದಕ್ಕೆ ಬೇರೆ ಬೇರೆ ರೂಪಗಳು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇರಬಹುದು, ಆದ್ರೆ ವಾಸ್ತವದಲ್ಲಿ ಯಾವುದು ನಾಶವಾಗದೇ ಇದೆ ಅದನ್ನ ಅವನು ನೋಡ್ತಾನೆ. ಅದನ್ನೇ ಸಾತ್ವಿಕ ಜ್ಞಾನ ಅಂತ ಇಲ್ಲಿ ಕರಿತಾ ಇದ್ದಾರೆ. ಇನ್ನೊಂದು ತಮೋ ಗುಣದ ಜ್ಞಾನನ ತಮೋಗುಣದ ಜ್ಞಾನ ಅಂದ್ರೆ ಯಾವ ಜ್ಞಾನದಲ್ಲಿ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ತಮೋಗುಣದ ಜ್ಞಾನ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಸಮಾನವಾಗಿ ಮನುಷ್ಯನ ಜ್ಞಾನವು ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ. ಏಕೆಂದರೆ ಬದ್ಧ ಜೀವಿ, ಪ್ರತಿಯೊಬ್ಬ ಜೀವಿ ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ. ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮಗ್ರಂಥಗಳ ಆದೇಶದ ಜ್ಞಾನವನ್ನು ಬೆಳೆಸಿಕೊಳ್ಳದವನ ಜ್ಞಾನವು ದೇಹಕ್ಕೆ ಸೀಮಿತವಾಗಿರುತ್ತದೆ. ಅವನಿಗೆ ಧರ್ಮಗ್ರಂಥದ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಯೋಚನೆ ಇಲ್ಲ. ಅವನಿಗೆ ಹಣವೇ ದೇವರು. ಜ್ಞಾನವೆಂದರೆ ದೇಹದ ಬೇಡಿಕೆಗಳನ್ನು ತೃಪ್ತಿಪಡಿಸುವುದು. ಇಂತಹ ಜ್ಞಾನಕ್ಕೂ ಪರಮಸತ್ಯಕ್ಕೂ ಸಂಬಂಧವೇ ಇಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇದೆ. ತಿನ್ನುವುದು, ಮಲಗುವುದು, ರಕ್ಷಣೆ, ಮೈಥುನ ಇವುಗಳ ಜ್ಞಾನ. ಇಲ್ಲಿ ಇಂತಹ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಿದೆ. ಎಂದರೆ ಈ ದೇಹದ ಆಚೆಗೆ ಜೀವಾತ್ಮನನ್ನು ಕುರಿತು ಜ್ಞಾನವನ್ನು ಸಾತ್ವಿಕ ಗುಣ ಎಂದು ಕರೆಯಲಾಗಿದೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳ ತತ್ವಗಳನ್ನು ಸೃಷ್ಟಿಸುವ ಜ್ಞಾನವು ರಾಜಸ ಗುಣದಿಂದ ಆದದ್ದು. ದೇಹವನ್ನು ನೆಮ್ಮದಿಯಾಗಿಡುವ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನವು ತಾಮಸ ಜ್ಞಾನ ಎಂದು ಹೇಳಲಾಗಿದೆ. ಅಂದ್ರೆ ಸಾತ್ವಿಕ ಜ್ಞಾನ ಅಂದ್ರೆ ಆತ್ಮ ಪರಮಾತ್ಮನ ಸ್ವರೂಪದಲ್ಲಿ ತಿಳುವಳಿಕೆಯನ್ನ ಇಟ್ಕೊಂಡಿರುವಂಥದ್ದು. ತಮೋ ಗುಣದ ಜ್ಞಾನ ಅಂದ್ರೆ ಪ್ರಾಣಿಗಳ ಹಾಗೆ ಆಹಾರ, ನಿದ್ರೆ, ಭಯ, ಮೈಥುನದಲ್ಲಿ ದೇಹವನ್ನ ಸುಖವಾಗಿ ಇಟ್ಕೋಬೇಕು, ಈ ದೇಹನೇ ತಾನು ಅಂತ ತಿಳ್ಕೊಳ್ಳುವಂಥದ್ದು. ದೇಹ ಭಾವನೆಯಲ್ಲಿ ಇರುವಂತದನ್ನ ಇಲ್ಲಿ ತಮೋ ಗುಣದ ಜ್ಞಾನ ಅಂತ ಹೇಳಿ ಕರೀತಾ ಇದ್ದಾರೆ. ಮತ್ತೆ ಸಂತೋಷ ಅಲ್ವಾ, ಹ್ಯಾಪಿನೆಸ್.
ಸೊ ಮಾತಾಜಿ 20 ಮತ್ತು 22 ಬರೀಬೇಕಾ ಶ್ಲೋಕ? ಹಾ ಮಾತಾಜಿ, 22 ಹೇಳಿದೆ ಅಲ್ವಾ ಇವಾಗ? 22 ಮತ್ತೆ 20 ಮತ್ತೆ ಇನ್ನೂ ಇದೆ ಮಾತಾಜಿ, ಇನ್ನ ಇದೆ ಇದ್ರಲ್ಲಿ 15ರಲ್ಲಿ. ಇನ್ನೊಂದು ಹ್ಯಾಪಿನೆಸ್ ಅಲ್ಲ, ಸಂತೋಷದ ಬಗ್ಗೆ ಹೇಳ್ತಾರೆ. ಶ್ಲೋಕ 37 ಮಗು. ಸಾತ್ವಿಕ ಯಾವ್ದು ಸಂತೋಷ. ಮಾತಾಜಿ? 30 ಶ್ಲೋಕ ಮಾತಾಜಿ. 37. ಹಾ ಇದೇನು ಮಾತಾಜಿ, ಇದು ರಿಪೀಟ್ ಆಗ್ತಿದೆ ಅನ್ಸ್ತಾ ಇದೆ. ಅಂದ್ರೆ ಆರಂಭದಲ್ಲಿ ವಿಷದಂತೆ ಇದ್ದು ಆಮೇಲೆ ಅದು ಅಮೃತದಂತೆ ಆಗುವಂಥದ್ದು ಸಾತ್ವಿಕ ಸುಖ. ರಜು ಅಂದ್ರೆ ತಾಮಸ ಗುಣದ್ದು ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ನಿದ್ರೆ, ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಸುಖ ಅಂತ ಕರೀತಾರೆ. ಸೊ 20ನೇದು 22ನೇದು, ಆಮೇಲೆ ಇಲ್ಲಿ 37 ಮತ್ತೆ 39 ಈ ಶ್ಲೋಕಗಳನ್ನ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ ಇದಕ್ಕೆ ಆನ್ಸರ್. ಸೊ 14ನೇದು ಎಕ್ಸ್ಪ್ಲೇನ್ ರಿನೌನ್ಸಿಯೇಷನ್ ಅಕಾರ್ಡಿಂಗ್ ಟು ದ ಮೋಡ್ಸ್. ವಿಧಾನಗಳ ಪ್ರಕಾರ ತ್ಯಜಿಸುವಿಕೆ ಅಂದ್ರೆ ಇಲ್ಲಿ ತ್ಯಾಗನ, ಇದು 3 ಗುಣಗಳಲ್ಲಿ ಮಾಡಿದ ತ್ಯಾಗ. ರಿನೌನ್ಸಿಯೇಷನ್ ತ್ಯಾಗನ ಯಜ್ಞನ? ತ್ಯಾಗ ಮತ್ತು ಮತ್ತೆ ಶ್ಲೋಕ 7ರಿಂದ 9 ಒಳಗೆ ನೋಡಿ. ಹಾ ಮಾತಾಜಿ, 7ರಿಂದ ಅಂದ್ರೆ 6ಕ್ಕೂ ಮಾಡಿದೆ ನೀವು. 3 ಗುಣಗಳಲ್ಲಿ ಮಾಡಿದ ತ್ಯಾಗ ಅಲ್ವಾ? ಏಳನೇದು ನಿಗದಿತ ಕರ್ತವ್ಯಗಳನ್ನು ಎಂದೇ ತ್ಯಜಿಸಬಾರದು. ಮನುಷ್ಯನ ಮೋಹದಿಂದ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ತಮ ಗುಣದ ತ್ಯಾಗ ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಸದ ಭಯದಿಂದಾಗಲಿ ಬಿಟ್ಟು ಬಿಡುವುದು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲು ಆಗುವುದಿಲ್ಲ. ಮುಂದೆ ಯಾವ್ದು ಸತ್ವಗುಣದ ತ್ಯಾಗದ ಬಗ್ಗೆ ಏನಾದ್ರು ಹೇಳಿದಾರ? ಸತ್ವಗುಣದ್ದು ಅಂದ್ರೆ ಇದು ಭಗವಂತನ ಅಭಿಪ್ರಾಯನೇ ನೀವು ಬರಿಬೇಕಾಗುತ್ತೆ. ಅಂದ್ರೆ ಎಲ್ಲಾ ಕಾರ್ಯಗಳನ್ನು ಆಸಕ್ತಿ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅದನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ಸತ್ವಗುಣದ ತ್ಯಾಗ. ಅಂದ್ರೆ 6ನೇ ಶ್ಲೋಕ, 7ನೇ ಶ್ಲೋಕ, 8ನೇ ಶ್ಲೋಕ. ಮಾತಾಜಿ 7, 8, 9 ಬರಲ್ಲ ಮಾತಾಜಿ. 9 ಮಾತಾಜಿ. 9 ಸಾತ್ವಿಕದ್ ಬಂದಿದೆ ಮಾತಾಜಿ. ತ್ಯಾಗ ಸಾತ್ವಿಕವೆಂದು ಹೇಳಲಾಗುತ್ತದೆ. ಅನುವಾದ ನೋಡಿ. ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲಾ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅದು ಸಾತ್ವಿಕ ತ್ಯಾಗ ಎಂದು ಹೇಳ್ತಾರೆ. ಬರಿಬಹುದು ಮಾತಾಜಿ ಇದೆ 9, 7, 8, 9. Explain the action and understanding according to the modes. ಈ ಗುಣಗಳಲ್ಲಿ ಪ್ರಕಾರ ಕ್ರಿಯೆ ಮತ್ತೆ ಪ್ರಕ್ರಿಯೆ ತಿಳುವಳಿಕೆಯನ್ನು ವಿವರಿಸಿ. Understanding according to the modes. Explain the action and understanding. ನೋಡಿ ಮತ್ತೆ ಶ್ಲೋಕ. ಈಗ 20 ಅಲ್ವಾ ಮಾತಾಜಿ? ಜೀವಿಯ ಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ
ಜ್ಞಾನವೇ ಸಾತ್ವಿಕ. 19 ಇಂದ ನೋಡಿ. 44. 19 ಐಹಿಕ ಪ್ರಕೃತಿಯ ಮೂರು ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನಿನ್ನಿಂದ ತಿಳಿದುಕೋ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೆ ಅವುಗಳೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವು ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ನೆಕ್ಸ್ಟ್, ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ದೇಹದಲ್ಲಿ ಬೇರೆ ಬೇರೆ ಬಗೆಯ ಜೀವಿಗಳನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ. ನಂತರ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ನಿಯಮಿತ ಮತ್ತು ಯಾವ ಮೋಹವಿಲ್ಲದೆ ರಾಗದ್ವೇಷಗಳಿಲ್ಲದೆ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಕರ್ಮ ಎಂದು ಹೇಳುತ್ತಾರೆ. ನೆಕ್ಸ್ಟ್, ಆದರೆ ತನ್ನ ಕಾಮನೆಗಳನ್ನು ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ನಿತ್ಯಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಶರಾಗಿ ಧರ್ಮಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಹೇಳುತ್ತಾರೆ. ಇಲ್ಲಿ ಆಕ್ಚುಲಿ ಪ್ರಶ್ನೆ ಕರ್ಮ, ಆಕ್ಷನ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನ, ಈ 3 ಗುಣಗಳಲ್ಲಿ ಹೇಳಬೇಕು ಅಂತ ಹೇಳಿರುವಂತದ್ದು. ಕಂಟಿನ್ಯೂಸ್ ಆಗಿ ಎಲ್ಲಿವರೆಗೂ ಬರುತ್ತೆ? 25 ವರೆಗೂ ಬರ್ತಾ ಇದೆ. 19, 20, 20 to 25. 20 to 25 ವರೆಗೂ ಇದೆ. Next, to explain determination according to the modes. 3 ಗುಣಗಳಲ್ಲಿ ಡಿಟರ್ಮಿನೇಷನ್ ಅಂದ್ರೆ ಸಂಕಲ್ಪ ಅಲ್ವಾ? ಹರೇ ಕೃಷ್ಣ. ಶ್ಲೋಕ 33 ಮಾತಾಜಿ. 33. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪ ಸಾತ್ವಿಕವಾದದ್ದು. 3 ಗುಣಗಳಲ್ಲಿ 3 ಹೇಳ್ಬೇಕಾಗತ್ತೆ. ಯಾವುದು ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢವಾದ ಸಂಕಲ್ಪ ರಾಜಸವಾದದ್ದು. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾಗದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ಶ್ಲೋಕ 33, 34, 35. ಸೊ 17ನೇದು, ಲಿಸ್ಟ್ 2 qualities of each varna. 48, what controls all activities. ಪ್ರತಿ ವರ್ಣಕ್ಕೆ 2 ಗುಣಗಳನ್ನು ಪಟ್ಟಿ ಮಾಡಿ. 48 ಎಲ್ಲ ಚಟುವಟಿಕೆಗಳನ್ನು ಯಾವುದು ನಿಯಂತ್ರಿಸುತ್ತದೆ? ಶ್ಲೋಕ ಶ್ಲೋಕ 41, 44 ನೋಡಿ ಸ್ವಲ್ಪ. ಶ್ಲೋಕ 41 ರಿಂದ 44 ನೋಡಿ. ಶತ್ರುವನ್ನು ಗೆಲ್ಲುವ ಅರ್ಜುನನೇ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರನ್ನು ಐಹಿಕ ಗುಣಗಳಿಗೆ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಗೆ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ,
ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಕೃಷಿ, ಗೋರಕ್ಷಣೆ, ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ದುಡಿಮೆ ಮತ್ತು ಇತರರ ಸೇವೆ ಇವು ಶೂದ್ರರಿಗೆ ಸಹಜವಾದವು. ಪ್ರತಿ ವರ್ಣಕ್ಕೆ 2 ಗುಣಗಳನ್ನು ಪಟ್ಟಿ ಮಾಡಿ. ಎಲ್ಲಾ ಚಟುವಟಿಕೆಗಳನ್ನು ಯಾವುದು ನಿಯಂತ್ರಿಸುತ್ತದೆ? ಶ್ಲೋಕ 13 ನೋಡಿ ಮಾತಾಜಿ. ಯಾವ್ದು ಮಾತಾಜಿ? 30. 30 ಮಾತಾಜಿ. 752. ಯಾವ್ದು ಕೇಳಿ ಮಾತಾಜಿ? 17th ಸರಿನಾ ತಪ್ಪು ಗೊತ್ತಿಲ್ಲ ಮಾತಾಜಿ, ಹೇಳಿ. 17th ಗೆ 42, 43, 44 ಇದೆ ಮಾತಾಜಿ. ಈಗ 43 ಮಾತಾಜಿ. 42, 43, 44 17th ಗೆ. ಹಾ ಮಾತಾಜಿ. 17th ಗೆ 42, 43, 44. ಮತ್ತೆ ಅದರಲ್ಲಿ ಏನೋ ಇನ್ನೊಂದು ಪ್ರಶ್ನೆ ಬರ್ತಾ ಇದೆಯಲ್ಲ ಮಾತಾಜಿ, ಪ್ರತಿ ವರ್ಣಕ್ಕೆ 2 ಗುಣಗಳನ್ನ ಪಟ್ಟಿ ಮಾಡಿ. ಅದರಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದಾದ್ರು 2 ಬರೀಬಹುದು. ಎಲ್ಲಾ ಚಟುವಟಿಕೆಗಳನ್ನು ಯಾವುದು ನಿಯಂತ್ರಿಸುತ್ತದೆ? ಏನಿದೆ? ವಾಟ್ ಕಂಟ್ರೋಲ್ಸ್ ದ ಆಕ್ಟಿವಿಟೀಸ್? ಹರೇ ಕೃಷ್ಣ ಮಾತಾಜಿ. 61 ಮಾತಾಜಿ. 18.61. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವಿಗಳನ್ನು ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಫಸ್ಟ್ ಪಾರ್ಟ್ ಕ್ವಶನ್ಗೆ ಅದಕ್ಕೂ ಏನು ರಿಲೇಷನ್ ಇಲ್ಲ ಅನ್ಸುತ್ತಲ್ಲ ಮತ್ತೆ. 41 ನೋಡಿ. ಅವರವರ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆ ವಿಂಗಡಿಕೆಯಾಗುವುದು. ಹಾ ಮಾತಾಜಿ, 41 ಆಗುತ್ತೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಐಹಿಕ ಗುಣಗಳ ಅನುಗುಣವಾಗಿ ಸ್ವಂತ ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಲಾಗುತ್ತದೆ. ಅಂದ್ರೆ ಅವರ ಸ್ವಭಾವ, ಅವರು ಹುಟ್ಟಿದಂತಹ ಐಹಿಕ ಗುಣಗಳು, ಯಾವ ಗುಣದಲ್ಲಿ ಅವರು ಹುಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರನ್ನ ಬೇರೆ ಬೇರೆಯಾಗಿ ವಿಂಗಡಿಸ್ತಾರೆ. ಎಲ್ಲ ಕಂಟ್ರೋಲ್ಸ್ ಆಲ್ ಆಕ್ಟಿವಿಟೀಸ್ ಅಂತ, ಅದು ಸ್ವಭಾವ ಮತ್ತೆ ಗುಣಗಳು. ವಾಟ್ ಕಂಟ್ರೋಲ್ಸ್ ಆಲ್ ಆಕ್ಟಿವಿಟೀಸ್? ಪ್ರಕೃತಿಯ ಗುಣಗಳು ಅಲ್ವಾ ಹರಿಕೃಷ್ಣ? ಹದಿನೆಂಟನೇದು ಎಕ್ಸ್ಪ್ಲೇನ್ ದ ಗ್ರೀನ್ ಬರ್ಡ್ ಅಂಡ್ ಅಕ್ವೆಟಿಕ್ಸ್ ಅನಾಲಜೀಸ್. ಹಸಿರು ಪಕ್ಷಿ ಮತ್ತು ಜಲಚರಗಳ ಸಾದೃಶ್ಯವನ್ನು ವಿವರಿಸಿ. ಇಲ್ಲಿ ಬರುತ್ತಪ್ಪ ಇದು. ನೋಡಿ ಮತ್ತೆ. 55 ಇದೆ ಮಾತಾಜಿ. ಪೇಜ್ ನಂಬರ್ 770. ಉದಾಹರಣೆಗೆ, ಒಂದು ಹಸಿರು ಪಕ್ಷಿಯು ಹಸಿರು ಮರವನ್ನು ಪ್ರವೇಶಿಸುವುದು ಮರದೊಡನೆ ಒಂದಾಗುವುದಕ್ಕಲ್ಲ. ಅಂದ್ರೆ ಇದು ನಿರಾಕಾರವಾದದ ಬಗ್ಗೆ ಹೇಳ್ತಾ ಇರುವಂತದ್ದು. ಮರದ ಹಣ್ಣುಗಳನ್ನು ಸವಿಯಲು. ಸಾಮಾನ್ಯವಾಗಿ ನಿರಾಕಾರವಾದಿಗಳು ಸಮುದ್ರದ ಆಳಕ್ಕೆ ಹರಿದು ಅದರೊಡನೆ ಒಂದಾಗುವ ನದಿಯ ಉದಾಹರಣೆಯನ್ನು ಕೊಡುತ್ತಾರೆ. ನಿರಾಕಾರವಾದಿಗಳು ಇದರಿಂದ ಸುಖ ಉಂಟಾಗಬಹುದು. ಆದರೆ ಸಮುದ್ರದಲ್ಲಿ ಜಲಚರದಂತೆ ಸಾಕಾರವಾದಿಯು ಸ್ವಂತ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ.
ನಾವು ಸಮುದ್ರದ ಆಳಕ್ಕೆ ಹೋದರೆ ಅನೇಕ ಜೀವಿಗಳನ್ನು ಕಾಣುತ್ತೇವೆ. ಸಮುದ್ರದ ಮೇಲ್ಮೈಯನ್ನು ಅರಿತರೆ ಸಾಲದು. ಸಮುದ್ರದ ಆಳದಲ್ಲಿ ವಾಸಿಸುವ ಜಲಜೀವಿಗಳ ಸಂಪೂರ್ಣ ತಿಳುವಳಿಕೆಯು ಮನುಷ್ಯನಿಗೆ ಇರಬೇಕು. ತನ್ನ ಪರಿಶುದ್ಧ ಭಕ್ತಿ ಸೇವೆಯಿಂದ ಭಕ್ತನು ನಿಜವಾಗಿ ಪರಮಪ್ರಭುವಿನ ದಿವ್ಯ ಗುಣಗಳನ್ನು ಸಿರಿಗಳನ್ನು ಅರ್ಥ ಮಾಡಿಕೊಳ್ಳಬಹುದು. 11ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಅದನ್ನೇ ದೃಢಪಡಿಸಲಾಗಿದೆ. ಭಕ್ತಿ ಸೇವೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಂಡು ಅವನ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಅಂದ್ರೆ ಇಲ್ಲಿ ಸಾದೃಶ್ಯವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಒಂದು ಹಸಿರು ಪಕ್ಷಿ ಹಸಿರು ಮರದಲ್ಲಿ ಕೂತಿರುವಂತದ್ದು. ಅಂದ್ರೆ ಇಲ್ಲಿ ನಿರಾಕಾರವಾದಿಗಳ ಪ್ರಕಾರ ಹಸಿರು ಪಕ್ಷಿ ಹಸಿರು ಮರದಲ್ಲಿ ಕೂತಿದೆ ಅಂತಂದ್ರೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಹೇಗೆ ಲೀನ ಆಗ್ತಾರೆ, ಅದಕ್ಕೆ ಆ ಒಂದು ಸಾದೃಶ್ಯವನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಭುಪಾದರು ಅದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ, ಹಸಿರು ಪಕ್ಷಿ ಹಸಿರು ಮರದಲ್ಲಿ ಕೂತಿದ್ರು ಕೂಡ ಅದು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನ ಹೊಂದಿದೆ. ಅಂದ್ರೆ ಅಲ್ಲಿ ಅದು ಅದರ ಜೊತೆಯಲ್ಲಿ ಬೆರೆತು ಹೋಗಿಲ್ಲ. ಅದು ತನ್ನ ಪಾಡಿಗೆ ತಾನು ಅಲ್ಲಿ ಬಣ್ಣ ಒಂದೇ ಇರಬಹುದು, ಆದ್ರೆ ಅಲ್ಲಿ ಅದು ಕೂತು ತನ್ನ ಕೆಲಸಗಳಲ್ಲಿ ಅಂದ್ರೆ ಹಣ್ಣು ತಿಂತಾ ಇದೆ, ತನ್ನ ಕಾರ್ಯಗಳಲ್ಲಿ ತೊಡಗಿದೆ ಅನ್ನುವಂಥದ್ದು. ಅದಕ್ಕೆ ನಿರಾಕಾರವಾದಿಗಳು ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ. ಅಂದ್ರೆ ನದಿಗಳು ಹರಿದು ಸಮುದ್ರವನ್ನ ಸೇರುತ್ತೆ ಅಂತ. ಹಾಗೆ ಜೀವಾತ್ಮನು ಅವನು ದೇಹತ್ಯಾಗದ ನಂತರ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಭಗವಂತನಲ್ಲಿ ಒಂದಾಗ್ಬಿಡ್ತಾನೆ ಅಂತ. ಅದಕ್ಕೆ ಪ್ರಭುಪಾದರು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ರೆ, ನದಿಗಳಲ್ಲೂ ಕೂಡ ಮೀನುಗಳಿರುತ್ತೆ, ಸಮುದ್ರದಲ್ಲೂ ಕೂಡ ಮೀನುಗಳಿರುತ್ತೆ. ನದಿ ಸಮುದ್ರದ ಜೊತೆ ಬೆರೆತಾಗ ಅಲ್ಲಿ ನದಿಯಲ್ಲಿರುವ ಮೀನುಗಳು ಸಮುದ್ರವನ್ನು ಸೇರಿದ ಮೇಲೂ ಕೂಡ ಅಲ್ಲಿ ಅದು ಅಸ್ತಿತ್ವದಲ್ಲಿ ಇರುತ್ತೆ ಅಂತ. ಹಾಗೆ ಯಾರು ಜೀವಾತ್ಮರಿದ್ದಾರೆ ಅವರು ಈ ದೇಹ ತ್ಯಾಗ ಮಾಡಿ ಆಧ್ಯಾತ್ಮಿಕ ಜಗತ್ತಿಗೆ ಹೋದ ಮೇಲೂ ಕೂಡ ಅವರಿಗೆ ಪ್ರತ್ಯೇಕವಾದ ಅಸ್ತಿತ್ವ ಅನ್ನುವಂಥದ್ದು, ವ್ಯಕ್ತಿತ್ವ ಅನ್ನುವಂಥದ್ದು ಅದು ಮುಂದುವರಿಯುತ್ತೆ, ಅದು ಇರುತ್ತೆ ಅಂತ ಹೇಳುವಂಥದ್ದು. ಈ ಸಾದೃಶ್ಯವನ್ನ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಮತ್ತೆ ಎಲ್ಲಿ ಬರುತ್ತೆ ಮತ್ತೆ ಇದು ಶ್ಲೋಕ ನಂಬರ್ ಮತ್ತೆ ಪೇಜ್ ಶ್ಲೋಕ ನಂಬರ್ 55 ಮತ್ತೆ ಭಾವಾರ್ಥದಲ್ಲಿ ಬರುತ್ತೆ. ಪೇಜ್ ನಂಬರ್ 770. ಸೊ ಮುಂದಕ್ಕೆ ಹೋಗೋಣ. What is the Brahmabhuta stage and what is its relationship with pure devotional service? ಬ್ರಹ್ಮಭೂತ ಹಂತ ಎಂದರೆ ಏನು ಮತ್ತು ಶುದ್ಧ ಭಕ್ತಿ ಸೇವೆಯೊಂದಿಗೆ ಅದರ ಸಂಬಂಧವೇನು? ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಇದೆ ಮಾತಾಜಿ. 54 ಇದೆ ಮಾತಾಜಿ. ಓಕೆ, 54 ಭಾವಾರ್ಥದಲ್ಲಿ ನಿರಾಕಾರವಾದಿಗಳು ಬ್ರಹ್ಮಭೂತ ಹಂತವನ್ನು ಮುಟ್ಟಿ ಪರಮಸತ್ಯದೊಂದಿಗೆ ಒಂದಾಗುವ ಕಟ್ಟಕಡೆಯ ಮಾತು ಅದೇ ಅಂತ್ಯ. ಆದರೆ ಸಾಕಾರವಾದಿಯು ಅಥವಾ ಪರಿಶುದ್ಧ ಭಕ್ತರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಇನ್ನೂ ದೂರ ಹೋಗಬೇಕಾಗುತ್ತದೆ. ಹೀಗೆಂದರೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತ ಸ್ಥಿತಿಯಲ್ಲಿ ಇದ್ದಾನೆ. ಈ ಮುಕ್ತ ಸ್ಥಿತಿಗೆ ಬ್ರಹ್ಮಭೂತ ಅಥವಾ ಪರಮಸತ್ಯದೊಂದಿಗೆ ಒಂದಾಗುವುದು ಎಂದು ಹೆಸರು. ಪರಮಸತ್ಯದೊಂದಿಗೆ ಏಕತ್ವವನ್ನು ಸಾಧಿಸದೆ ಮನುಷ್ಯನು ಅವನ ಸೇವೆಯನ್ನು ಮಾಡಲಾರ. ಪರಿಪೂರ್ಣ ಪರಿಕಲ್ಪನೆಯಲ್ಲಿ ಸೇವೆಯನ್ನು ಸ್ವೀಕರಿಸುವವನಿಗೂ ಸೇವೆಯನ್ನು ಮಾಡುವವನಿಗೂ ವ್ಯತ್ಯಾಸವಿಲ್ಲ, ಆದರೆ ಇನ್ನೂ ಉನ್ನತ ಆಧ್ಯಾತ್ಮಿಕ ಅರ್ಥದಲ್ಲಿ ವ್ಯತ್ಯಾಸ ಉಂಟು. ಐಹಿಕ ಪರಿಕಲ್ಪನೆಗಳಿಂದ ಬಿಡುಗಡೆಯಾಗಿ ಬ್ರಹ್ಮಭೂತ ಹಂತವನ್ನು ತಲುಪಿದ ಮೇಲೆ ಭಗವಂತನನ್ನು ಕುರಿತು ಶ್ರವಣ ಮಾಡುವುದರಿಂದ ಭಕ್ತಿ ಸೇವೆ ಪ್ರಾರಂಭವಾಗುತ್ತದೆ. ಪರಮಪ್ರಭುವಿನ ವಿಷಯವನ್ನು ಕೇಳಿದಾಗ ಬ್ರಹ್ಮಭೂತ ಸ್ಥಿತಿಯು ತಂತಾನೆ ಬೆಳೆಯುತ್ತದೆ. ಐಹಿಕ ಕಲ್ಮಶದ ಸೋಂಕು ಎಂದರೆ ಲೋಭ ಮತ್ತು ಇಂದ್ರಿಯಗಳ ತೃಪ್ತಿಗಾಗಿ ಕಾಮ ತಾನಾಗಿಯೇ ಮಾಯವಾಗುತ್ತದೆ. ಕಾಮ ಮತ್ತು ಬಯಕೆಗಳು ಭಕ್ತನ ಹೃದಯದಿಂದ ಮಾಯವಾದಂತೆ ಅವನು ಪ್ರಭುವಿನ ಸೇವೆಯಲ್ಲಿ ಇನ್ನೂ ಆಸಕ್ತನಾಗುತ್ತಾನೆ. ಇಂತಹ ಆಸಕ್ತಿಯಿಂದ ಅವನು ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ. ಬದುಕಿನ ಆ ಸ್ಥಿತಿಯಲ್ಲಿ ಅವನು ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಶ್ರೀಮದ್ ಭಾಗವತವು ಇದನ್ನೇ ಹೇಳಿದೆ. ಬಿಡುಗಡೆಯ ಅನಂತರ ಭಕ್ತಿ ಪ್ರಕ್ರಿಯೆಯು ಅಥವಾ ದಿವ್ಯ ಸೇವೆಯು ಮುಂದುವರಿಯುತ್ತದೆ. ವೇದಾಂತ ಸೂತ್ರವು ಇದನ್ನು ದೃಢಪಡಿಸುತ್ತದೆ. ಆ ಪ್ರಯಾಣಾತ್ ತತ್ರಾಪಿ ಹಿ ದೃಷ್ಟಂ. ಮುಕ್ತಿಯ ಅನಂತರವೂ ಭಕ್ತಿಯುಕ್ತ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ಇದರ ಅರ್ಥ. ಶ್ರೀಮದ್ ಭಾಗವತದಲ್ಲಿ ನಿಜವಾದ ಭಕ್ತಿಪೂರ್ವಕ ಮುಕ್ತಿಯನ್ನು ಜೀವಿಯು ಸ್ವಂತ ವ್ಯಕ್ತಿತ್ವದಲ್ಲಿ ಸ್ವರೂಪ ಸ್ಥಿತಿಯಲ್ಲಿ ತಾನು
ಮತ್ತೆ ಸ್ಥಾಪಿತವಾಗುವುದು ಎಂದು ವಿವರಿಸಿದೆ. ಸ್ವರೂಪ ಸ್ಥಿತಿಯನ್ನು ಆಗಲೇ ವಿವರಿಸಿದೆ. ಪ್ರತಿಯೊಬ್ಬ ಜೀವಿಯು ಪರಮಪ್ರಭುವಿನ ವಿಭಿನ್ನ ಅಂಶ. ಆದುದರಿಂದ ಸೇವೆ ಸಲ್ಲಿಸುವುದೇ ಅವರ ಸಹಜ ಸ್ಥಿತಿ. ಮುಕ್ತಿಯ ನಂತರವೂ ಈ ಸೇವೆಯು ನಿಲ್ಲುವುದೇ ಇಲ್ಲ. ಬದುಕಿನ ಮಿಥ್ಯ ಕಲ್ಪನೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಮುಕ್ತಿ. ಪ್ರಶ್ನೆ: ಬ್ರಹ್ಮಭೂತ ಹಂತ ಎಂದರೆ ಏನು? ಶುದ್ಧ ಭಕ್ತಿ ಸೇವೆಯೊಂದಿಗೆ ಅದರ ಸಂಬಂಧವೇನು? ಬ್ರಹ್ಮಭೂತ ಹಂತ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ದೇಹ ಅಲ್ಲ, ಆತ್ಮ ನಾನು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು. ಅದು ಬ್ರಹ್ಮಭೂತ ಹಂತ ಅನ್ನುವಂಥದ್ದು ಪ್ರಥಮ ಆಧ್ಯಾತ್ಮಿಕವಾಗಿ ಪ್ರಥಮ ಹಂತ. ನಂತರ ಪರಮಾತ್ಮ, ನಂತರ ಭಗವಾನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗುತ್ತೆ. ಇಲ್ಲಿ ಅದನ್ನ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಬ್ರಹ್ಮಭೂತ ಹಂತ ಅಂದ್ರೆ ಏನು ಅಂತಂದ್ರೆ ತಾನು ದೇಹ ಅಲ್ಲ, ಆತ್ಮ, ನಾನು ಭಗವಂತನ ವಿಭಿನ್ನ ಅಂಶ. ಶುದ್ಧ ಭಕ್ತಿ ಸೇವೆಯೊಂದಿಗೆ ಅದರ ಸಂಬಂಧವೇನು ಅಂತಂದ್ರೆ, ಶುದ್ಧ ಭಕ್ತಿ ಸೇವೆಯಲ್ಲಿ ನನಗೆ ನಾನು ದೇಹ ಅಲ್ಲ, ಆತ್ಮ ಅನ್ನುವಂಥದ್ದು ಮಾತ್ರ ತಿಳಿಯಲ್ಲ, ನಾನು ಆತ್ಮ ಭಗವಂತನ ವಿಭಿನ್ನ ಅಂಶ ಅನ್ನೋದು ಕೂಡ ತಿಳಿಯುತ್ತೆ. ಭಗವಂತನ ಒಂದು ಅಂಶ ಅಂತ ತಿಳಿದ್ಮೇಲೆ ಮತ್ತೆ ನನ್ನ ಅಸ್ತಿತ್ವ ಅದು ಯಾಕೆ ಇದೆ, ನಾನು ಯಾಕೆ ಇದ್ದೀನಿ ಅಂತಂದ್ರೆ ಭಗವಂತನ ಸೇವೆ ಮಾಡೋದಕ್ಕಾಗಿ. ಭಗವಂತನ ಸೇವೆ ಸಲ್ಲಿಸುವುದೇ ಆತ್ಮದ ನಿಜ ಸ್ವರೂಪ. ಇದು ಭಕ್ತಿಯಲ್ಲಿ ಅವರಿಗೆ ತಿಳಿಯುವಂಥದ್ದು, ಶುದ್ಧ ಭಕ್ತಿ ಸೇವೆ ಮಾಡುವುದರ ಸಂಬಂಧ. ನಂತರ ಆ ಮೂಲಕ ಅವನೇನ್ ಮಾಡ್ತಾನೆ, ತನ್ನ ನಿಜ ಸ್ವರೂಪವನ್ನು ಅವನು ಮರಳಿ ಪಡಿತಾನೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶಾರ್ಟ್ ಆಗಿ ಹೇಳಿದೆ, ನೀವು ಅದು ಬೇಕಿದ್ರೆ ನಿಮ್ಮದೇ ಓನ್ ವರ್ಡ್ಸ್ ಅಲ್ಲಿ ಎಲಾಬ್ರೇಟ್ ಮಾಡ್ಬೋದು. 20ನೇದು, in 18.66 Krishna instructs Arjuna not to fear. Make an argument as to why Arjuna should have no fear. In which context one of the previous 8 VG3 chapters Krishna used the same words, do not fear. 18.66ರಲ್ಲಿ ಕೃಷ್ಣನು ಅರ್ಜುನನಿಗೆ ಭಯಪಡಬೇಡ ಎಂದು ಸೂಚಿಸುತ್ತಾನೆ. ಅರ್ಜುನನಿಗೆ ಏಕೆ ಭಯವಿಲ್ಲ ಎಂದು ವಾದ ಮಾಡಿ ಯಾವ ಸಂದರ್ಭದಲ್ಲಿ ಹಿಂದಿನ ಭಗವದ್ಗೀತೆ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಕೃಷ್ಣನು ಅದೇ ಪದಗಳನ್ನು ಬಳಸಿದನು, ಭಯಪಡಬೇಡ. ಶ್ಲೋಕ 66. ಶ್ಲೋಕ 66. 64, 65ರಲ್ಲಿ ನೋಡಿ ಸ್ವಲ್ಪ. ಇಲ್ಲಿ ಅದು ಸ್ಟ್ರೆಸ್ ಮಾಡ್ತಾ ಇದಾರಲ್ಲ ಮಾತಾಜಿ, ಭಯ ಪಡಬೇಡ ಆ ವರ್ಡೇ ಬೇಕು ಅಂತ. ಓಕೆ, ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ಇನ್ನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಪ್ರಭು ವಿವಿಧ ಬಗೆಯ ಜ್ಞಾನವನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ವರ್ಣಿಸಿದ್ದಾರೆ. ಪರಮ ಬ್ರಹ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ವಿವಿಧ ರೀತಿಗಳ ವರ್ಣಾಶ್ರಮ ಧರ್ಮದ ಜ್ಞಾನ, ಸನ್ಯಾಸಾಶ್ರಮ ಜ್ಞಾನ, ನಿರ್ಲಿಪ್ತತೆ, ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣ, ಧ್ಯಾನ ಮೊದಲಾದವುಗಳ ಜ್ಞಾನ, ಹೀಗೆ ಹಲವು ಬಗೆಯ ಜ್ಞಾನ ನೀಡಿದ್ದಾನೆ. ಅನೇಕ ರೀತಿಗಳಲ್ಲಿ ಬೇರೆ ಬೇರೆ ಬಗೆಯ ಧರ್ಮವನ್ನು ವರ್ಣಿಸಿದ್ದಾನೆ. ಈಗ ಭಗವದ್ಗೀತೆಯನ್ನು ಸಂಗ್ರಹವಾಗಿ ಹೇಳುತ್ತಾ ತನಗೆ ವಿವರಿಸಿದ ಎಲ್ಲಾ ಪ್ರಕ್ರಿಯೆಗಳನ್ನು ಬಿಟ್ಟು ಅರ್ಜುನನು ಕೃಷ್ಣನಿಗೆ ಸುಮ್ಮನೆ ಶರಣಾಗತನಾಗಬೇಕು ಎಂದು ಹೇಳುತ್ತಾನೆ. ಇಂತಹ ಶರಣಾಗತಿಯು ಅವನನ್ನು ಎಲ್ಲಾ ಪಾಪ ಕರ್ಮಗಳಿಂದ ರಕ್ಷಿಸುತ್ತದೆ, ಏಕೆಂದರೆ ಸ್ವತಃ ಪ್ರಭುವೇ ಅವನನ್ನು ರಕ್ಷಿಸುವುದಾಗಿ ಮಾತು ಕೊಡುತ್ತಾನೆ. 7ನೇ ಅಧ್ಯಾಯದಲ್ಲಿ ಎಲ್ಲಾ ಪಾಪ
ಪ್ರಕ್ರಿಯೆಗಳಿಂದ ಬಿಡುಗಡೆಯಾದವನು ಮಾತ್ರ ಶ್ರೀಕೃಷ್ಣನ ಪ್ರಜ್ಞೆಯನ್ನು ಕೈಗೊಳ್ಳಬಹುದು ಎಂದು ಹೇಳಿದೆ. ಆದುದರಿಂದ ಮನುಷ್ಯನು ತಾನು ಎಲ್ಲ ಪಾಪಕರ್ಮಗಳಿಂದ ಮುಕ್ತನಾಗದೆ ಶರಣಾಗತಿ ವಿಧಾನವನ್ನು ಕೈಗೊಳ್ಳುವಂತಿಲ್ಲ ಎಂದು ಯೋಚಿಸಬಹುದು. ಇಂತಹ ಸಂದೇಹಗಳಿಗೆ ಉತ್ತರವಾಗಿ ಮನುಷ್ಯನು ಎಲ್ಲಾ ಪಾಪಮಯ ಪ್ರಕ್ರಿಯೆಗಳಿಂದ ಮುಕ್ತನಾಗದಿದ್ದರೂ ಶ್ರೀಕೃಷ್ಣನಿಗೆ ಶರಣಾಗತನಾಗುವ ಪ್ರಕ್ರಿಯೆಯ ಮಾತ್ರದಿಂದಲೇ ಅವನು ತಂತಾನೇ ಮುಕ್ತನಾಗುತ್ತಾನೆ ಎಂದು ಇಲ್ಲಿ ಹೇಳಿದೆ. ಪಾಪಮಯ ಪ್ರತಿಕ್ರಿಯೆಗಳಿಂದ ಬಿಡಿಸಿಕೊಳ್ಳಲು ಶ್ರಮ ಪಡುವ ಅಗತ್ಯವೇ ಇಲ್ಲ. ಮನುಷ್ಯನು ಒಂದಿಷ್ಟು ಹಿಂಜರಿಯದೆ ಕೃಷ್ಣನನ್ನು ಎಲ್ಲಾ ಜೀವಿಗಳ ಪರಮ ಉದ್ಧಾರಕ ಎಂದು ಸ್ವೀಕರಿಸಬೇಕು. ಶ್ರದ್ಧೆ ಮತ್ತೆ ಪ್ರೀತಿಗಳಿಂದ ಮನುಷ್ಯನು ಅವನಿಗೆ ಶರಣಾಗಬೇಕು. ನೀವ್ ಯಾವ್ದು ಹೇಳಿದ್ ಮಾತಾಜಿ? ವಾದ 64. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾದದ್ದರಿಂದ ನಿನಗೆ ನನ್ನ ಪರಮ ಉದ್ದೇಶವನ್ನು ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನೀನು ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಪರಮಪ್ರಭು ಅರ್ಜುನನಿಗೆ ರಹಸ್ಯ ಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು, ಇನ್ನೂ ರಹಸ್ಯ ಜ್ಞಾನವನ್ನು, ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮ ಜ್ಞಾನವನ್ನು ನೀಡಿದ್ದಾನೆ. ಈಗ ಅವನು ಅತ್ಯಂತ ರಹಸ್ಯವಾದ ಭಾಗವನ್ನು, ಜ್ಞಾನ ಭಾಗವನ್ನು ನೀಡುತ್ತಿದ್ದಾನೆ. ಇದು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಎನ್ನುವುದು. 9ನೇ ಅಧ್ಯಾಯದ ಕೊನೆಯಲ್ಲಿ ಅವನು ಮನ್ಮನ ಯಾವಾಗಲೂ ನನ್ನನ್ನು ಕುರಿತು ಯೋಚಿಸುವಂತೆ ಹೇಳಿದ್ದಾನೆ. ಭಗವದ್ಗೀತೆಯ ಉಪದೇಶಗಳ ಸಾರವನ್ನು ಒತ್ತಿ ಹೇಳುವುದಕ್ಕಾಗಿ ಈ ಉಪದೇಶವನ್ನು ಇಲ್ಲಿ ಮತ್ತೆ ಹೇಳಿದೆ. ಸಾಮಾನ್ಯ ಮನುಷ್ಯನು ಈ ಸಾರವನ್ನು ಅರ್ಥ ಮಾಡಿಕೊಳ್ಳಲಾರ. ವಾಸ್ತವವಾಗಿ ಕೃಷ್ಣನಿಗೆ ಬಹಳ ಪ್ರಿಯನಾದವನು ಕೃಷ್ಣನ ಪರಿಶುದ್ಧ ಭಕ್ತನು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವೇದ ಸಾಹಿತ್ಯದಲ್ಲೆಲ್ಲ ಅತ್ಯಂತ ಮುಖ್ಯವಾದ ನಿರ್ದೇಶನ ಇದು. ಈ ಸಂಬಂಧದಲ್ಲಿ ಕೃಷ್ಣನು ಹೇಳುತ್ತಿರುವುದು ಅತಿ ಮುಖ್ಯವಾದ ಭಾಗ. ಅರ್ಜುನನು ಮಾತ್ರವಲ್ಲ, ಎಲ್ಲಾ ಜೀವಿಗಳು ಅದನ್ನು ಅನುಷ್ಠಾನ ಮಾಡಬೇಕು. ಅತ್ಯಂತ ರಹಸ್ಯವಾದ ಭಾಗ ಇದು. ಮನುಷ್ಯನ ಕೃಷ್ಣನ ಪರಿಶುದ್ಧ ಭಕ್ತನಾಗಬೇಕು. ಅದು ಸದಾ ಅವನನ್ನು ಕುರಿತು ಚಿಂತಿಸಬೇಕು, ಅವನಿಗಾಗಿ ಕೆಲಸ ಮಾಡಬೇಕು. ಅರ್ಜುನನಿಗೆ ಏಕೆ ಭಯವಿಲ್ಲ ಎಂದು ವಾದ ಮಾಡಿ ಒಂದು 4 ಕ್ವಶನ್ಸ್ ಇದೆ. ಏನ್ ಬರ್ತಿದ್ದೀರಾ ನೀವು ಇದಕ್ಕೆ? ಇಲ್ಲಿ ಮಾ ಶುಚಃ ಅಂತ ಇದೆಯಲ್ಲ, ಅದೇ ತರ ಮಾ ಶುಚಃ ಅಂದ್ರೆ ಚಿಂತಿಸಬೇಡ. ಇದೇ ವರ್ಡು 3ನೇ ಅಧ್ಯಾಯದಲ್ಲಿ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಶ್ಲೋಕ ಅಂತ ಸಿಕ್ಕಿತ ಯಾರಿಗಾದ್ರದು? ಮಾ ಶುಚಃ ಅಂತ.
మాట్లాడప్పా నాయనా బాగున్నానమ్మా మీరు మీరమ్మా అవునా మేము రూమ్ లో ఉన్నాం కదా అట్లా నెట్వర్క్ సరిగ్గా లేదు మీరు మాట్లాడేది బాగా వినిపిస్తుంది హలో 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 ఇప్పుడు ఇప్పుడు ವಿನಿಪಿస్తుందా ಇದು 3ನೇ ಅಧ್ಯಾಯದಲ್ಲಿ ಬರೋದಿಲ್ಲ ಆದ್ರೆ ಇದು 5ನೇ ಇದ್ರಲ್ಲಿ 16ನೇ ಅಧ್ಯಾಯದಲ್ಲಿ ಬರುತ್ತಲ್ವಾ ನೀನು ದೈವಿ ಗುಣ ಸಂಪನ್ನನಾಗಿದ್ದೀಯೇ ಹೆದರಿಕೊಳ್ಳಬೇಡ ಅಂತ ಚಿಂತಿಸಬೇಡ ಅಂತ ಎಷ್ಟನೇ ಶ್ಲೋಕ ಅದು 6ನೇ ಅಧ್ಯಾಯದ 16ನೇ ಅಧ್ಯಾಯದ 5ನೇ ಶ್ಲೋಕ ಬರುತ್ತೆ ಅಲ್ವಾ ಶ್ಲೋಕ 5ರಲ್ಲಿ ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿಹಿ ಮತ ಮಾ ಶುಚಃ ಸಂಪದಂ ದೈವಿಂ ಅಭಿಜಾತೋ ಅಸಿ ಪಾಂಡವ ಅದಲ್ವಾ ಅವ್ರು ಹೇಳಿರೋದಲ್ಲಿ ಕ್ವೆಶ್ಚನ್ ಮಾತಾಜಿ ನೆಟ್ವರ್ಕ್ ಇಶ್ಯೂ ಇದೆ ಮಾತಾಜಿ ನೀವು ಹೇಳ್ತಿರೋದು ಕ್ಲಿಯರ್ ಇಲ್ಲ ಕರ್ಣ ಮತ್ತು ಇತರ ಎಲ್ಲ ಮಹಾಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ ಆದುದರಿಂದ ಅವರನ್ನು ಕೊಲ್ಲು ವ್ಯಥ ಪಡಬೇಡ ಅಂತ ಸುಮ್ಮನೆ ಯುದ್ಧ ಮಾಡು ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸು ಅಂತ ಯಾವ್ದು ಮಾತಾಜಿ 3ನೇ ಅಧ್ಯಾಯನ ಹರೇ ಕೃಷ್ಣ ಅದೇ ಕೇಳಿಸ್ತಾ ಇದೆಯಾ ಈಗ ಕೇಳಿಸ್ತಿದೆ ಮಾತಾಜಿ 11ನೇ ಅಧ್ಯಾಯ 34ನೇ ಶ್ಲೋಕ ಮತ್ತು 11ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ ಭಗವಾನ್ ವ್ಯಥ ಪಡಬೇಡ ಅಂದ್ರೆ ಭಯ ಪಡಬೇಡ ಓ ಮಾತಾಜಿ ಒನ್ ಆಫ್ ದ ಪ್ರೀವಿಯಸ್ ಬಿಜಿ 3 ಚಾಪ್ಟರ್ಸ್ 3 ಅಧ್ಯಾಯಗಳಲ್ಲಿ ಬರುತ್ತಾ ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ಹಿಂದಿನ ಭಗವದ್ಗೀತೆ 3 ಅಧ್ಯಾಯಗಳಲ್ಲಿ ಒಂದು ಕೃಷ್ಣನು ಅದೇ ಪದಗಳನ್ನ ಬಳಸಿದನು ಭಯಪಡಬೇಡ ಒಂದು ನನಗೆ ಅಲ್ಲಿ 16ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಸಿಕ್ತು ನಿಮ್ಗೆ 11ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಸಿಗ್ತಾ ಇದೆ ಮತ್ತೆ ಇನ್ನೊಂದು 16ನೇ ಅಧ್ಯಾಯದ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಬಂದಿದೆ ಹೌದಲ್ವಾ ಹರೇ ಕೃಷ್ಣ ಒಂದು ಭಗವಂತ ಹೇಳ್ತಾ ಇದ್ದಾನೆ ನೀನು ನನಗೆ ಶರಣಾಗತಿ ಹೊಂದಿದ್ರೆ ಸಾಕು ನಿನ್ನೆಲ್ಲ ಪಾಪಗಳಿಂದ ನಾನು ನಿನ್ನನ್ನ ಬಿಡುಗಡೆ ಮಾಡ್ತೀನಿ ಹೆದರ್ಕೋಬೇಡ ಅಂತ ಇನ್ನ ಒಂದು ಹೇಳ್ತಾ ಇರುವಂತದ್ದು ಆ ಯುದ್ಧದಲ್ಲಿ ಇವರನ್ನೆಲ್ಲ ನೀನ್ ಸಾಯಿಸ್ತೀಯ ಆದ್ರೆ ಅವರೆಲ್ಲರೂ ಆದ್ರೆ ನೋಡಿದಾನೆ ಕಾಲ ರೂಪದಲ್ಲಿ ನೋಡ್ತಾ ಇದ್ದಾನೆ ಅವರೆಲ್ಲರೂ ಸಾಯ್ತಾರೆ ಅನ್ನುವಂಥದ್ದು ಅದು ನಿಶ್ಚಯ ಆಗೋಗಿದೆ ನೀನೇನು ಹೆದರ್ಕೋಬೇಡ ವ್ಯಥೆ ಪಡಬೇಡ ನೀನ್ ಯುದ್ಧ ಮಾಡು ಸಾಕು ಇವರೆಲ್ಲರೂ ನೀನ್ ಸೋಲಿಸ್ತೀಯ ಸಾಯಿಸ್ತೀಯ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಆ ನೀನು ದೈವಿ ಗುಣ ಸಂಪನ್ನನಾಗಿದ್ದೀಯೇ ನೀನು ಆಸುರಿ ಗುಣದಲ್ಲಿಲ್ಲ ಹಾಗಾಗಿ ನೀನು ಹೆದರ್ಕೋಬೇಡ ಅಂತ ಅಲ್ಲೊಂದು ಸತಿ ಹೇಳ್ತಾರೆ ಓಕೆ ವಾಟ್ ಡಸ್ ಕೃಷ್ಣ ಅದು ಲೆಸನ್ ಸೇ ನಂಬರ್ ಅಬೌಟ್ ಹೇಳಿ ಹರೇ ಕೃಷ್ಣ ಹಾ ಮಾತಾಜಿ ಲೆಸನ್ ನಂಬರು ಶ್ಲೋಕ ನಂಬರ್ ಹೇಳಿ ಸ್ವಲ್ಪ ನೀವು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಇಲ್ಲ ನಿಮ್ಗೆ ಶ್ಲೋಕ ನೆನಪಿದ್ರೆ ಶ್ಲೋಕ ಬರೀರಿ
ಮತ್ತೆ ಅದು ಹೇಳಿ ಮದುವೆ 11th ಅದು 11th ಲೆಸನ್ ಅಲ್ಲಿ 34 ಶ್ಲೋಕ, ಇನ್ನು 2 ಮಾಸದಲ್ಲಿ 16th ಲೆಸನ್ ಅಲ್ಲಿ 16th ಅಲ್ಲಿ 5th ಶ್ಲೋಕ, 16ನೇ ಅಧ್ಯಾಯದ 5ನೇ ಮತ್ತೆ ಇನ್ನೊಂದು ಶ್ಲೋಕ, ಮಾಸದಲ್ಲಿ 16ನೇ ಅಧ್ಯಾಯ 18ನೇ ಅಧ್ಯಾಯದ 66ನೇ ಶ್ಲೋಕ. ಓಕೆ. Okay, next to what does Lord Krishna say about those who teach Bhagavad Gita? Which kinds of persons should not hear Bhagavad Gita? ಭಗವದ್ಗೀತೆಯನ್ನು ಬೋಧಿಸುವವರ ಬಗ್ಗೆ ಕೃಷ್ಣನು ಏನು ಹೇಳುತ್ತಾನೆ? ಹೇಳಿಕೆಗಳು. ಯಾವ ರೀತಿಯ ವ್ಯಕ್ತಿಗಳು ಭಗವದ್ಗೀತೆಯನ್ನು ಕೇಳಬಾರದು? ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು? ಹೇಳುವವರ ಬಗ್ಗೆ ಕೂಡ ಕೇಳ್ತಾ ಇದ್ದೇನೆ. 68 ಆ ರೀ- 69 66 ಯಾರು 67 68 69 ಇದೆ. ಈ ಗೌಪ್ಯ ಜ್ಞಾನವನ್ನ ತಿಳಿಸ್ಕೊಡ್ತಾನೆ ಅಂತವನು ನನ್ಗೆ ಅತ್ಯಂತ ಪ್ರಿಯನಾದವನು ಅಂತ ಹೇಳ್ತಾನೆ. 68. ಓಕೆ, 68. ಈ ಪರಮ ರಹಸ್ಯವನ್ನು ಭಕ್ತರಿಗೆ ವಿವರಿಸುವವರು ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವನ್ನು ನಿಶ್ಚಯವಾಗಿಯೂ ದೊರೆಯುವುದು ಮತ್ತು ಕೊನೆಗೆ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ನಂತರ ಇಲ್ಲಿ 67 ತಪಸ್ಸಿಲ್ಲದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಅಥವಾ ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು ಅಂತ ಹೇಳ್ತಾನೆ. 68 67. ನೆಕ್ಸ್ಟ್ 23 22 ಇಲ್ವಾ? ಸ್ಕಿಪ್ ಆಗಿದೆ. ಓಕೆ, ನೇಮ್ 3 of Arjuna's realizations after hearing ಭಗವದ್ಗೀತಾ. ಭಗವದ್ಗೀತೆಯನ್ನು ಕೇಳಿದ ನಂತರ ಅರ್ಜುನನ 3 ಸಾಕ್ಷಾತ್ಕಾರಗಳನ್ನು ಹೆಸರಿಸಿ. ಇದೆ. ನನ್ನ ಮೋಹವು ಮಾಯವಾಯಿತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಇದೆಲ್ಲ ಕೂಡ ಅವನ ಅನುಭವ. ಎಲ್ಲ ಇಡೀ ಭಗವದ್ಗೀತೆ ಕೇಳಿದ ಮೇಲೆ ಅವನ ಮನಸ್ಥಿತಿ ಇದಕ್ಕೆ ಇನ್ನೂ ಹೆಚ್ಚು ಸೇರಿಸ್ಬೇಕಂದ್ರೆ ಭಾವಾರ್ಥದಲ್ಲಿ ನೀವು ಓದಿ ನಿಮ್ಮದೇ ಓನ್ ಪಾಯಿಂಟ್ಸ್ ಮಾಡಿ ಅದಕ್ಕೆ ಬರಿಬಹುದು. ಶ್ಲೋಕ 73ರಲ್ಲಿ ಇರುವಂತದ್ದು. ಅಂದ್ರೆ ಇಡೀ ಭಗವದ್ಗೀತೆ ಕೇಳಿದ ನಂತರ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಅರ್ಜುನ ಅನ್ನುವಂಥದ್ದು. 24 ನೇಮ್ 4 ಬೆನಿಫಿಟ್ಸ್ ಆಫ್ ಕೃಷ್ಣಾಸ್ ಅಂಡ್ ಅರ್ಜುನಾಸ್ ಪ್ರೆಸೆನ್ಸ್ ಲಿಸ್ಟೆಡ್ ಬೈ ಸಂಜಯ. ಸಂಜಯ ಪಟ್ಟಿ ಮಾಡಿರುವ ಕೃಷ್ಣ ಮತ್ತು ಅರ್ಜುನರ ಸಾನ್ನಿಧ್ಯದ 4 ಪ್ರಯೋಜನಗಳನ್ನ ಹೆಸರಿಸಿ. ಅಂದ್ರೆ ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಅಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದನ್ನ. 78 ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ 4 ವಿಷಯಗಳು. ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ ಎಂದು ಸಂಜಯ ಪಟ್ಟಿ ಮಾಡಿ ಹೇಳಿದ್ದಾನೆ. ಅದನ್ನ ಇನ್ನೂ ಹೆಚ್ಚು ಬರಿಬೇಕು ಅಂತಂದ್ರೆ ನೀವು ಭಾವಾರ್ಥದಿಂದ ಹಾರಿಸ್ಕೋಬೇಕಾಗುತ್ತೆ. ಮೊದಲಿಗೆ ನೀನು ವಿಜಯವನ್ನು ಕುರಿತು ಯೋಚಿಸುತ್ತಿದ್ದೀಯೇ, ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲಿ ಕೃಷ್ಣ ಅರ್ಜುನರು ಇರುತ್ತಾರೋ ಅಲ್ಲಿ ಅದೃಷ್ಟ ಒಲಿಯುತ್ತದೆ. ಇದು ಸಂಜಯ ಹೇಳ್ತಾ ಇರುವಂತದ್ದು ಧೃತರಾಷ್ಟ್ರನಿಗೆ. ನೀನ್ ಅನ್ಕೊಂಡಿದ್ಯಾ ನೀನ್ ಗೆಲ್ತೀಯ ಅಂತ, ಆದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲಿ ಕೃಷ್ಣಾರ್ಜುನರು ಇದ್ದಾರೆ ಅಲ್ಲಿ ಅದೃಷ್ಟ ಅನ್ನುವಂಥದ್ದು ಇರುತ್ತೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಇನ್ನೊಂದು ವಿಷಯ ಹೇಳ್ತಾನೆ, ಕೃಷ್ಣಾರ್ಜುನರು ಯುಧಿಷ್ಠಿರನ ಪಕ್ಷದಲ್ಲಿ ಇದ್ದುದರಿಂದ ಯುಧಿಷ್ಠಿರನ ವಿಜಯವು ಖಂಡಿತವಾಗಿತ್ತು ಅಂತ. ಅಂದ್ರೆ ಈಗ ಅವರಿಬ್ಬರು ಕೂಡ ವಾಸ್ತವದಲ್ಲಿ ಯುಧಿಷ್ಠಿರನ ಪಕ್ಷದಲ್ಲಿದ್ದಾರೆ, ಹಾಗಾಗಿ ಯುಧಿಷ್ಠಿರ ಗೆಲ್ತಾನೆ ಅನ್ನೋದನ್ನ ಹೇಳಿದ. ಭಗವದ್ಗೀತೆಯು ನೀತಿಯ ಪರಮೋಪದೇಶವನ್ನು 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೆ. ಮನ್ಮನಾಭವ ಮದ್ಭಕ್ತು, ಮನುಷ್ಯನು
ಕೃಷ್ಣನ ಭಕ್ತನಾಗಬೇಕು. ಎಲ್ಲ ಧರ್ಮದ ತಿರುಳು ಕೃಷ್ಣನಿಗೆ ಶರಣಾಗುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವದ್ಗೀತೆಯ ಉಪದೇಶವು ಧರ್ಮದ ಉತ್ತಮ ವಿಧಾನವನ್ನು ಮತ್ತು ನೈತಿಕ ಜೀವನದ ಪರಮ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಉಳಿದೆಲ್ಲ ಪ್ರಕ್ರಿಯೆಗಳು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸಬಹುದು ಮತ್ತು ಈ ಪ್ರಕ್ರಿಯೆಗೆ ಕರೆದೊಯ್ಯಬಹುದು. ಆದರೆ ಗೀತೆಯ ಕಡೆಯ ಉಪದೇಶವೇ ಎಲ್ಲ ನೀತಿ ಮತ್ತು ಧರ್ಮಗಳ ಕಡೆಯ ಮಾತು, ಕೃಷ್ಣನಿಗೆ ಶರಣಾಗುವುದು. ಇದು 18ನೇ ಅಧ್ಯಾಯದ ನಿರ್ಣಯ. ಇನ್ನೊಂದು ಪರಮಸತ್ಯದ ಪರಿಪೂರ್ಣ ಜ್ಞಾನ ಎಂದರೆ ಕೃಷ್ಣನ ಪರಿಪೂರ್ಣ ಜ್ಞಾನ. ಕೃಷ್ಣನನ್ನು ಅರ್ಥ ಮಾಡಿಕೊಂಡರೆ ಜ್ಞಾನದ ಎಲ್ಲಾ ವಿಭಾಗಗಳು ಅಂತಹ ತಿಳುವಳಿಕೆಯ ಒಂದು ಅಂಶ ಮಾತ್ರ. ಕೃಷ್ಣನು ಯಾವಾಗಲೂ ತನ್ನ ನಿತ್ಯ ಅಂತರಂಗ ಶಕ್ತಿಯಿಂದ ನೆಲೆಸಿರುವುದರಿಂದ ಅವನು ದಿವ್ಯನು. ಜೀವಿಗಳು ಅವನ ಶಕ್ತಿಯಿಂದ ಪ್ರಕಟರಾಗುತ್ತಾರೆ. ಭಗವದ್ಗೀತೆಯಲ್ಲಿ 5 ಮುಖ್ಯ ವಿಷಯಗಳನ್ನು ಚರ್ಚಿಸಿದೆ. ದೇವೋತ್ತಮ ಪರಮ ಪುರುಷ, ಐಹಿಕ ಪ್ರಕೃತಿ, ಜೀವಿಗಳು, ಅನಂತ ಕಾಲ ಮತ್ತು ಎಲ್ಲ ಬಗೆಯ ಕರ್ಮಗಳು ಎಲ್ಲವೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅವಲಂಬಿಸಿವೆ. ಇದೆಲ್ಲ ಭಾವಾರ್ಥದಲ್ಲಿ ನಿಮ್ಗೆ ಸಿಗುತ್ತೆ. ಅದು ಮೇನ್ ಆಗಿ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಅನುವಾದದಲ್ಲಿ 4 ವಿಷಯಗಳು ಯಾವುದು? ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತೆ ನೀತಿ. ಆ ಒಂದೊಂದಕ್ಕೂ ಕೂಡ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಹುಡುಕ್ಬೋದು. ಭಾರತದಲ್ಲಿ ನಿಮ್ಗೆ ಸಿಗುತ್ತೆ. ನೀತಿ ಅಂದ್ರೆ ಯಾವುದು, ವಿಜಯ ಅಂದ್ರೆ ಹೇಗೆ, ಅದೃಷ್ಟ ಅನ್ನುವಂಥದ್ದು ಹೇಗೆ ಅವನಿಗೆ ಉಳಿಯುತ್ತೆ ಅನ್ನುವಂಥದ್ದು, ಮತ್ತಿನ್ನೊಂದು ಅಸಾಧಾರಣ ಶಕ್ತಿ. ಭಗವಂತನ ಅಸಾಧಾರಣ ಶಕ್ತಿಯ ಬಗ್ಗೆ ಕೂಡ ನೀವು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಭಾವಾರ್ಥದಿಂದ ಆರಿಸ್ಕೋಬಹುದು. ಅರ್ಥ ಆಗ್ತಿದ್ಯಾ? ಸಿಕ್ಕಿದ್ಯಾ ಎಲ್ಲರಿಗೂ? ಹರೇ ಕೃಷ್ಣ. ಹಾ ಮಾತಾಜಿ. ಮತ್ತೆ 24 ಇನ್ನೊಂದ್ಸಲ ಹೇಳಿ. 24 ಸಂಜಯನು ಪಟ್ಟಿ ಮಾಡಿದ ಕೃಷ್ಣ ಮತ್ತು ಅರ್ಜುನನ ಸಾನ್ನಿಧ್ಯದ 4 ಪ್ರಯೋಜನಗಳನ್ನ ಹೆಸರಿಸಿ ಅಂತ. ಇದು 78 78 ಕೊನೆಯ ಶ್ಲೋಕ. ಅಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾನೆ, ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತೆ ನೀತಿ ಇವು ಸಿಗುತ್ತೆ ಅನ್ನುವಂಥದ್ದು. ಅಂದ್ರೆ ಅವ್ರು ಇಬ್ರು ಇರುವಂತ ಜಾಗದಲ್ಲಿ ಇದೆಲ್ಲ ಇರುತ್ತೆ ಅಂತ. ಅದಕ್ಕೆ ಒಂದೊಂದು ಉದಾಹರಣೆಯಾಗಿ ನನ್ನಲ್ಲಿ ಭಾವಾರ್ಥದಿಂದ ಹೇಳಿದ್ದು ನಿಮ್ಗೆ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಸಿಗುತ್ತೆ. ಅಂದ್ರೆ ಸಂಜಯ್ ಹೇಳ್ತಾ ಇದ್ದಾನೆ ರಾಜನಿಗೆ, ಅದು ಅವನ ಡೈಲಾಗ್ಸ್ ತರನೇ ಕೊಡ್ತಾ ಇದ್ರೆ, ನಿನ್ನ ವಿಜಯವನ್ನು ಕುರಿತು ಯೋಚಿಸುತ್ತಿದ್ದೀಯೇ, ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲಿ ಕೃಷ್ಣಾರ್ಜುನರು ಇರುತ್ತಾರೋ ಅಲ್ಲಿ ಅದೃಷ್ಟ ಒಲಿಯುತ್ತದೆ. ಅದೃಷ್ಟ ಮೊದಲಿಗೆ ಅದೃಷ್ಟ ಇರುತ್ತೆ ಅಂತ ಹೇಳಿದ್ರಲ್ವಾ. ಮೊದಲಿಗೆ ಏನ್ ಹೇಳಿದ್ರು? ಸಿರಿ, ವಿಜಯ, ಅಸಾಧಾರಣ ಶಕ್ತಿ, ನೀತಿ. ಸೊ ವಿಜಯದ ಬಗ್ಗೆ ಹೇಳ್ತಾ ಇದ್ದಾನೆ. ವಿಜಯ ಅಲ್ಲ, ಅದೃಷ್ಟ. ಓಕೆ, ಇನ್ನೊಂದು ವಿಷಯ ಎಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ಕೃಷ್ಣಾರ್ಜುನರು ಯುಧಿಷ್ಠಿರನ ಪಕ್ಷದಲ್ಲಿ ಇದ್ದಿದ್ದರಿಂದ ಯುಧಿಷ್ಠಿರನ ವಿಜಯವು ಖಂಡಿತ ಅಂತ. ಎಲ್ಲಿ ಅವರಿದ್ದಾರೆ ಅಲ್ಲಿ ವಿಜಯ ಇರುತ್ತೆ ಅಂತಂದಾಗ, ಈಗ ಅವರಿಬ್ರು ಯುಧಿಷ್ಠಿರನ ಪಕ್ಷದಲ್ಲಿದ್ದಾರೆ. ಇದು 2ನೇ ಪ್ಯಾರಾಗ್ರಾಫ್ ಅಲ್ಲಿ ಸಿಗುತ್ತೆ. 2ನೇ ಪ್ಯಾರಾಗ್ರಾಫ್ 2ನೇ ಸೆಂಟೆನ್ಸ್ 2ನೇ ಲೈನ್ ಅಲ್ಲಿ. ಮತ್ತೆ 3ನೇ ವಿಷಯ ನೀತಿಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೊನೆ ಅಂದ್ರೆ 792ನೇ ಪುಟದಲ್ಲಿ 3ನೇ ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲಿಂದ ಬರುತ್ತೆ? 5ನೇ ಲೈನ್ ಇಂದ ಸಿಗುತ್ತೆ ನಿಮ್ಗೆ. 5ನೇ ಲೈನ್ ಅಲ್ಲಿ ಭಗವದ್ಗೀತೆಯು ನೀತಿಯ ಪರಮ ಉಪದೇಶ. ನೀತಿಯ ಪರಮ ಉಪದೇಶವನ್ನು 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೆ. ಮನ್ಮನಾಭಾವ ಮದ್ಭಕ್ತೋ ಮತ್ತೆ ಸರ್ವಧರ್ಮ ಪರಿತ್ಯಜ್ಯ, ಇವೆಲ್ಲ ಕೂಡ ಭಗವಂತನಿಗೆ ಶರಣಾಗತಿನ ಹೊಂದಬೇಕು ಅನ್ನೋದನ್ನ ತಿಳಿಸ್ತಾ ಇದೆ. ಭಗವದ್ಗೀತೆಯ ಉಪದೇಶವು ಧರ್ಮದ ಉತ್ತಮ ವಿಧಾನವನ್ನು ಮತ್ತು ನೈತಿಕ ಜೀವನದ ಪರಮ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಉಳಿದೆಲ್ಲ ಪ್ರಕ್ರಿಯೆಗಳು ವ್ಯಕ್ತಿಯನ್ನು ಪರಿಶುದ್ಧಗೊಳಿಸಬಹುದು ಮತ್ತು ಈ ಪ್ರಕ್ರಿಯೆಗೆ ಕರೆದೊಯ್ಯಬಹುದು. ಆದರೆ ಗೀತೆಯ ಕಡೆಯ ಉಪದೇಶವೇ ಎಲ್ಲಾ ನೀತಿ ಮತ್ತು ಧರ್ಮಗಳ ಕಡೆಯ ಮಾತು. ಅಂದ್ರೆ ಏನೆಲ್ಲ ಇದೆ, ವರ್ಣಾಶ್ರಮ ಧರ್ಮ ಅಥವಾ ಇನ್ಯಾವುದು ಭಗವಂತ ಏನೆಲ್ಲ ಒಂದು ಧರ್ಮಗಳನ್ನ ಸಾಕ್ಷಾತ್ಕಾರಗಳನ್ನೆಲ್ಲ ಹೇಳ್ತಾ ಇದ್ದಾನೆ, ಅದೆಲ್ಲವೂ ಕೂಡ ನಮ್ಮನ್ನ ಕಡೆಗೆ ಕರ್ಕೊಂಡೋಗಿ ನಿಲ್ಲಿಸ್ಬೇಕಾಗಿರೋದು ಭಗವಂತನಿಗೆ ಶರಣಾಗತಿನ ಹೊಂದುವಂತಹ ಸ್ಥಿತಿಗೆ. ಅದು ಮೂಲ ಉದ್ದೇಶ. ಅವೆಲ್ಲವೂ ನಮ್ಮನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತಷ್ಟೇ. ಆದ್ರೆ ಎಲ್ಲದಕ್ಕಿಂತ ಪ್ರಾಮುಖ್ಯತೆ ಮುಖ್ಯವಾದದ್ದು ನೀತಿ ಏನು ಅಂತಂದ್ರೆ ನಾವು ಶರಣಾಗತರಾಗ್ಬೇಕು ಅನ್ನುವಂಥದ್ದು. ಎಲ್ಲಾ ನೀತಿ ಮತ್ತು ಧರ್ಮಗಳ ಕಡೆಯ ಮಾತು ಕೃಷ್ಣನಿಗೆ ಶರಣಾಗತನಾಗು. ಇದು 18ನೇ ಅಧ್ಯಾಯದ ನಿರ್ಣಯ. ಸಿರಿ ಅದೃಷ್ಟ ಅವನಿಗಿದೆ, ವಿಜಯ ಯುಧಿಷ್ಠಿರನಿಗಿದೆ. ಅಸಾಧಾರಣ ಶಕ್ತಿ ಬಗ್ಗೆ ಅಂದ್ರೆ ಇಲ್ಲಿ
ಶ್ಲೋಕ 793 ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ 4ನೇ ಲೈನು. ಪರಮಸತ್ಯದ ಪರಿಪೂರ್ಣ ಜ್ಞಾನ ಎಂದರೆ ಕೃಷ್ಣನ ಪರಿಪೂರ್ಣ ಜ್ಞಾನ. ಕೃಷ್ಣನನ್ನು ಅರ್ಥ ಮಾಡಿಕೊಂಡರೆ ಜ್ಞಾನದ ಎಲ್ಲ ವಿಭಾಗಗಳು ಅಂತಹ ತಿಳುವಳಿಕೆಯ ಒಂದು ಅಂಶ ಮಾತ್ರ. ಕೃಷ್ಣನು ಯಾವಾಗಲೂ ತನ್ನ ನಿತ್ಯ ಅಂತರಂಗ ಶಕ್ತಿಯಲ್ಲಿ ನೆಲೆಸಿರುವುದರಿಂದ ಅವನು ದಿವ್ಯನು. ಜೀವಿಗಳು ಅವನ ಶಕ್ತಿಯಿಂದ ಪ್ರಕಟರಾಗುತ್ತಾರೆ. ಮತ್ತೆ ಇನ್ನೊಂದೇನಲ್ಲಿ ತಗೊಂಡಿದ್ದೀನಿ ಅಂದ್ರೆ ಕೊನೆ ಪ್ಯಾರಾಗ್ರಾಫ್, ಅದರಲ್ಲೇನೆ ಭಗವದ್ಗೀತೆಯಲ್ಲಿ 5 ಮುಖ್ಯ ವಿಷಯಗಳು ಚರ್ಚಿಸಿದೆ. ದೇವೋತ್ತಮ ಪರಮಪುರುಷ, ಐಹಿಕ ಪ್ರಕೃತಿ, ಜೀವಿಗಳು, ಅನಂತ ಕಾಲ ಮತ್ತು ಎಲ್ಲ ಬಗೆಯ ಕರ್ಮಗಳು ಎಲ್ಲವೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಅವಲಂಬಿಸಿವೆ. ಅಂದ್ರೆ ಇದೆಲ್ಲ ಕೂಡ ಭಗವಂತನ ಅಚಿಂತ್ಯ ಶಕ್ತಿಗಳು. ಅಸಾಧಾರಣ ಶಕ್ತಿ, ಭಗವಂತನಿಗಿರುವ ಅಸಾಧಾರಣ ಶಕ್ತಿ. ಸಿಕ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಸಿಕ್ತು ಕೃಷ್ಣ. ಹಾ ಹೇಳಿ ಮಾತಾಜಿ. ಮತ್ತೆ ಇನ್ನೊಂದ್ಸಲ ಇದು 23rd ಹೇಳ್ತಾರೆ ಮಾತಾಜಿ. 23rd 23rd ಭಗವದ್ಗೀತೆಯನ್ನು ಕೇಳಿದ ನಂತರ ಅರ್ಜುನನ 3 ಸಾಕ್ಷಾತ್ಕಾರಗಳನ್ನು ಹೆಸರಿಸಿ, ಅಂದ್ರೆ ಹೇಗೆ ರಿಯಾಕ್ಟ್ ಮಾಡ್ದ, ಏನ್ ಹೇಳ್ದ ಅರ್ಜುನ ಅನ್ನುವಂಥದ್ದು. ಎಲ್ಲ ಫುಲ್ ಇಡೀ ಭಗವದ್ಗೀತೆ ಕೇಳಿದ ನಂತರ ಅವನ ರಿಯಾಕ್ಷನ್ ಏನಿತ್ತು. 73 ಶ್ಲೋಕ 73. ನನ್ನ ಮೋಹ ಮಾಯವಾಯ್ತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಇದು ಅವನ ಸಾಕ್ಷಾತ್ಕಾರ. ಅಂದ್ರೆ ಅವನು ಯುದ್ಧ ಮಾಡೋದಿಲ್ಲ ಅಂತ ಮೊದಲಿಗೆ ಹೇಳ್ತಾನೆ. ಈಗ ಇಡೀ ಭಗವದ್ಗೀತೆಯನ್ನ ಭಗವಂತನಿಂದ ಕೇಳಿದ ನಂತರ ಅವನ ಅನುಭವಗಳು, ಅವನು ಏನ್ ಹೇಳ್ತಾ ಇದ್ದಾನೆ ಅಂತ. ಓಕೆ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಈಗ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮುಗೀತು ಅಲ್ವಾ, ಆಗೋಯ್ತು. ರಿವಿಷನ್ ಮತ್ತೆ ಮಾಡ್ಬೇಕಾ? ಸಾಕಲ್ವಾ? ಹರೇ ಕೃಷ್ಣ. ಯಾವಾಗ ಇರ್ಲಿ ಎಕ್ಸಾಮ್? ಹರೇ ಕೃಷ್ಣ. ಯಾವಾಗ ಇರ್ತೀರಾ ಮಾತಾಜಿ? ಅದೇ ನಿಮ್ಮನ್ನೆಲ್ಲರನ್ನ ಒಂದ್ಸತಿ, ನಿಮ್ಮೆಲ್ಲರಿಗೂ ಯಾವಾಗ ಹೇಳಿ ಹೇಳಿ ಹೇಳಿ. ಮತ್ತೆ ಹರೇ ಬಿಫೋರ್ ಕೃಷ್ಣ. 18 ಬಿಫೋರ್ ಬಿಫೋರ್ 18 ಮತ್ತೆ ನಾ ಹೇಳಿದ್ನಲ್ಲ ಮತ್ತೆ ಯಾತ್ರೆಗೆ ಹೋಗ್ತಾ ಇದೀವಿ ಅಂತ. ಬಿಫೋರ್ 18 ಅಂದ್ರೆ 18 ಇವತ್ತು ಏನ್ ಡೇಟ್ ಮಾತಾಜಿ? ಇವತ್ತು 8. 8 ಬಿಫೋರ್ 18 ಅಂತಂದ್ರೆ ನೆಕ್ಸ್ಟ್ ವೀಕ್ ಎಲ್ಲರೂ ರೆಡಿ ಇದ್ದೀರಾ 15ಗೆ? ಹರೇ ಕೃಷ್ಣ ಮಾತಾಜಿ, ನಮ್ದುನು ಟೂರ್ ಆಗದೈತೆ ಮಾತಾಜಿ ಪ್ರಭುಜಿಗಳ ಜೊತೆಗೆ. ಯಾವತ್ತು ಈ ಮಾತಾಜಿ? 11ನೇ ತಾರೀಕು ಹೋಗ್ಬಿಟ್ಟು ಇದು ಮಾತಾಜಿ 22ಕ್ಕೇನೋ ಬರ್ತೀವಿ. ಮತ್ತೆ ನಮ್ ತಂಗಿ ಸೌಮ್ಯ ಮಾತಾಜಿ, ಶ್ವೇತಾ ಮಾತಾಜಿರ್ದು ಗೃಹ ಪ್ರವೇಶ ಐತೆ ಮಾತಾಜಿ. ಮತ್ ನನಗ್ ಕಲಿಯೋದೇ ಇಲ್ಲ ಮಾತಾಜಿ, ತಿಂಗಳು ಪೂರ್ತಿ ಬೇಡ ಅನ್ಸುತ್ತೆ ಮಾತಾಜಿ. ಮುಂದಿನ ತಿಂಗಳು ಇಟ್ಕೊಂಡ್ರೇನೆ ಮೇಲು. ಅರಾಗ ಹಲ್ಲು ಬೇರೆ ಬಂದ್ ಹಲ್ಗಿಲ್ ತೋರ್ಸಕ್ ಹೋದೆ ಅಂದ್ರೆ ಮತ್ತೆ ಏನು ಆಗಲ್ಲ ಮಾತಾಜಿ ಕೆಲ್ಸ. ಓಕೆ. ಉಳಿದವ್ರು ಹೇಗೆ, ಏನ್ ಅನ್ಕೋತಾ ಇದೀರಿ ಯಾವಾಗಿರ್ಲಿ ಅಂತ? ಮೇದಲ್ಲಿ ಇಡಿ ಮಾತಾಜಿ. ಮೇ ಮೇ ಸೆಕೆಂಡ್ ಫಸ್ಟ್ ವೀಕ್ ವೀಕ್ ಏಪ್ರಿಲ್? ಸೆಕೆಂಡ್ ವೀಕ್ ಮೇ ಸೆಕೆಂಡ್ ವೀಕ್ ಆದ್ರೆ ಅಷ್ಟೊಳಗೆ ಬಂದು ನಾವು ಸ್ವಲ್ಪ ಪ್ರಿಪೇರ್ ಆಗ್ಬೋದು ಮಾತಾಜಿ. ಮೇ ಸೆಕೆಂಡ್ ವೀಕ್ ಎಲ್ಲಾರು ಫ್ರೀ ಆಗ್ತಾರೆ ಮಾತಾಜಿ. ಲಾಂಗ್ ಗ್ಯಾಪ್ ಅಲ್ವಾ? ಸೆಕೆಂಡ್ ವೀಕ್. ನಾ ಹೇಳಿರ್ತೇನೆ, ಅಂದ್ರೆ ನಂದಲ್ಲ ಇದು ಡಿಸಿಷನ್. ಅಂದ್ರೆ ಕ್ವಶನ್ ಪೇಪರ್ ಅವ್ರು ಬೇರೆಯವರು ಪ್ರಿಪೇರ್ ಮಾಡೋದು. ಅಂದ್ರೆ ಈ ಕ್ವಶನ್ಸ್ ಏನಿದೆ ಅದಷ್ಟು ಕೊಟ್ಮೇಲೆ ಅವ್ರು ಅದ್ರಲ್ಲಿ ಹಾರಿಸಿ ಕೊಡ್ತಾರೆ ನಿಮ್ಗೆ. ಐ ಥಿಂಕ್ ನನ್ ತಿಳಿದ ಪ್ರಕಾರ 15 ಕ್ವಶನ್ಸ್ ಏನೋ ಇರುತ್ತೆ. ಅದ್ರಲ್ಲಿ ನಿಮ್ಗೆ 10 ಕ್ವಶನ್ ಏನೋ ಅಟೆಂಡ್ ಮಾಡಕ್ಕೆ ಹೇಳ್ತಾರೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಹಾಗೆ ಇತ್ತಾ? ಹರೇ ಕೃಷ್ಣ. 15 ಸೊ ಮಾತಾಜಿ. ಹಾಗೆ ಇರುತ್ತೆ.
25ರಲ್ಲಿ 15 ಗೊತ್ತಿಲ್ಲ. 15 ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಇದ್ದದ್ದು. ಓ 25ರಲ್ಲ ಮಾತಾಜಿ? 15 ಇತ್ತು ಮಾತಾಜಿ. 15 ಅಟೆಂಡ್ ಮಾಡ್ಲಿಕ್ಕಿದೆ ಓಕೆ, ಅವ್ರಿಗೆ ನಿಮ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ನಾನು ಅವ್ರಿಗೆ ಈಗ ಇಮಿಡಿಯೇಟ್ ಆಗಿ ಹೇಳ್ಬೇಕು. ಆದ್ರೆ ನಿಮ್ಗೆ ಯಾವತ್ತು ಎಕ್ಸಾಮ್ ಅಂತ ನೀವು ಫಿಕ್ಸ್ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ ಮೇ ಸೆಕೆಂಡ್ ಸೆಕೆಂಡ್ ವೀಕ್ ವೀಕ್ ಎಲ್ಲ ಅಂತಂದ್ರೆ ಫ್ರೀ ಯಾವಾಗ? ಆಗ್ತದೆ ಮಾತಾಜಿ. ಮೇ ಸೆಕೆಂಡ್ ವೀಕ್ ಅಲ್ಲಿ ಸೆಕೆಂಡ್ ವೀಕ್ ಅಲ್ಲಿ ಯಾವ ಡೇಟ್ ಮಾತಾಜಿ? ಓಕೆ ಮಾತಾಜಿ, ಮೇ ಫಸ್ಟ್, ಸೆಕೆಂಡ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್? ಸಾಟರ್ಡೆ ಅಥವಾ ಸಂಡೇ ಹಂಗೆ ಇಟ್ಕೋಬಹುದು ಮಾತಾಜಿ. ವೀಕೆಂಡ್ ಆದ್ರೆ ಎಲ್ರು ಫ್ರೀ 7th, ಆಗಿರ್ತಾರೆ. 8th, 9th, ಮೇ 9th. ಮಾತಾಜಿ. ಸಂಡೇನೇ ಇರ್ಲಿ ಮಾತಾಜಿ, ಸಂಡೇನೇ ಇಟ್ಕೊಳ್ತೀರಲ್ಲ? ಲೀಲಾವತಿಗೆ ಸಂಡೇ ನಮ್ಗೆ ಕ್ಲಾಸಸ್ ಇರುತ್ತೆ ಮಾತಾಜಿ. ಹೌದಾ? ಸ್ಯಾಟರ್ಡೆ ಈ ಟೈಮಿಂಗ್ಸ್ ಇರ್ಲಿಲ್ವಾ? 7 ಇಂದ ಹಾ ಮಾತಾಜಿ, ಈವ್ನಿಂಗ್ ಟೈಮ್ 7 ಇಂದ 9. ಎಲ್ರು ಫ್ರೀ ಆಗ್ತಾರೆ ಮಾತಾಜಿ. ಸೊ ಮೇ 9th ಅಂತ ಹೇಳ್ಬಿಡ್ಲ ಅವ್ರಿಗೆ ಡೇಟ್? ಮಾತಾಜಿ ಅವತ್ತು ಯಾರೋ ರಿಕ್ವೆಸ್ಟ್ ಮಾಡ್ತಿದ್ರು ಸಂಡೇ ಆಗ್ಬೇಕು ಅಂತ, ಯಾರು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಯಾರೋ ರಿಕ್ವೆಸ್ಟ್ ಮಾಡ್ತಿದ್ರು ಗೊತ್ತಿಲ್ಲ. ಅಶ್ವಿನಿ ಮಾತಾಜಿ ಹೇಳ್ತಾ ಇದ್ರು. ಅಶ್ವಿನಿ ಮಾತಾಜಿ ಇರ್ಬೇಕು, ಸಂಡೇ ಇಡ್ಲಿ ಅಂತ ಏನೋ ಹೇಳ್ತಿದ್ರು. ಇದಾರ ಅವರು? ಇಲ್ಲ, ಅವರು ಲೀವ್ ಆಗಿದ್ದಾರೆ ಮಾತಾಜಿ. ನಾವು ಬೇರೆ ಕ್ಲಾಸ್ ಅನ್ಸುತ್ತೆ. ಅವರೇ ಅಲ್ವಾ ರಿಕ್ವೆಸ್ಟ್ ಮಾಡಿದ್ದು ಸಂಡೇ ಆಗ್ಬೇಕು? ಸಂಡೇ ಅಥವಾ ಸಾಟರ್ಡೆ ಅಥವಾ ಸಂಡೇ ಎರಡರಲ್ಲಿ ಒಂದು ಈವ್ನಿಂಗ್ ಟೈಮೇನೆ ಮಾಡೋದ್ ಮಾತಾಜಿ. ಈವ್ನಿಂಗ್ ಟೈಮ್ ಆದ್ರೆ ಎಲ್ರಿಗೂ ಫ್ರೀ ಆಗ್ತದೆ. ಆಕ್ಚುಲಿ ನಮ್ಗೆ ಭಕ್ತಿ ವೈಭವ ಕ್ಲಾಸಸ್ ಇರುತ್ತೆ ಸಂಡೇ, ಹಾಗಾಗಿ ನಂದು ಕ್ಲಾಸ್ ಮತ್ತೆ ಮಿಸ್ ಆಗುತ್ತೆ. ಸ್ಯಾಟರ್ಡೆ ಈವ್ನಿಂಗ್ ಅಂದ್ರೆ ನಾನು ಫ್ರೀ ಇರ್ತೀನಿ. ಸೊ ಏನ್ ಮಾಡೋಣ? 9th ಇರ್ಲಾ? ಓಕೆ ಮಾತಾಜಿ. ಅವ್ರಿಗೆ ಡೇಟ್ ಹೇಳ್ಬಿಡ್ತೀನಿ. ಮೇ 9th ಇವ್ರ ಎಕ್ಸಾಮ್ ಬರೀಕ್ ರೆಡಿ ಇದ್ದಾರೆ, ಕ್ವಶನ್ ಪೇಪರ್ ಪ್ರಿಪೇರ್ ಆಗಕ್ಕೆ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೀವು ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನು ಹೇಳಿದೀವಿ ಅದು ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು. ನೀವು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ನಾನೇನು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅನ್ನೋದೇ ಆಗುತ್ತೆ. ಮಾತಾಜಿ ನಾವು ಫಸ್ಟ್ ಸುಮ್ನೆ ಸೆಕೆಂಡ್ ಯೂನಿಟ್ ಅಲ್ಲಿ ಇಲ್ಲ ಮಾತಾಜಿ. ನಾವೆಲ್ಲ ಓನ್ ವರ್ಡ್ಸ್ ಅಲ್ಲೇ ಜಾಸ್ತಿ ಬರ್ದಿರೋದ್ ಮಾತಾಜಿ. ಓನ್ ವರ್ಡ್ಸ್ ಅಲ್ಲೇ ಬರೀರಿ ಮಾತಾಜಿ, ಈಗ್ಲೂ ಓನ್ ವರ್ಡ್ಸ್ ಅಲ್ಲೇ ಬರೀರಿ. ಆದ್ರೆ ವಿಷಯ ಪಕ್ಕ ಇದ್ರಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ತಲೆನಲ್ಲಿ ಕೂತಿರ್ಬೇಕು. ಆಮೇಲೆ ನೀವು ಅದನ್ನ ನಿಮ್ಮ ಮಾತುಗಳಲ್ಲಿ ನೀವು ಹೇಗಾದ್ರೂ ಬರೀಬಹುದು, ಆದ್ರೆ ಅರ್ಥ ಮಾತ್ರ ಚೇಂಜ್ ಆಗ್ಬಾರ್ದು. ಇದಕ್ಕೆ ರಿಲೇಟೆಡ್ ಆಗೇ ಇರ್ಬೇಕು. ನೀವು ಓನ್ ವರ್ಡ್ಸ್ ಅಲ್ಲಿ ಬರೆಯುವಾಗ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇರಬಾರ್ದು. ಇಲ್ಲ, ರಿಲೇಟೆಡ್ ಇದ್ದಂಗೆನೆ ಓನ್ ವರ್ಡ್ಸ್ ಅಲ್ಲಿ ಎಲ್ಲ ಇದ್ ಮಾಡ್ಕೊಂಡಿದೀವಿ ಮಾತಾಜಿ ನಾವು. ಅದೇ ತರನೇ ಫಸ್ಟ್ ಸೆಕೆಂಡ್ ಯೂನಿಟ್ ಅಲ್ಲೆಲ್ಲ ಬರ್ದಿದ್ದು. ಹಾ ಮಾತಾಜಿ. ಈಗೂನು ಅದೇ ತರನೇ ಇವಾಗ ಕ್ವಶನ್ ಅಂಡ್ ಆನ್ಸರ್ ಎಲ್ಲ ಪ್ರಿಪೇರ್ ಆಗಿದೀವಿ ಮಾತಾಜಿ. ಅದು ಎಲ್ರು ಕೂಡ ಈಗ ನೀವ್ ಹೇಳಿದ್ರಲ್ಲಿ ಇನ್ನೊಂದ್ ಸ್ವಲ್ಪ ಏನಾದ್ರೂ ನಾವು ಆಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಆತರ ಇದೆ ಮಾತಾಜಿ. ಈಗ ನಿಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ? ಓಕೆ, ನೆಕ್ಸ್ಟ್ ವೀಕ್ ಇಡೋಣವಾ? ನಿಮ್ದೇನೆಲ್ಲ ಆನ್ಸರ್ಸ್ ಇದೆ ನೀವ್ ಹೇಳ್ತೀರಾ? ನಾನು ಇಷ್ಟು ಹೇಳಿದಾಯ್ತು, ಈಗ ನೀವ್ ಹೇಳ್ತೀರಾ? ಹಾ ಮಾತಾಜಿ, ಆತರ ಚೆಕ್ ಮಾಡೋಣ. ಅಲ್ಲಿ ಅವರೆಲ್ಲ ವರ್ಧ ಮಾತಾಜಿ, ಚೈತನ್ಯ ಮಾತಾಜಿ ಎಲ್ಲ ಅವರು ಕೇಳಿ ಮಾತಾಜಿ. ಅವ್ರಿಗೂ ಕೂಡ ಅವರು ಎಲ್ಲ ಅದೇ ತರನೇ ಎಲ್ಲ ಪ್ರಿಪೇರ್ ಆಗಿದ್ದು ಫಸ್ಟ್ ಸೆಕೆಂಡ್ ಯೂನಿಟ್ ಅಲ್ಲಿ. ಸೆಕೆಂಡ್ ಯೂನಿಟ್ ಅಲ್ಲಿ ಇದು ಜಾಸ್ತಿ ರಿವಿಷನ್ ಆಗಿತ್ತು ಮಾತಾಜಿ. ನಮ್ಗೆ 2-3 ಸಲ ಆಗಿತ್ತು ನಮ್ಗೆ. ತುಂಬಾ ಚೆನ್ನಾಗಿ ಈಸಿ ಆಗ್ಬಿಟ್ಟಿತ್ತು. ಆತರ ರಿವಿಷನ್ ಜಾಸ್ತಿ ಆಗಿದೆ ಆದ್ರೆ ಚೆನ್ನಾಗಿರುತ್ತೆ ಅಂತೆ. ಸರಿ ಮಾತಾಜಿ, ಇನ್ನ 9th ಅಂದ್ರೆ ತುಂಬಾ ದಿನ ಇದೆ. ಬೇಕಿದ್ರೆ ನಾವು ಮತ್ತೆ ರಿವಿಷನ್ಸ್ ಇರ್ಲಿ. ಆದ್ರೆ ಈ ಸತಿ ನೀವ್ ಹೇಳ್ತೀರಾ, ನಾನ್ ನೋಡ್ತೀನಿ. ಆನ್ಸರ್ ಮಾಡಿ ಮಾತಾಜಿ. ನಾವ್ ಹೇಳ್ತೀವಿ ಆನ್ಸರ್ಸ್, ನೀವು ಕೇಳಿ ಅದು ರಾಂಗ್ ಇದೆಯಾ ಕರೆಕ್ಟ್ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಹಾ, ಆತರ ಮಾಡೋಣ. ಫಾಸ್ಟ್ ಆಗುತ್ತೆ ಮಾತಾಜಿ ಆತರ ಹೇಳಿದ್ರೆ. ಇದು ಈಗ ಬುಕ್ ನಲ್ಲಿ ನಾವೆಲ್ಲ ಚೆಕ್ ಮಾಡೋದು ಎಲ್ಲ ನೋಡೋದಾಯ್ತಲ್ಲ ಮಾತಾಜಿ, ಲಾಂಗ್ ಪೀರಿಯಡ್ ತಗೊಂಡು. ಸೊ ನಾವು ಫಾಸ್ಟ್ ಆಗಿ ಆನ್ಸರ್ ಹೇಳಿದ್ರೆ ನೀವು ಕೇಳಿದ್ರೆ ಅದು ಫಾಸ್ಟ್ ಆಗುತ್ತೆ. 2 ಸಲ ಆಗ್ಬೋದು, 2-3 ಸಲನೂ ಆಗ್ಬೋದು ರಿವಿಷನ್ ಮಾತಾಜಿ. ಓಕೆ ಮಾತಾಜಿ, ನೆಕ್ಸ್ಟ್ ವೀಕ್ ಇಂದ ಆತರ ಇರ್ಲಿ. ಓಕೆ ಮಾತಾಜಿ. ಏನ್ ಮಾಡೋಣ, ಎಲ್ಲರೂ ಪ್ರಭುಜಿ ಹಾಕಿದಾರೆ ಅನ್ಕೋತೀವಿ. ಅಟೆಂಡೆನ್ಸ್ ಹಾಕಿದ್ದಾರೆ ಮಾತಾಜಿ. ಪ್ರಭು ಥ್ಯಾಂಕ್ಸ್ ಪ್ರಭುಜಿ.
ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದ. ಧನ್ಯವಾದಗಳು ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.